ನಿಗಮ ಗೋಚರ ನಿತ್ಯ ಜನ ಪುಸ್ತಕ ಕುಲಶೇಖರ ಸದಮಲ ಸಮರ ಪ್ರಸಂಗ ಸಂಗರ ಶೂರ ಮದನ ಜನಕ ಕೈವಲ್ಯದ ಶ್ರೀ ರಘುರಾಮ ನಮಸ್ಕಾರ. ಇವತ್ತು ಶ್ರೀಯುತ ಸಂಪಾಜ ಶೀನಪ್ಪರೈ ಖ್ಯಾತ ಯಕ್ಷಗಾನ ಕಲಾವಿದ ಇವರ ಒಂದು ಸಂದರ್ಶನವನ್ನು ಮಾಡುವುದು ಅಂತ ಹೇಳಿ ನಾವು ನಿರ್ಧಾರ ಮಾಡಿಕೊಂಡಿದ್ದೇವೆ. ಸಂಪಾಜ ಶೀನಪ್ಪರೈ ಅವರ ಸಣ್ಣ ಒಂದು ಪರಿಚಯದ ಮುಖಾಂತರ ಈ ಒಂದು ಸಂದರ್ಶನಕ್ಕೆ ಚಾಲನೆಯನ್ನು ನೀಡ್ತಾ ಇದ್ದೇವೆ. ಸಂಪಾಜ ಶೀನಪ್ಪರೈ ಅವರು ಅವರ ತಂದೆ ಶ್ರೀಯುತ ರಾಮಣ್ಣ ರೈ ಅವರು, ತಾಯಿ ಶ್ರೀಮತಿ ಕಾವೇರಿ ರೈ, ಪತ್ನಿ ಶ್ರೀಮತಿ ಗಿರಿಜಾವತಿ ರೈ, ಮಕ್ಕಳು ಜಯರಾಮ, ರೇವತಿ ಹಾಗೂ ರಜನಿ. 1943 ಜೂನ್ 7ರಂದು ಸಂಪಾಜೆ ಕೀಲಾರು ಅಲ್ಲಿನ ಮದೇಪಾಲು ಎಂಬಲ್ಲಿ ಸಂಪಾಜ ಶ್ರೀನಪ್ಪರೈ ಅವರು ಜನಿಸಿರುತ್ತಾರೆ. 4ನೇ ತರಗತಿ ವಿದ್ಯಾಭ್ಯಾಸ ಮಾಡಿರುತ್ತಾರೆ. ಯಕ್ಷಗಾನ ಕಲಾವಿದರಾದ ಅವರ ತಂದೆಯೇ ಇವರು ಯಕ್ಷಗಾನ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಲು ಕಾರಣ. ಇದಕ್ಕೆ ಸಂಪೂರ್ಣ ಸಹಕಾರ ಮತ್ತು ಪ್ರೋತ್ಸಾಹವನ್ನು ನೀಡಿದವರು ಅವರ ಊರಿನ ಯಜಮಾನರಾದ ಡಾಕ್ಟರ್ ಕೀಲಾರು ಗೋಪಾಲಕೃಷ್ಣಯ್ಯನವರು. ಇವರ ಯಕ್ಷಗಾನದ ಗುರುಗಳು ಅರ್ಥಗಾರಿಕೆಗೆ ತಂದೆಯವರು, ನಾಟ್ಯಾಭ್ಯಾಸಕ್ಕೆ ನಾಟ್ಯಾಚಾರ್ಯ ಶ್ರೀ ಕುಂಬಳೆ ಕಣ್ಣನ್ ಅವರು, ಭರತನಾಟ್ಯ ನಾಟ್ಯಾಚಾರ್ಯ ಶ್ರೀ ಮಾಸ್ತರ್ ಕೇಶವ ಅವರಿಂದ, ಬಣ್ಣಗಾರಿಕೆಗೆ ಗುರುಗಳು ಶ್ರೀ ಬಣ್ಣದ ಕುಟ್ಯಪ್ಪನವರಿಂದ. ತನ್ನ 13ನೇ ವರ್ಷದಲ್ಲಿ ಶ್ರೀ ಕಲ್ಲಾಡಿ ಕೊರಗ ಶೆಟ್ಟರ ವ್ಯವಸ್ಥಾಪಕತ್ವದ ಇರಾಶ್ರೀ ಸೋಮನಾಥೇಶ್ವರ ಕುಂಡಾವು ಮೇಳದಲ್ಲಿ 4 ವರ್ಷ ತಿರುಗಾಟ ಮಾಡಿರುತ್ತಾರೆ. ಆಮೇಲೆ 3 ವರ್ಷ ವೇಣೂರು, ಮತ್ತೆ 2 ವರ್ಷ ಇರುವೈರು, ನಂತರದ 4 ವರ್ಷ ಸೌಕೂರು, ಮತ್ತೆ 2 ವರ್ಷ ಚೌಡೇಶ್ವರಿ ಮೇಳ, ನಂತರ 33 ವರ್ಷ ಶ್ರೀ ಕಲ್ಲಾಡಿ ವಿಠಲ್ ಶೆಟ್ಟಿ ಅವರ ಸಂಚಾಲಕತ್ವದಲ್ಲಿರುವ ಶ್ರೀ ಕಟೀಲು ದುರ್ಗಾವಣೇಶ್ವರಿ ದಶೋತ್ತರ ಯಕ್ಷಗಾನ ಮಂಡಳಿ ಈ ಮೇಳದಲ್ಲಿ ಸೇವೆಯನ್ನು ಮಾಡಿರುತ್ತಾರೆ. 2 ವರ್ಷ ಎಡನೇದಿನಲ್ಲಿ ಕಳೆದ 8 ವರ್ಷಗಳಿಂದ ಶ್ರೀ ರಾಮಚಂದ್ರ ಕೃಪಾಭೂಷದ ಯಕ್ಷಗಾನ ಮಂಡಳಿ ರಾಮಚಂದ್ರ ಮಠ ಹೊಸನಗರ ಮೇಳದಲ್ಲಿ ಯಕ್ಷಗಾನ ಕಲಾ ಸೇವೆಯನ್ನು ಮಾಡಿರುತ್ತಾ ಇದ್ದಾರೆ. ಒಟ್ಟು ಯಕ್ಷಗಾನ ರಂಗದಲ್ಲಿ ಈವರೆಗೆ 58 ವರ್ಷಗಳ ಕಲಾ ಸೇವೆಯನ್ನು ಮಾಡಿರುತ್ತಾರೆ.
ತಮ್ಮ ಊರಿನ ಯಜಮಾನರಾದ ಶ್ರೀ ಡಾಕ್ಟರ್ ಕಿಲ್ಲಾರು ಗೋಪಾಲಕೃಷ್ಣಯ್ಯನವರು ಮತ್ತು ಶ್ರೀ ಕಟೀಲು ಮೇಳದ ಸಂಚಾಲಕರಾಗಿದ್ದ ಶ್ರೀ ಕಲ್ಲಾಡಿ ವಿಠಲ್ ಶೆಟ್ಟಿ ಅವರ ಸಂಪೂರ್ಣ ಸಹಕಾರ ಮತ್ತು ಪ್ರೋತ್ಸಾಹವನ್ನು ಇವರು ಅನವರತ ನೀಡುತ್ತಾರೆ. ಅಲ್ಲದೆ ಅವರ ಪಾತ್ರಗಳನ್ನು ಸಮರ್ಥವಾಗಿ ಬೆಳೆಸುವಲ್ಲಿ ಕಲಾವಿದರಾದ ತಂದೆಯವರು ಶ್ರೀ ಕೇದಗಡಿ ಗುಡ್ಡಪ್ಪ ಗೌಡರವರು, ಶ್ರೀ ಕಲ್ಲಡ್ಕ ಮಾಧವ ಶೆಟ್ಟಿಯವರು, ಶ್ರೀ ಸೂಲಿಕುಮಾರಿ ಗೋವಿಂದ ಭಟ್ರವರು, ಹಿರಿಯ ಭಾಗವತರಾದ ಅಗರಿ ಶ್ರೀನಿವಾಸ ಭಾಗವತರು, ಶ್ರೀ ಗೋಪಾಲಕೃಷ್ಣ ಭಾಗವತರು, ಶ್ರೀ ಬಲಿಪ ನಾರಾಯಣ ಭಾಗವತರು, ಹಿಮ್ಮೇಳವಾದಕರಾದ ನಿಡ್ಲೆ ನರಸಿಂಹ ಭಟ್, ಕಾಸರಗೋಡು ವೆಂಕಟರಮಣ ಅವರು, ಬಣ್ಣಗಾರಿಕೆಗೆ ಬಣ್ಣದ ಕುಟ್ಯಪ್ಪನವರ ಸಂಪೂರ್ಣ ಸಹಕಾರವನ್ನು ಯಾವಾಗಲೂ ನೆನೆಯುತ್ತಾ ಇರುತ್ತಾರೆ. ನಿರ್ವಹಿಸಿರುವ ವೇಷಗಳು ದೇವೇಂದ್ರ, ಕರ್ಣ, ಅರ್ಜುನ, ಹಿರಣ್ಯಾಕ್ಷ, ದಕ್ಷ, ರಕ್ತಬೀಜಾಸುರ, ಇಂದ್ರಜಿತು, ಕೌಂಡ್ಲಿಕ, ಭಾನುಕೋಪ, ಶಿಶುಪಾಲ, ಕಾರ್ತವೀರ್ಯ, ಅರುಣಾಸುರ, ಭೀಮ, ಮಹಿಷಾಸುರ, ವೀರಮಣಿ, ಶತ್ರುಘ್ನ, ತಾಮ್ರಧ್ವಜ, ಮಕರಾಕ್ಷ ಇತ್ಯಾದಿ ಪಾತ್ರಗಳನ್ನು ಯಕ್ಷಗಾನ ರಂಗದಲ್ಲಿ ನಿರ್ವಹಿಸುತ್ತಾ ಬಂದಿರುತ್ತಾರೆ. ನಮಸ್ಕಾರ ಸರ್. ನಮಸ್ಕಾರ. ಈಗ ಇನ್ನೊಂದು ಎಷ್ಟು ಸಮಯದ ಯಾವುದೇ ಒಂದು ಇದಿಲ್ಲ ಇದಕ್ಕೆ, ನೀವು ಎಷ್ಟು ಬೇಕಾದರೂ ಸಮಯ ತೆಗೆದುಕೊಳ್ಬಹುದು. ಮೊದಲನೇ ಪ್ರಶ್ನೆ, ತಾವು ಯಕ್ಷಗಾನ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದ ಹಿನ್ನೆಲೆಯನ್ನು ವಿವರಿಸಿ. ಮೂರನೆಯ ತರಗತಿ ಪಾಸಾಗಿ 4ನೇ ತರಗತಿಯಲ್ಲಿ 1 ತಿಂಗಳ ಮಾತ್ರ ಹೊಂದಿದ್ದ ವರ್ಷವಾಗುವಾಗ ನಮ್ಮ ಮನೆಯಲ್ಲಿ ನನ್ನ ತೀರ್ಥರು ಹತೋಟಿಗೆ ಸೇರಿಸಿದ್ರು. ಮಕ್ಕಳಲ್ಲಿ ಹಿರಿಯವ ನಾನೇ. 3 ಜನ ಗಂಡು ಮಕ್ಕಳು, 2 ಹೆಣ್ಣು ಮಕ್ಕಳು. ಈ 5 ಜನರಲ್ಲಿ ನಾನೇ ಹಿರಿಯವ. ಮನೆಯ ಜವಾಬ್ದಾರಿಯನ್ನು ವಹಿಸಿಕೊಡಬೇಕಾಯಿತು. ಕೀಲಾರು ಗರಿಗಳಿಂದೇ ಕರೆಯುವುದು ನಾವು. ಕೀಲಾರು ಗೋಪಾಲಕೃಷ್ಣಯ್ಯವರ ಮಕ್ಕಳಾಗಿ ಅವರು ಕೊಟ್ಟ ಗೇಣಿಯ ಗದ್ದೆಯನ್ನು ಸಾಗುವಳಿ ಮಾಡಿಕೊಳ್ಳುತ್ತೆ. ತಂದೆಯವರು ಹುಷಾರಿಲ್ಲದೆ ಸಾಗುವಳಿ ಜವಾಬ್ದಾರಿ ನನ್ನ ಪಾಲಿಗೆ ಬಂದು 3 ಮುಡಿ ಗದ್ದೆ ಬೇಸಾಯಿತು ನಾವು. ನನ್ನ 12ನೇ ವಯಸ್ಸಿನಲ್ಲಿ ಗದ್ದೆ ಉಳುವುದಕ್ಕೆ ನಾನು ನನಗೆ ಹೋದೆ. ಹಾಗೆ ನನ್ನ ಶಾಲೆ ಅಲ್ಲಿಗೆ ನಿಂತುಹೋಯಿತು. ಆಮೇಲೆ 1 ವರ್ಷ ಮನೆಯಲ್ಲೇ ಇದ್ದೆ. ಗದ್ದೆಯನ್ನು ಸಾಗುವಳಿ ಮಾಡಿಕೊಂಡು ಮನೆಯಲ್ಲಿ ನೋಡಿಕೊಂಡು. ಆದರೆ ಯಕ್ಷಗಾನ ರಂಗದಲ್ಲಿ ಬಹಳ ಪ್ರೀತಿಯಂತೆ. ನನ್ನ ತಂದೆಯೂ ಸ್ವತಃ ಕಲಾವಿದೆ. ನಮ್ಮ ಸಂಪಾದಿಯಲ್ಲಿ ಮಳೆಗಾಲ ಅಲ್ಲಲ್ಲಿ ಕೆಲವು ಮನೆಗಳಲ್ಲಿ ಯಕ್ಷಗಾನ ಕೂಟ ನಡೆಯುತ್ತಾ ಇತ್ತು. ಕಾಣುತ್ತದೆ. ತಂದೆಯವರು ಅರ್ಥಗಾರಿಕೆಯವರು, ಅವರ ಜೊತೆಗೆ ನಾನು ಬರುತ್ತಿದ್ದೆ. ನನಗೂ ಯಕ್ಷಗಾನದಲ್ಲಿ ಮುಂದುವರಿಯಲಿಕ್ಕೆ ಆಸಕ್ತಿ ಉಂಟಾಯಿತು. ಏನು ಮಾಡೋದು? ಹೀಗೆ ಇರುತ್ತಾ ಇರುವಾಗ ನಮ್ಮಲ್ಲಿಗೆ ಭತ್ತಕ್ಕಿಂಗಾಗಿ ಕತ್ತೂರು ತಂದೆ ಮೂಗಿ ಕತ್ತೂರು ಶಾಂತರಾಮ್ ಶೆಟ್ಟರು ಬಂದು ನನ್ನ ತಂದೆಯವರು ಅವರ ಬಹಳ ಸ್ನೇಹಿತರು. ಈ ಯಕ್ಷಗಾನ ಕೂಟಕ್ಕೆ ಅವರು ಬರ್ತಿದ್ರು. ಆಗ ನನ್ನಲ್ಲಿ ಇಲ್ಲಿ ಹುಡುಗಿ ನಾಗಮಂತ್ರಿ ಇಲ್ಲ, ನನ್ನ ಶಾಲೆಯಲ್ಲಿ ಉಂಟು. ನಾನು 2 ಪಕಡ ಕೊಟ್ಟೆ ಅಂತ ಹೇಳಿ ಬರ್ತಿರ್ತಾರೆ. ಇರ ಕುಂಡ ರದ್ದು ನೆಲಾರು ಬರಗ ಶೆಟ್ಟಮ ಕರ್ನಾಟಕದ ಇರ ಗಂಟ ಅವರು ಅಂಚಾರು ಜೋಗಲಿ ನಾಟ್ಯ ಕ್ಲಾಸ್ ಮಾಡ್ತಿರೋದು ಕುಡ್ಲ ಜಂಪೂರು ಯಾರು ಬರಗ ಶೆಟ್ಟ ಬಾರ್ತಕ್ಕೆ ಈ ಹುಡುಗನ ಕಡಪೊಡ್ಲೆ ಅಂತ ಹೇಳಿದ್ರು. ಹಾಗೆ ನಾನು ಅವರ ಜೊತೆಯಲ್ಲಿ ಮಂಗಳೂರು ಜಪ್ಪು ಎಂಬುದೇ ನಮಗೆ ಶಾಲೆ. ನಮ್ಮ ಗುರುಗಳು ನಾಟ್ಯ ಕಣ್ಣನವರು. ಹಾಗೆ ನಾನು ಅಲ್ಲಿ ಬಂದು ತರಗತಿಯಲ್ಲಿ ಸೇರಿಕೊಂಡೆ. ನಾಟ್ಯ ಕಲಿಯುವುದಕ್ಕಾಗಿ ಡ್ಯಾನ್ಸ್ ಹೇಳಿಕೊಡುವುದಕ್ಕೆ ಕನ್ಯಾನ ಕೇಶವ ಮಾಸ್ಟರ್. ಹಾಗೆ ನಮಗೆ ನಾಟ್ಯ ತರಗತಿ, ಹಾಗೆ ಜೊತೆಯಲ್ಲಿ ಭರತನಾಟ್ಯದ ತರಗತಿ ನಡೆಯುತ್ತಾ ಇತ್ತು. ಹಾಗೆ ಮಳೆಗಾಲ 6 ತಿಂಗಳ ಶಾಲೆ ಮುಗಿದ ನಂತರ ಶ್ರೀ ಸೋಮನಾಥೇಶ್ವರ ಯಕ್ಷಗಾನ ಮಂಡಳಿ ಕಲ್ಲಾಡಿ ಕೊರಗಶೆಟ್ಟರ ನೇತೃತ್ವದಲ್ಲಿ ಹೊರಟಿತು. ಅದರಲ್ಲಿ 3 ವರ್ಷ ನಾನು ತಿರುಗಾಟ ಮಾಡಿದೆ. ಪುನಃ ತಂದೆಯವರು ಅಸೌಖ್ಯದಲ್ಲಿ ಬಿದ್ದರು. ಮೇಳ ಬಿಡಬೇಕಾಗಿ ಬಂತು ನನಗೆ. ಮನೆಯಲ್ಲೇ ಇದ್ದೆ. ಆಮೇಲೆ ಒಂದು 5-6 ವರ್ಷ ಕಾಲಿಗೆ ಗಿದ್ದೆ ಕಟ್ಟಿಲ್ಲ. ಒಂದು ದಿವಸ ನಮ್ಮಲ್ಲಿಗೆ ಸುಬ್ರಹ್ಮಣ್ಯ ಮೇಳ ಬಂತು.
ಚೀನಪ್ಪ ಭಂಡಾರಿಗಳವರ ಯಜಮಾನಿಕೆ ಹಾಗೂ ಅಂಬು ಚೆಟ್ಟಿಯಾರ ನೇತೃತ್ವದಲ್ಲಿ ನಮ್ಮ ಕಲ್ಲುಗುಂಡಿಯಲ್ಲಿ ವಿಶ್ವಾಮಿತ್ರ ಮೇನಕೆ ಪ್ರಸಂಗ. ಆದ್ರೆ ನನಗೆ ಮಾತುಗಾರಿಕೆ ಬಹಳ ಕಡಿಮೆ, ಈಗಲೂ ಕಡಿಮೆ, ನಾನೇನು ದೊಡ್ಡ ಬಿದ್ದಂತಿದ್ದವನಲ್ಲ. ಆದ್ರೆ ನಾಟ್ಯ ಎಲ್ಲ ಒಳ್ಳೆದಿತ್ತು, ಸಣ್ಣ ಪ್ರಾಯ. ಆ ದಿವಸ ಮೇನಕೆ ಮಾಡುವವರು ಬರಲಿಲ್ಲ, ಶ್ರೀವೇಶದವರ ಅನಾನುಕೂಲತೆಯಿಂದ ಬರಲಿಲ್ಲ. ಯಾರು ಮಾಡೋದು ಯಾರು ಮಾಡೋರು ಒಳಗೆ ಅಷ್ಟಾಗುವಾಗ ಅಲ್ಲಿ ಯಾರೋ ಹೇಳಿದ್ರು, ಈಗ ಒಬ್ಬ ಹುಡುಗ ಇದ್ದಾನೆ, ನೀವು ನಮ್ಮ ಮನೆಗೆ ಹೋಗಿ ಅವನ ತಂದೆಯಲ್ಲಿ ಮಾತಾಡಿ. ಹಾಗೆ ನಮ್ಮ ಮನೆಗೆ ಬಂದು ತಂದೆಯವರಲ್ಲಿ ವಿಷಯ ಹೇಳಿದರು. ಹೋಗುತ್ತೆ ಪುನಃ ಗೆದ್ದೆ ಕಟ್ಟಿದ್ದ ಅಲ್ಲಿ 5 ವರ್ಷ ಕಳೆದ ನಂತರ ಹಾಗೆ ಪ್ರಥಮ ಅಲ್ಲಿ ಮೇನಕೆಯ ಪಾತ್ರವನ್ನು ಮಾಡಿದೆ. ಅಲ್ಲಿಂದ ಬಣ್ಣದ ಬದುಕನ್ನು ಅವರ ಜೊತೆಯಲ್ಲಿ ಎಳೆದಿತ್ತು. ಒಂದು 2 ತಿಂಗಳು ತಿರುಗಾಟ ಮಾಡಿದ್ದೆ ಅವರ ಜೊತೆಯಲ್ಲಿ, ಘಟ್ಟದಲ್ಲಿ ಮಡಿಕೇರಿ ಆಚೆ. ಹಾಗೆ ಒಂದು ತಿರುಗಾಟ ಅದರೆಲ್ಲ ಆಯ್ತು ನನಗೆ ಪ್ರಥಮ. ಇಷ್ಟ ಆಗುವಾಗ ನಮ್ಮಲ್ಲಿ ಸುಪ್ರಾಯ ಭಟ್ರು ಅಂತಿದ್ರು, ಅವರು ವೇಣೂರು ಮೇಳದಲ್ಲಿದ್ದವರು ಕಲಾವಿದರು. ಈಗ ಮೂಡುಬಿದ್ರೆಯಲ್ಲಿ ದೇವಾನಂದ ಭಟ್ರಿದ್ದಾರೆ, ಅವರ ತಂದೆ. ಅವರಿಗೂ ನನಗೆ ಬಹಳ ಸ್ನೇಹಕಾರ. ಅವರು ಅಲ್ಲಿ ಕಲ್ಲುಂಡಿಯಲ್ಲೇ ಇದ್ದವರು ಮಕ್ಕಳು. ನೀನು ಬರುವ ವರ್ಷ ವೇಣೂರು ಮೇಳಕ್ಕೆ ಬಾ, ನಾನೆಲ್ಲ ಹೇಳ್ತೇನೆ. ಹಾಗೆ ನನ್ನನ್ನು ವೇಣೂರು ಮೇಳಕ್ಕೆ ಕರೆಸಿಕೊಂಡು ಆ ವೇಣೂರು ಮೇಳದಲ್ಲಿ 3 ವರ್ಷ ತಿರುಗಾಟ ಮಾಡಿದೆ. ನನಗೆ ತಿರುಗಾಟದಲ್ಲಿ ಬಹಳ ಸಂತೋಷ ಸಿಕ್ಕಿತು. ಕೆಲವೆಲ್ಲ ವೇಷ ಮಾಡಿಸಿದ್ರು ನನ್ನಲ್ಲಿ, ನಾನು ಮಾಡಿದ್ದೆಲ್ಲ ಮಾಡಿಸಿದ್ರು. ಅದು ಒಳ್ಳೆದ ಕೆಟ್ಟದ್ದು ನನಗೆ ಗೊತ್ತಿಲ್ಲ. ಅಂತೂ ಮನಪೂರ್ವಕವಾಗಿ ದುಡಿದಿದ್ದೇನೆ, ಕೆಲಸ ಮಾಡಿದ್ದೇನೆ ಎನ್ನುವ ಮನಸ್ತೃಪ್ತಿಯು ನನಗೆ ದೊರಕಿತು. ಆಮೇಲೆ ಇರುವೇಲಿ ಮೇಳದಲ್ಲಿ 1-2 ವರ್ಷ ಕೆಲಸ ಮಾಡಿದೆ, ಕಾವೂರು ಕೇಶವ ಶೆಟ್ಟಿಗಾರರ ನೇತೃತ್ವದಲ್ಲಿ. ಆ ನಂತರ ಮಡಿಕೇರಿ ಚೌಡೇಶ್ವರಿ ಮೇಳ ಅಂತ ಹೊರಟಿತು. ನಮ್ಮ ಕೃಷ್ಣ ಭಟ್ರು ಅಂತ ಅಲ್ಲಿ ಕೋರ್ಟ್ನಲ್ಲಿ ಉದ್ಯೋಗದಲ್ಲಿದ್ದವರು, ಅವರ ನೇತೃತ್ವದಲ್ಲಿ ಹೊರಟಾಗ ಪದ್ಯಾಣ ಗಣಪತಿ ಭಟ್ರು, ಚೆಂಡಮಕ್ಕಳಿಗೆ ದಾಸರ ಬೈಲು ತನಿನಾಯಕ ಅಂತ ಭಾಗವತರು, ನಾನು ಮತ್ತು ರಿಂಜಾಳ ರಾಮಕೃಷ್ಣ ರಾವ್ ಜೊತೆಯಲ್ಲಿ ಅದಕ್ಕೆ ಹೋದೆವು. ಅದೊಂದು 2 ವರ್ಷ ತಿರುಗಾಟ ಆಯಿತು. ಆನಂತರ ಅವರು ಮೇಳ ನಿಲ್ಲಿಸಿದರು. ಇದೇ ಸಮಯಕ್ಕೆ ಸರಿಯಾಗಿ ಮಳೆಗಾಲದಲ್ಲಿ ಗಾಂಧಿ ಮಾಲಿಂಗ ಪಾಟಾಳಿಯವರು ನಮ್ಮನ್ನು ಭೀಮಭಟ್ರ ಟೂರಿಗೆ ಕರೆದುಕೊಂಡು ಹೋದರು. ಮಳೆಗಾಲ ನಾನು ಮತ್ತು ರಿಂಜಾಳ ರಾಮಕೃಷ್ಣ ರಾವ್. ಆ ಟೂರಿನಲ್ಲಿ ಇರ ಭಾಗವತರು, ಗೋಪಾಲಕೃಷ್ಣ ಭಾಗವತರು, ಭೀಮಭಟ್ರರು, ಕೇದಗಡಿ ಗುಡ್ಡಪ್ಪ ಗೌಡರು, ಅಪ್ಪಯ್ಯ ಮನ್ಯಾಣಿ, ಹೀಗೆ ಕಟಿಗಣದವರು ಕೆಲವರಲ್ಲಿ. ಹಾಗೆ ಒಂದು ಮಳೆಗಾಲ 3 ತಿಂಗಳ ತಿರುಗಾಟ ಆಯಿತು ನಮಗೆ. ಆ ತಿರುಗಾಟದಲ್ಲಿ ಕೇದಗಡಿ ಗುಡ್ಡಪ್ಪ ಗೌಡರು ಹಾಗೂ ನನಗೂ ಕೆಲವೆಲ್ಲ ವೇಷಗಳು, ಕರ್ಣಾರ್ಜುನರು, ಹೀಗೆಲ್ಲ ಕೆಲವೆಲ್ಲ ಪಾತ್ರಗಳು ದೊರಕಿತು. ಹಾಗೆ ಕೇಳಿದ್ರು, ನೀನು ಮೇಳಕ್ಕೆ ಬರ್ತೀಯ ಅಂತ. ನಾನು ಹೇಳಿದೆ, ತಂದೆಯವರು ಹೇಳಬೇಕು, ಮನೆಯಲ್ಲಿ ಹಿರಿಯವ, ನಾನು ಒಬ್ಬನೇ ಮಗ. ಅವರು ಹೇಳಿದ್ರೆ ಬರ್ತೇನೆ ನಾನು. ಇಷ್ಟು ನನ್ನ ಮಾತುಕತೆ ನಡೆಯಿತು. ಮಳೆಗಾಲ. ಬೇಸಿಗೆಯಲ್ಲಿ ಒಂದು ದಿವಸ ನಮ್ಮ ಮನೆಗೆ ಬಂದರು ಗುಡ್ಡಪ್ಪ ಗೌಡರು. ಬರುವ ವರ್ಷ ಕಟೀಲು ಮೇಳ 2 ಆಗ್ತದೆ, ನಿನ್ನ ಬಗ್ಗೆ ಎಲ್ಲ ದನಿಗಳಲ್ಲಿ ಹೇಳಿದ್ದೇನೆ, ಮತ್ತೆ ದನಿಗಳಿಗೆ ಪರಿಚಯ ಉಂಟಂತೆ, ನೀನು ಕುಂಡ ಉಂಡಲ್ಲಿರುವ ಹುಡುಗಾಟಿಗೆ ಬರ್ಲಿಕ್ಕೆ ಹೇಳಿ ಅಂತ ಹೇಳಿದ್ರು. ಹಾಗೆ ಕೇದಗಡಿ ಗುಡ್ಡಪ್ಪ ಗೌಡರು ಸಲಹೆಯಂತೆ ಯಜಮಾನರಲ್ಲಿ ಬಂದು ಮಾತನಾಡಿದ್ರು. ಚಲಚಿತ್ರದಲ್ಲಿ ಮೇಳಕ್ಕೆ ಬಾ ಅಂತ ಹೇಳಿದರು. ಹಾಗೆ ಕಟೀಲು ಮೇಳಕ್ಕೆ ನನ್ನ ಬಂದಿನ 74ನೇ ಇಸ್ವಿ, 1974ನೇ ಇಸ್ವಿಯಲ್ಲಿ ಕಟೀಲು ಮೇಳಕ್ಕೆ ಬಂದೆ. ಹಾಗೆ 2 ಮೇಳ ಇದ್ದದ್ದು. ಪ್ರಥಮ ಗೋಪಾಲಕೃಷ್ಣ ಭಾಗವತರ ಹಾಡುಗಾರಿಕೆಯಲ್ಲಿ ಕಟೀಲು ಮೇಳದಲ್ಲಿ ಭಾಗವತರ ಮೇಳ ಅಂತ ಇದ್ದ ಜಾಗ. ಅದರಲ್ಲಿ ಒಂದು 1 ತಿಂಗಳು 28 ದಿವಸ ನಾನು ಕೆಲಸ ಮಾಡಿದೆ. ಇಷ್ಟ ಆಗುವಾಗ ಒಂದು ದಿವಸ ಯಜಮಾನರು ಬಂದು, ನೀನು ಕಲಿಪ ಭಾಗವತರ ಶೆಟ್ಟಿಗೆ ಹೋಗಬೇಕು ಹೇಳಿ. ಆಗ ಗೋಪಾಲಕೃಷ್ಣ ಭಾಗವತರ ಮೇಳದಲ್ಲಿ
ದೇವಿ ಮಹಾತ್ಮೆಯ ದೇವೇಂದ್ರ ನನ್ನದು ವೇದಗಳಿಗೆ ಉತ್ತಪಗೌಡರ ಕವಿಗ. ಅಲ್ಲಿಂದ ಯಜಮಾನರು ಹೇಳಿದಂತೆ ನಾನು ಕಲಿಪ ಭಾಗವತರ ಮೇಳಕ್ಕೆ ಬಂದೆ. ಬಂದ ದಿವಸವೇ ದೇವಿ ಮಹಾತ್ಮೆ ಇನ್ನು ರಕ್ತಬೀಜ ಮಾಡುತ್ತೇವೆ. ನಿಮಗೊಮ್ಮೆ ಬೆವರಿ ಹೋಯ್ತು ಎಲ್ಲ ಹೇಳಿತು. ಹೇಗೆ ಹೇಳಬೇಕು ಅರ್ಥವೂ ಹೇಳಿತು. ಹಾಗೆ ರಕ್ತಬೀಜ ಮಾಡಿದ್ದು ಅದು ಆವತ್ತಿನಿಂದ ಪ್ರಾರಂಭ ಆಯಿತು. ಪ್ರಾರಂಭ ಆದದ್ದು ನಾನು ಮೇಳ ಬಿಡುವಲ್ಲಿವರೆಗೂ ದೇವಿ ಮಾತೆಯ ರಕ್ತಬೀಜನೇ ಮಾಡಿಕೊಂಡಿದ್ದೇವೆ. ಮಧ್ಯದಲ್ಲಿ ಪುಣ್ಯನ ಶತ್ರು ಅಂತ ಬಣ್ಣಗಾರಿಕೆಯವರಿತ್ತು. ಪುಟ್ಯ ಬಣ್ಣ ಬಿಟ್ಟ ಮೇಲೆ ಅವರದ್ದು ಮಹಿಷಾಸುರ ಆಗ್ತಿತ್ತು. ಪುಣ್ಯನ ಶತ್ರು ಅಸೌಖ್ಯದಲ್ಲಿ ನಿಂತರು. ಕಾರಣಾಂತರದಿಂದ ನನಗೆ ಬಂತರು ರಕ್ತದ ಮಹಿಷಾಸುರ. ಒಂದು ದಿವಸ ಎದುರಾಗ ಬಂದರು, ಹೇಳಿದ್ರು ನೀನು ಇವತ್ತು ರಕ್ತ ಇದು ಮಹಿಷಾಸುರ ಮಾಡಿ ರಕ್ತಬೀಜ ಮಾಡಬೇಕು ಹೇಗೆ ಅಂತ ಕೇಳಿದ್ರೆ ಆಯ್ತು ಅಂತ ಹೇಳಿದೆ. ಆಗ ಸ್ವಲ್ಪ ಎಳೆಯ ರಕ್ತ ನಮಗೊಂದು ವಯಸ್ಸು ಹೊತ್ತು ಮಾಡ್ತೇನೆ ಅಂತ ಹೇಳಿ ಒಳ್ಳೆಯದೇ ಕೆಟ್ಟದ್ದು ನಮ್ಗೆ ಗೊತ್ತಿಲ್ಲ, ಮಾಡೋದು ನಮ್ಮ ಹಾಗೆ ಮಹಿಷಾಸುರ ಮಾಡಿದೆ. ಅದು ಆ ವರ್ಷ ತಿರುಗಾಟದಲ್ಲಿ ತಲೆಗೆ ನನ್ನ ಮಹಿಷಾಸುರ ಮಾಡಿ ರಕ್ತ ಹೀಗೆ ನಾವು ಆಮೇಲೆ ಶನಿಯವರು ಹಾಗೆ ಕಟ್ಟಿದ ಮೇಳದಲ್ಲಿ ಕೆಲವೆಲ್ಲ ವೇಷ ಮಾಡ್ತೇವೆ. ಮಾಡಿದ ವೇಷ ಬರ್ತೀವಿ ಹೋಗುವುದಿಲ್ಲ, ಚಂಡಮಂಡಲ ಮಾತ್ರ ಮಾಡಬೇಕು. ಈಗ ಮದುವೆ ಮಾಡಿ ರಕ್ತಬೀಜ ಹೀಗೂ ಮಾಡಿದ್ದೇವೆ. ಎಲ್ಲ ವೇಷ ಮಾಡ್ತೇವೆ. ಒಳ್ಳೆಯ ಅವಕಾಶ. ನಾನೊಬ್ಬ ಕಲಾವಿದ ಎಂದು 10 ಜನ ಹೇಳಬೇಕಾದಕ್ಕೆ ಮೂಲ ಕಾರಣ ಕಟ್ಟಿದ ಮೇಳ ಹಾಗೂ ಯಜಮಾನರಾದ ಕಿಟರ್ಶನ್ ಒಳ್ಳೆ ಒಳ್ಳೆ ವೇಷ ಕೊಡುತ್ತಿದ್ದು. ಆಗಾಗ ಒಂದು ವಿಚಾರಿಸುತ್ತಿದ್ದರು ನನ್ನನ್ನು ಮುಂದಾಗಿದ್ದಿ ಎಲ್ಲಿ ಅಂತ. ಆ ನಂತರ ನನ್ನ ಮನೆಯ ವ್ಯವಹಾರದ ಬಗ್ಗೆ ಯಜಮಾನರು ಬಹಳ ನನಗೆ ಉಪಕಾರ ಮಾಡಿದ್ದಾರೆ. ಮತ್ತು ಯಾವುದು ಮನೆಯಂತಲ್ಲ, ನಮ್ಮ ಮಕ್ಕಳ ಮನೆ ಕಟ್ಟುವುದಾಗಲಿ ಮಕ್ಕಳ ಮದುವೆ ಆಗಲಿ ಯಾವುದಕ್ಕೂ ಬಿಟ್ಟ ಆಗಿಲ್ಲ. ನನ್ನನ್ನು ಒಬ್ಬ ಕಲಾವಿದನನ್ನಾಗಿ ನೋಡಿಕೊಂಡದ್ದಲ್ಲ, ಅವರು ನನ್ನ ಮನೆಯೊಬ್ಬ ಬಂಧು ಹಾಗೂ ಹಾಗೆ ನನ್ನನ್ನು ನೋಡಿಕೊಂಡಿದ್ದಾರೆ ಎಲ್ಲ ವಿಚಾರದಲ್ಲಿ. ಹಾಗೆ ಬಹಳ ಖುಷಿ ಪಟ್ಟಿದ್ದು. ಆ ನಂತರ 33 ವರ್ಷ ಕಟೀಲುಗಳಲ್ಲಿ ಸೇವೆ ಮಾಡಿದ್ದ ನಾನು. ಕೊನೆಗಾಗುವಾಗ ಕಟೀಲು ಮೇಳ ಅನಿವಾರ್ಯವಾಗಿ ಬಿಡಬೇಕಾಯಿತು. ಇದಕ್ಕೆ ಕಾರಣ ಅಂತ ಹೇಳಿದ್ರೆ ನಮ್ಮ ಈಗಿನ ಯಜಮಾನರೇ ಈ ಶಾಂತಿ ಅವರ ಮಾವ ಗೋಪಾಲಕೃಷ್ಣಯ್ಯ ಅಂದ್ರೆ ನಮಗೆ ದೇವರ ಒಕ್ಕಲುಗಳು ಅಂತ ಹೇಳಿದ್ರೆ ಅವರ ಬಂಧುಗಳು, ನಾನಂತಲ್ಲ. ಆವಾಗ ಬಹಳ ಬಡತನ, ನಾನು ಸಣ್ಣದಿರುವಾಗ ತಂದೆಯವರು ಹೋಗಿ ಹೇಳಿದವರಲ್ಲಿ ಮಗನಿಂದ ಕಲ್ಪಿನ ಕಲ ಬಂದಿದ್ದಕ್ಕೆ ಆಗ ಆಟದ ಬಾರಿ ಮಾಡಿಕೊಂಡು ಹಾಗೆ ಪ್ರಥಮ ನಾನು ಕಲೀಲಿಕ್ಕೆ ಬರುವಾಗ ನನಗೆ ಶಕ್ತಿ ಮತ್ತು ಅಂಗಿ ಹೊರಿಸಿಕೊಟ್ಟವರು ಅವರು, ಖರ್ಚಿಗೆ ಕೊಟ್ಟವರು ಗೋಪಾಲಕೃಷ್ಣವರು. ಇನ್ನು ಮನೆಗೆ ಬಂದಾಗ ಇಲ್ಲಿಗೆ ಬಂದು ಹೋಗ್ತದೆ ಅಂತ ಹೇಳ್ತೀನಿ. ಹಾಗೆ ನಾನು ಹೋಗ್ತಿದ್ದೆ. ನಿಮಗೆ ಮಂಗಳೂರಲ್ಲಿ 4 ತಿಂಗಳ ಖರ್ಚಿಗೆ ಕೊಟ್ಟಷ್ಟು ಈಗ ಗೋಪಾಲಕೃಷ್ಣ ಕೊಡ್ತಾರೆ. ಹಾಗೆ ನಿಮಗೆ ತುಂಬ ಸಹಕಾರ ಮಾಡಿದ್ದಾರೆ. ಹಾಗೆ ಅವರ ಮಗಳನ್ನೇ ನಮ್ಮ ಈಗ ಯಜಮಾನರು ಶಾಂಭಟ್ಟಿಗೆ ಕೊಡ್ತಾರೆ. ಅವರು ಗರಿಗರಿ ಇವರು ಗರಿಗರಿ. ಇವರು ಹೇಳುವಾಗ ಆಗುವುದಿಲ್ಲ ಅಂತ ಹೇಳಿಕ್ಕೆ ಆಗಲಿಲ್ಲ. ಯಾಕಂದ್ರೆ ಅವರ ಉತ್ಪನ್ನ ಸಿದ್ದವನ ಅವರ ಜಾಗದಲ್ಲಿ ಬೆಳೆದವ. ಆಯಿತು ಯಜಮಾನರು ಹೋಗಿ ಹೇಳ್ತಾನೆ. ಅದೇ ಯಜಮಾನರು ಹೇಳಿದಾಗ ಬಹಳ ಸಂತೋಷ ನಮ್ಮನ್ನು ಹರಸಿ ಕಳಿಸಿದ್ದಾರೆ. ಆಯ್ತು ಮಾತಾಡ ಹೋಗು. ಶಾಂಭಟ್ಟಿ ಹೇಳುವಾಗ ಏನು ಹೇಳಲಿಕ್ಕೆ ಆಗುವುದಿಲ್ಲ. ಸ್ವಾಮಿಗಳು ಮೊದಲು ಹೇಳಿದರು, ಪ್ರಥಮ ಮಾತನಾಡಿದ್ದು ನನ್ನನ್ನು ಎಡದಿಲ್ಲ. ಸ್ವಾಮಿಗಳು ಕೇಳಿದಾಗ ನಾನು ಬರುವುದಿಲ್ಲ ಅಂತ ಹೇಳಿದೆ. ಇಷ್ಟು ವರ್ಷ ತಿರುಗಾಟ ಮಾಡಿದ ಬೇಡವನ್ನು ನಾನು ಬಿಡುವುದಿಲ್ಲ, ನೀವು ಕೇಳಬಾರದು, ನಾನು ಬರುವುದಿಲ್ಲ ಅಂತ ಹೇಳಿದೆ. ಸ್ವಾಮಿಗಳು ಮತ್ತೆ ನಮ್ಮ ಯಜಮಾನರು ಶಾಂಭಟ್ರಿಗೆ ಹೇಳಿದರು. ಶಾಂಭಟ್ರಿ ಹೇಳಿದಾಗ ನನಗೆ ಏನು ನಡೀತು ಹಾಗೆ ನಾನು ಎಡದಿಲ್ಲ ಹೋದೆ. 2 ವರ್ಷ ತಿರುಗಾಟ ಮಾಡಿದೆ. ಆ ನಂತರ ಹೊಸನಗರ ಮೇಳ ಹೊರಟಿದ್ದು. ನಮ್ಮ ದನಿಗಳೇ ಅದರ ಸಂಚಾಲಕತ್ವವನ್ನು ವಹಿಸಿಕೊಂಡು ಹಾಗೆ ಹೊಸನಗರ ಮೇಳದಲ್ಲಿ
8 ವರ್ಷ ತಿರುಗಾಟ ಮುಗಿಸಿದೆ. ಇದುವರೆಗೆ ನನ್ನ ಜೀವನದಲ್ಲಿ ತಿರುಗಾಟ ಅಂತ ಹೇಳಿದ್ರೆ ನನಗೆ ಬಹಳ ಆತ್ಮೀಯತೆ ತಂದು ಕೊಟ್ಟಿದೆ, ಬಹಳ ಸಂತೋಷ ಕೊಟ್ಟಿದೆ ಅಂತ ನಾನು ಚಿಂತಿಸ್ತೇನೆ. ಈಗ ಒಂದು ವೇಳೆ ತಾವು ಯಕ್ಷಗಾನವನ್ನು ವೃತ್ತಿಯಾಗಿ ಆರಿಸದೇ ಇರ್ತಿದ್ರಿ, ಬೇರೆ ಯಾವ ಕ್ಷೇತ್ರವನ್ನು ಆರಿಸಿಕೊಳ್ಳುತ್ತಿದ್ರಿ ಮತ್ತು ಅದು ಯಾಕೆ? ಆ ಕಾಲದಲ್ಲಿ ವಿದ್ಯಾಭ್ಯಾಸ ಮುಂದುವರಿಸುವುದಕ್ಕೆ ನಮಗೆ ಬೇಕಾದ ಅನುಕೂಲತೆಗಳು ಇರಲಿಲ್ಲ. ನಾವು ಬಹಳ ಬಡವರು. ಹಾಗೆ ನನ್ನ 4ನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಕೊನೆಗೊಂಡಿತು. ಬೇರೆ ಯಾವುದಕ್ಕೆ ಹೋಗ್ಬೇಕು, ಒಂದಿಷ್ಟು ದನಿಗಳು ಕೊಟ್ಟ ಗದ್ದೆ ವ್ಯವಸಾಯ ಮುಗಿಸಿ ಮತ್ತೆ ಅದರ ಕೆಲಸಕ್ಕೆ ಹೋಗ್ಬೇಕಷ್ಟೇ, ಯಾವುದು ಕೂಲಿ ಕೆಲಸಕ್ಕೆ, ಬೇರೆ ಯಾವ ಕೆಲಸಕ್ಕೆ ಹೋಗ್ಲಿಕ್ಕೆ ಆಗ್ತದೆ ನನ್ನ ಅಭಿಪ್ರಾಯ. ಬೇರೆ ಏನು ಆ ಕಾಲದಲ್ಲಿ ಆಧಾರ ಇರಲಿಲ್ಲ. ಹಾಗೆ ನಾನು ಯಕ್ಷಗಾನದಲ್ಲಿ ಆಸಕ್ತಿಯು ಹೆಚ್ಚು, ನಮಗೆ ಯಕ್ಷಗಾನಕ್ಕೆ ಸೇರುವುದಕ್ಕೆ ಕಾರಣ ಇದೆ. ಈ ಯಕ್ಷಗಾನ ಕ್ಷೇತ್ರಕ್ಕೆ ತಮ್ಮ ಕೊಡುಗೆ ಹೆಚ್ಚು ಅಂತ ತಮಗೆ ಕಾಣಿಸ್ತದೆ ಅಥವಾ ಯಕ್ಷಗಾನವು ತಮಗೆ ನೀಡಿದ್ದು ಹೆಚ್ಚು ಅಂತ ನಿಮಗೆ ಅನಿಸ್ತದೆ? ಯಕ್ಷಗಾನವು ನನಗೆ ನೀಡಿದ್ದು ಹೆಚ್ಚು. ನನ್ನ ಕೊಡುಗೆ ಅಂತ ಏನೂ ಇಲ್ಲ. ಕೆಲವು ಪಾತ್ರಗಳನ್ನು ಮಾಡಿದ್ದೇನೆ, ಅದು ಹಿರಿಯವರ ಅಂದ್ರೆ ಹಿರಿಯ ಕಲಾವಿದರ ಆ ರಂಗದ ಆ ನಡೆ ನುಡಿ ಎಲ್ಲ ಕೇಳಿ, ಓ ಹೀಗೆ ಹೋದ್ರೆ ಆದೀತು, ನಮಗೆ ಮಾರ್ಗದರ್ಶನ ಕೊಟ್ಟವರು ಕೆಲವರು. ಹಾಗೆ ಅವರ ಮಾರ್ಗದರ್ಶನದಂತೆ ನಾನು ಕೆಲಸ ಮಾಡಿದ್ದೇನೆ. ಯಕ್ಷಗಾನ ನನಗೆ ಬೇಕಾದಷ್ಟು ಕೊಟ್ಟಿದ್ದೆ, ಏನು ಕಡಿಮೆ ಮಾಡಲಿಲ್ಲ. ಯಕ್ಷಗಾನ ಕ್ಷೇತ್ರವನ್ನು ಈಗಿನ ಕಾಲದಲ್ಲಿ ಹೊಟ್ಟೆಪಾಡಿಗಾಗಿ ಆಯ್ಕೆ ಮಾಡುವಂತಹ ಯುವಕರಿಗೆ ನಿಮ್ಮ ಸಲಹೆ ಏನು? ಅಂದ್ರೆ ಯಾವ ಒಂದು ಮನೋಧರ್ಮದಿಂದ ಮುಂದುವರಿದರೆ ಇಲ್ಲಿ ಅವರಿಗೆ ಏಳಿಗೆ ಸಾಧ್ಯ ಆಗಿತ್ತು? ನಾವೆಲ್ಲ ಸಣ್ಣದಿರುವಾಗ ನೋಡಿದ ಕಣ್ಣು ನಮ್ದು, ಕೇಳಿದ ಕಿವಿ. ಯಕ್ಷಗಾನದಲ್ಲಿ ನಾನು ಕಟ್ಟಹಾಸ ಕೊಟ್ಟು ರಂಗದಲ್ಲಿ ಸರಿಯಾಗಿ ಕುಣಿದು ದೊಂದಿರಾಳದಲ್ಲಿ ಅವ ಬಂದ ನಂತರ ಆ ವೇಷ ಮೇಲೆ ಬಿದ್ದಾಯಿತು. ಈಗಿನ ಕಾಲದಲ್ಲಿ ಹಾಗಾಗುವುದಿಲ್ಲ. ಈಗ ಯಕ್ಷಗಾನ ಎನ್ನುವುದು ಶಾಲೆ ಕಾಲೇಜುಗಳಲ್ಲಿ ವಿದ್ಯಾವಂತರು ಸೇರಿ ಮಾಡುವಂತಹ ಯಕ್ಷಗಾನ. ಪ್ರತಿಯೊಂದು ಶಾಲೆ ಕಾಲೇಜುಗಳಲ್ಲಿಯೂ ಆಟ ನಡೆಯುತ್ತಾ ಇದೆ. ವಿದ್ಯಾವಂತರೇ ಕಲಾವಿದರಾಗಿ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ, ಮಕ್ಕಳಿಗೆಲ್ಲ ಹೇಳಿಕೊಡ್ತಾರೆ. ಹಾಗಾಗಿ ಈಗ ಬರೀ ಕುಣಿತ ಇದ್ರೆ ಸಾಲದು, ಹಾವಭಾವಗಳು, ಹಾಗೆಯೇ ಶಾಸ್ತ್ರೀಯತೆಯಾದಂತಹ ಯಕ್ಷಗಾನ ಜೊತೆಯಲ್ಲಿ ಶ್ರುತಿಬದ್ಧವಾದಂತಹ 4 ಮಾತು ಕೇಳುವ ಕೈಯಲ್ಲಿ ಬರುವಂತಹ ವಿದ್ವಾಂಸರೇ ಹೆಚ್ಚು. ಹಾಗಾಗಿ ಯಕ್ಷಗಾನಕ್ಕೆ ಕೊಡುಗೆ ಹೆಚ್ಚು ಅಂತ ಆಗಿದೆ. ಈಗ ಅಂದ್ರೆ ಈಗಿನ ಹೊಟ್ಟೆಪಾಡಿಗೆ ಅಂತ ಬರುವುದಿದ್ರು ಕೂಡ, ಹೊಟ್ಟೆಪಾಡಿಗೆ ಅಂತ ಬರುವುದಿದ್ರು ನನ್ನ ಅಭಿಪ್ರಾಯ, ನಾನು ಒಂದು 10ನೇ ತರಗತಿ ಆದರೂ ಆ ಹುಡುಗ ಪಾಸ್ ಆಗಿರಬೇಕು. ಅಂದ್ರೆ ಈಗಿನ ಮಕ್ಕಳಲ್ಲಿ ಸರಿಯಾಗಿ ಕನ್ನಡ ಉಪಯೋಗ PUC ಆದರೂ ಕಷ್ಟ ಅಂತ ಆಗಿದೆ. ಹಾಗೆಲ್ಲ ಅದು ಸ್ವಚ್ಛವಾದಂತಹ ಕನ್ನಡವನ್ನೇ ಮಾತನಾಡಬೇಕು. ಅಲ್ಲಿವರೆಗಾದರೂ ಅವನ ವಿದ್ಯಾಭ್ಯಾಸ ಬೇಕು. 10ನೇ ತರಗತಿ ಯಾಕೆ ಹೇಳ್ತೇನೆ ಅಂದ್ರೆ ಸ್ವಲ್ಪ ಹಿಂದಿ ಇಂಗ್ಲಿಷ್ ವಿದ್ಯಾಭ್ಯಾಸವು ಬೇಕು ಈಗಿನ ಕಾಲಘಟ್ಟದಲ್ಲಿ. ಈಗ ನಮಗೆಲ್ಲ ದೂರದ ಪ್ರದೇಶಕ್ಕೆ ಹೋದ್ರೆ ಹಿಂದಿಯು ಗೊತ್ತಿಲ್ಲ, ಇಂಗ್ಲಿಷ್ ಮಾತಾಡಲಿಕ್ಕೆ ಬರುವುದಿಲ್ಲ. ಹಾಗಾಗಬಾರ್ದು. ಇನ್ನು ಹುಡುಗರು ಒಳ್ಳೆ ವಿದ್ಯಾವಂತರಾಗಿ ಇದಕ್ಕೆ ಸೇರ್ಪಡೆ ಆದರೆ ಬಹಳ ಒಳ್ಳೆಯದು ನನ್ನ ಅಭಿಪ್ರಾಯ. ಅದಕ್ಕಾಗಿ PUC ಆಗಬೇಕು ಆ ಹುಡುಗ. ಆ ನಂತರ ಯಕ್ಷಗಾನದಲ್ಲಿ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತಹ ಹುಡುಗರು ಶ್ರದ್ಧಾವತಿಯಿಂದ ಕೆಲಸ ಮಾಡಬೇಕು. ಯಾಕಂದ್ರೆ ಅದು ಯಕ್ಷಗಾನ ರಂಗ, ಯಕ್ಷಗಾನ ಕಲೆ ಅನ್ನೋದು ನಮಗೊಂದು ಕೃಷಿ. ನಾವು ಮನೆಯಲ್ಲಿ ಕೃಷಿಗೆ ಬೇಕಾದ ನೀರು ಗೊಬ್ಬರ ಹೇಗೆ ಕೊಟ್ಟು ಅದನ್ನು ಪೋಷಿಸಿ ಅದರಿಂದ ನಾವು ಫಲ ಪಡೆಯುತ್ತೇವೆ. ಹಾಗೆಯೇ ಯಕ್ಷಗಾನದಲ್ಲಿ ಸೇರ್ಪಡೆ ಆದ ಮೇಲೆ ಅದಕ್ಕೆ ಬೇಕಾದಂತಹ ಯಾವುದೇ ಸಲಹೆ ಇದ್ರೆ ಅದನ್ನು ಸರಿಯಾಗಿ ಅಭ್ಯಾಸ ಮಾಡಿ ಅವ ಮುಂದುವರಿದರೆ ಅವನ ಹೊಟ್ಟೆಪಾಡಿಗೂ ಆಗ್ತದೆ, ನಂತರ ಕಲೆಗೂ ಅವ ಕೊಟ್ಟ ಪ್ರೋತ್ಸಾಹ ಅಂತ ಆಗ್ತದೆ. ಒಬ್ಬ ಕಲಾವಿದನಾಗಿ ಬೆರೆಯುವುದಕ್ಕೆ ಸಾಧ್ಯ ಅಂತ ನನ್ನ ಅಭಿಪ್ರಾಯ. ಯಕ್ಷಗಾನದ ಶಾಸ್ತ್ರೀಯತೆ ಅಥವಾ ಪಾರಂಪರಿಕ ಯಕ್ಷಗಾನ ಅಥವಾ ಸಾಂಪ್ರದಾಯಿಕ ಯಕ್ಷಗಾನದ ಗುಣಲಕ್ಷಣಗಳು ಏನು ಅಂತ ನೀವು ಸ್ವಲ್ಪ ವಿವರಣೆ ಕೊಡ್ತೀರಾ? ನಾವು ಯಕ್ಷಗಾನಕ್ಕೆ ಪಾದಾರ್ಪಣೆ ಮಾಡಿದ ನಂತರದ ವಿಚಾರ ಮಾತ್ರ ಹೇಳಬಹುದು. ಹೌದು. ಅದಕ್ಕಿಂತ ಮೊದಲು ನನಗೆ ಹೇಳುವಷ್ಟು ಜ್ಞಾಪಕವೂ ಇಲ್ಲ. ಯಕ್ಷಗಾನದ ಪಾರಂಪರಿಕ ಅಂತ ಹೇಳಿದ್ರೆ ಕೆಲವರೆಲ್ಲ ಹೇಳ್ತಾರೆ ಎಂಕ್ಲಕಾಲ ಚೈತನ್ಯ ಮಾರಾಯ. ಆ ಕಾಲವನ್ನೇ ನಾವು ಅನುಸರಿಸ್ತಾ ಹೋಗಬಾರದು. ಬೇಕು ಪರಂಪರೆ ಬೇಕು.
ಪರಂಪರೆ ಅಂತ ಹೇಳಿದ್ರೆ ಹ್ಮ್ ಮೊದಲಿನ ಪರಂಪರೆಯ ಬಗ್ಗೆ ನಾವು ಹೇಳಿದ್ರೆ ಬಹಳ ಕಷ್ಟ. ಹೌದು. ಆ ಕಾಲದಲ್ಲಿ ಬಟ್ಟೆಗೆ ಸರಿ ಇಲ್ಲ, ವೇಷಕ್ಕೆ ಬೇಕಾದ ಬಟ್ಟೆಗಳಿಗೂ ಕೊರತೆ, ಕೊರತೆ, ಹೌದು. ಬಣ್ಣಗಾರಿಕೆಯೂ ಹಾಗೆ ಏನೋ ಒಂದು ಮಾಡಿಕೊಂಡು ಹೋಗಿ ಕುಣಿತಾ ಇದ್ರು. ಈಗ ಹಾಗಲ್ಲ, ಬೇಕಾದ ವ್ಯವಸ್ಥೆಗಳು ಇದೆ. ಆದ್ರಿಂದ ಪರಂಪರೆಯನ್ನು ಉಳಿಸಿ ಜನರಿಗೆ ಬೇಕಾದ ಹಾಗೆ ಪರಿವರ್ತನೆ ಆದ್ರೆ ಮತ್ತೂ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಪುರಾಣೇತರ ಪ್ರಸಂಗಗಳು ಅಂದ್ರೆ ಕಾಲ್ಪನಿಕ ಅಥವಾ ಸಾಮಾಜಿಕ ಈ ಪ್ರಸಂಗಗಳು ಯಕ್ಷಗಾನಕ್ಕೆ ಪೂರಕವೇ ಅಥವಾ ಮಾರಕವೇ? ಅದರಿಂದ ಉಪಯೋಗ ಯಕ್ಷಗಾನಕ್ಕೆ ಅಥವಾ ಅದರಿಂದ ಯಕ್ಷಗಾನಕ್ಕೆ ಹಾನಿ ಆಗ್ತದೆ ಅಂತ ನಿಮ್ಮ ಅಭಿಪ್ರಾಯ? ಏನು ಅಭಿಪ್ರಾಯ ನಿಮಗೆ? ಪೌರಾಣಿಕ ಪ್ರಸಂಗಗಳು ಭಾರತವಾಗಲಿ ಭಾಗವತವಾಗಲಿ ಅದೇ ಪ್ರಸಂಗಗಳಲ್ಲಿ ದುಡಿದಂತ ಒಬ್ಬ ಕಲಾವಿದನಿಗೆ ಈಗಿನ ಈ ಪ್ರಸಂಗಗಳು ಅಂದ್ರೆ ತುಳುವೋ ಅಥವಾ ಇತರ ಸಾಮಾಜಿಕವೋ ಮತ್ತೊಂದೋ ಯಾವುದೋ ಆ ರಂಗದಲ್ಲಿ ಕೆಲಸ ಮಾಡಿದವನಿಗೆ ಇದಷ್ಟು ಹಿಡಿಸುವುದಿಲ್ಲ. ನನ್ನ ಅನುಭವ, ನನ್ನ ಬಗ್ಗೆ ನಾನು ಹೇಳೋದು. ಈಗ ನನ್ನನ್ನು ಒಬ್ಬ ನಾಳೆ ಒಂದು ಆಟ ಉಂಟು ಬರ್ಬೇಕು ಅಂತ ಹೇಳಿದ್ರೆ ಮೊದಲು ಕೇಳೋದು ನಾನು ಯಾವ ತುಳುವ ಅಲ್ಲ ಪೌರಾಣಿಕವ. ತುಳು ಬರೋದಿಲ್ಲ ನಾನು ಅಂತೂ ವೇಷ ಮಾಡಿದ್ದೇನೆ. ಆದ್ರೆ ಆ ವೇಷಭೂಷಣಗಳು ಆ ನಡೆ ಅದು ನಮಗೆ ಹಿಡಿಸುವುದಿಲ್ಲ. ಹಾಗಾದ್ರೆ ಬೇಕು, ಪ್ರೇಕ್ಷಕರಿಗೆ ಬೇಕಾಗಿರ್ತದೆ, ಯಜಮಾನರಿಗೂ ಬೇಕಾಗ್ತದೆ. ಟೆಂಟ್ ಮೇಳಗಳಲ್ಲಿ ಅಂಥದ್ದೆಲ್ಲ ಬಾರದೆ ಇದ್ರೆ ಕಲಾವಿದರನ್ನು ಪೋಷಿಸುವುದು ಅಥವಾ ಮೇಳ ನಡೆಸುವುದಕ್ಕೂ ಕಷ್ಟ. ಆದ್ರಿಂದ ಅದು ಬೇಕು. ಈಗ ತುಳುವಾಗಲಿ ಸಾಮಾಜಿಕವಾಗಲಿ ಅಂದ್ರೆ ಜನರಿಗೆ ಬೇಕು ಅಂತ ಆಗ್ಬೇಕು. ಏನೋ ಒಂದು ಮಾಡಿ ಆಟ ಮಾಡುವುದು ಅಂತಲ್ಲ. ಅದರಲ್ಲಿ ನಮ್ಮ ಸಂಸ್ಕೃತಿ ಪ್ರಕಾರವಾಗಿ ಕಲೆಯ ಉಳಿಸುವುದು ಮಾತ್ರವಲ್ಲ, ಒಂದು ಧರ್ಮ ಸಂಘಟಕವಾದಂತಹ ಮೌಲ್ಯ ಬೇಕು. ಹಾಗಿದ್ರೆ ಮಾತ್ರ ತುಳು ಆದೀತು, ಸಾಮಾಜಿಕವೂ ಆದೀತು, ಕಳಪೆಯಾಗಿ ಮಾಡಬಾರದು. ಅಶ್ಲೀಲ ಶಬ್ದಗಳು ಈಗ ತುಳು ಪ್ರಸಂಗಗಳಲ್ಲಿ ಹಾಸ್ಯಗಾರನೆಲ್ಲ ಬೇಡದ್ದು, ಅಶ್ಲೀಲ ಶಬ್ದಗಳ ಪ್ರಯೋಗ ಹೆಚ್ಚು, ಅಂಥದ್ದೆಲ್ಲ ಬರಬಾರ್ದು. ಒಳ್ಳೆ ರೀತಿ ಜನ ಮೆಚ್ಚುವಂತಹ 4 ಮಾತುಗಳನ್ನು ಆಡಿ ಒಳ್ಳೆ ರೀತಿಯಲ್ಲಿ ಆ ಕಥಾ ಭಾಗವನ್ನು ಮುಂದುವರಿಸಿದ್ರೆ ಅದು ಜನರಿಗೆ ಈಗಲೂ ಬೇಕು. ಈಗ ನೀವೇ ಆಲೋಚಿಸಿ, ಕೆಲವೆಲ್ಲ ಮೊದಲಿನ ತುಳು ಪ್ರಸಂಗಗಳು ಈಗಲೂ ಬೇಕಾಗ್ತದೆ. ಕೋಟಿ ಚೆನ್ನಯ್ಯವ, ಕೊರದಬ್ಬು ಬಾರನ, ದೇವಪೂಜೆ ಪ್ರತಾಪವೋ ಇತ್ಯಾದಿಗಳೆಲ್ಲ ಈಗಲೂ ಅದು ಬೇಕು. ಬೇಡ ಅಂತ ಯಾರು ಹೇಳಿಲ್ಲ. ತುಳುನಾಡ ಸಿರಿಯ ಇದೆಲ್ಲ ಬೇಕಾಗ್ತದೆ, ಅದು ಜನರಿಗೆ ಬೇಕಾಗ್ತದೆ. ನಮ್ಮ ಜೀವನಕ್ಕೆ ಕೆಲವು ಮೌಲ್ಯಗಳನ್ನ ಪ್ರಸಂಗಗಳು ಕೊಡ್ತಾರೆ, ನೀಡ್ತಾರೆ. ಅಂತಹ ಪ್ರಸಂಗಗಳಿದ್ರೆ ಈಗಲೂ ಬೇಕಾಗ್ತದೆ. ಇದು ಕೆಲವೆಲ್ಲ ಈಗ ಹಾಗಲ್ಲ. ಜನರಿಗೆ ಬೇಡ, ಏನಾದರೂ ಒಂದು ಹುಟ್ಟು ಕಟ್ಟಿಕೊಂಡು ಜನ ಮೆಚ್ಚಿಸಬೇಕು ಅಂತ ಮಾಡ್ತಾರೆ. ಹಾಗೆ ಮಾಡಬಾರ್ದು. ಒಳ್ಳೆಯ ರೀತಿಯಲ್ಲಿ ಆದರೆ ತುಳುವಾಗಲಿ ಸಾಮಾಜಿಕವಾಗಲಿ ಈಗಲೂ ಬೇಕು. ನಾವು ಆ ಬಗ್ಗೆ ಟೀಕಿಸುವುದಿಲ್ಲ. ಅಂದ್ರೆ ಸಾಮಾಜಿಕವಾದಂತಹ ಮೌಲ್ಯಗಳನ್ನು ಕೊಡಮಾಡುವ ಯಾವುದೇ ಕಾಲ್ಪನಿಕವಾಗಲಿ ಸಾಮಾಜಿಕವಾಗಲಿ ಅದು ಬೇಕು ಜನರಿಗೆ ಬೇಕು. ಅಂದ್ರೆ ನಮ್ಮ ಜೀವನದ ಮೌಲ್ಯವೂ ಅದರಲ್ಲಿ ಇರಬೇಕು. ಹಾಗಿದ್ರೆ ಮಾತ್ರ ಆದೀತು. ಇಲ್ಲದ್ರೆ ಏನೋ ಮಾಡೋದಿದ್ರೆ ಯಾಕೆ ನಡೆಯುವುದೂ ಇಲ್ಲ. ನೋಡಿ, ಕೆಲವೆಲ್ಲ ಪ್ರಸಂಗಗಳು ಈ ವರ್ಷ ಮಾತ್ರ, ಒಂದು ವರ್ಷ ಒಂದು ಆಟಕ್ಕೆ, ಮತ್ತೊಂದು ಆಟಕ್ಕೆ ಅದು ಬೇಡ. ಈ ವರ್ಷ ತಿರುಗಾಟಕ್ಕೆ ಮಾತ್ರ, ಮತ್ತೊಂದು ತಿರುಗಾಟಕ್ಕೆ ಬೇಡ. ಆ ಮೊದಲಿನ ಕೆಲವೆಲ್ಲ ಪ್ರಸಂಗಗಳು ಈಗಲೂ ಬೇಕು ಜನರಿಗೆ. ಅದರಲ್ಲಿ ಜನರಿಗೆ ಬೇಕಾದ ಮೌಲ್ಯ ಆಡಳಿತಗಳು ಉಂಟು, ಅದು ಈಗಲೂ ಬೇಕು. ಈಗ ಒಡ್ಡೋಲಕ ಕ್ರಮಗಳು ಮಾಯವಾಗುತ್ತಿರುವ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಒಂದು. ಮತ್ತೊಂದು, ಒಡ್ಡೋಲಕ ಕ್ರಮಗಳನ್ನು ಉಳಿಸಲು ಏನೆಲ್ಲ ಮಾಡಬಹುದು ನಾವು? ಪೌರಾಣಿಕ ಪ್ರಸಂಗಗಳ ಒಡ್ಡೋಲಕಗಳಂದ್ರೆ ಬಹಳ ಪ್ರಿಯವಾದದ್ದು. ಪಾಂಡವರ ಒಡ್ಡೋಲಕಾಗಲಿ ಅಥವಾ ರಾಮಲಕ್ಷ್ಮಣರ ಒಡ್ಡೋಲಕಾಗಲಿ, ದೇವೇಂದ್ರನ ಒಡ್ಡೋಲಕವಾಗಲಿ, ಇದೆಲ್ಲ ನೀವೀಗ ಹೇಳಿದಾಗ ಮಾಯವಾಗ್ತಾ ಬರ್ತದೆ. ಕಾರಣ ಏನು ಅಂತ ಹೇಳಿದ್ರೆ, ಒಂದು ನಮಗೆ ತ್ವರಿತಗತಿ ಪ್ರತಿಯೊಂದರಲ್ಲಿ ಸಮಯ ಆಗೋದಿಲ್ಲ. ಈಗ ನಮ್ಮ ಕಾಲಮಿತಿ ಯಕ್ಷಗಾನದಲ್ಲಿಯೂ ಹಾಗೆ ಎಲ್ಲ ತ್ವರಿತವೇ. ಹೌದು. ಯಾಕೆ ಕಾಲಮಿತಿ ಅಂತ ಕೇಳಬಹುದು. ಮತ್ತೊಂದು ಕಾಲಮಿತಿ ಈಗಿನ ಕಾಲಕ್ಕೆ ಸರಿಯಾಗಿ ಕಾಲಮಿತಿ. ಮೊದಲೆಲ್ಲ ನೋಡಿ, ಉದ್ಯೋಗ ಕಡಿಮೆ ಜನರಿಗೆ, ಬೇಸಾಯವೋ ಇತ್ಯಾದಿಗಳೆಲ್ಲ ಮುಗಿದ ನಂತರ ಅವರಿಗೆ ಏನು ಕೆಲಸ ಇಲ್ಲ. ಈಗ ಹಾಗೆಲ್ಲ. ಈಗ ಬೇಕಾದಷ್ಟು ಉದ್ಯೋಗಗಳು ಉಂಟು, ಕೈ ತುಂಬ ಸಂಪಾದನೆ ಉಂಟು, ಜನರಿಗೆ ಬಿಡು ಇಲ್ಲ. ಒಂದು ಗಳಿಗೆ ಆದರೂ ನಾವೊಂದು ಬಸ್ ಹತ್ತಿ ಹೋಗುವಾಗ ಮೇಲಿನ ಗೋಚ ಗಾಡಿ ತನಕ ಅಂತ ಹೇಳುದು. ಹಾಗಲ್ಲ.
ಈಗ ಹಾಗಿಲ್ಲ. ಈಗ ಪ್ರತಿಯೊಂದರಲ್ಲಿ ಅವನ ಆಸಕ್ತಿ ಉಂಟು, ಮತ್ತೆ ಅವಸರ, ಪ್ರತಿಯೊಂದರಲ್ಲಿ ಅವಸರ. ಆದ್ರಿಂದ ಬೆಳಗಿನ ತನಕ ಯಕ್ಷಗಾನವನ್ನು ನೋಡುವಂತಹ ತಾಳ್ಮೆ ಈಗಿನ ಜನರಿಗೆ ಇಲ್ಲ. ಅಂದ್ರೆ ಈಗ ಅವನಿಗೆ ಮರುದಿವಸ ಉದ್ಯೋಗಕ್ಕೆ ಹೋಗ್ಬೇಕು, ಅವ ಬೆಳಿಗ್ಗೆ 6 ಗಂಟೆವರೆಗೆ ಆಟ ನೋಡ್ತಾ ಇಲ್ಲಿ ಕೂತ್ರೆ ಮನೆಗೆ ಹೋಗ್ಬಿಡು, ಅವನಿಂದ ಗಂಟೆಯಲ್ಲಿ ಕೆಲಸ ಮಾಡ್ಲಿಕ್ಕೆ ಉಂಟ. ಇದನ್ನೆಲ್ಲ ಆಲೋಚನೆ ಮಾಡಿದಾಗ ಆ ಪರಂಪರೆ ಇದನ್ನು ಬಿಡ್ತಾರೆ. ಒಟ್ಟೊಳಗ ಬೇಡ, ಯಾಕೆ ಒಟ್ಟಲು ಒಂದು ಗಂಟೆ ಆಯ್ತು ಸುಮ್ಮನೆ ಬೇಡ ಅಂತ ಈಗೂ ಬಿಡ್ತಾರೆ. ಇನ್ನು ಕೆಲವರಿಗೆ ಅಂತ ಹೇಳಿದ್ರೆ ಆ ಪರಂಪರೆಯ ಒಡ್ಡೊಲಗದ ಕುಣಿತವನ್ನು ಕೆಲವು ಕಲಾವಿದರ ಅಭ್ಯಾಸ ಮಾಡಿರುವುದಿಲ್ಲ. ಹಾಗೆ ಅದು ಬದಿ ಕೇಳಿದ್ರೆ ಅದು ಬೇಡಪ್ಪ, ಸುಮ್ಮನೆ ಯಾಕೆ. ಒಂದು ಕಲಾವಿದರು, ನಂತರ ಹಿಮ್ಮೇಳ ದಂಡೆಯವರು. ಈ ಒಂದು ಸಭಾಗಳನ್ನು ನಾನು ಕುಣಿತೇನೆ, ಎಲ್ಲ ಮಕ್ಕಳಿಗೆ ಅದು ಬರುವುದಿಲ್ಲ, ಬಡಿತ ಬರುವುದಿಲ್ಲ. ಬಡಿತ ಬರದಿದ್ರೆ ಇವು ಕುಣಿಯುತ್ತೆ, ಈಗ ಬರ್ತದೆ. ಅದೆಲ್ಲ ನಾನು ಹೇಳದಿದ್ರೆ ಹೇಗೆ ಅಂತ ಹೇಳಿದ್ರೆ ಬೇಕು, ಚುಟುಕಾಗಿ ಎಲ್ಲವೂ ಬೇಕು, ಅದಕ್ಕೊಂದು ಮಿತಿ ಇರಬೇಕು. ಹಾಗಿದ್ರೆ ಹಾಗೆ ಇಲ್ಲ ಅಂತ ಆದ್ರೆ ಇನ್ನೊಂದು ಹೆಚ್ಚು ಒಂದು 10 ವರ್ಷ ಹೋಗುವಾಗ ಆ ಒಂದು ಪರಂಪರೆಯ ದೇವೇಂದ್ರ ಒಡ್ಡೊಲಗ ಮಾಡುವಂತ ಹೇಳಿದ್ರೆ ಗೊತ್ತಿರುವುದಿಲ್ಲ. ಅದು ಮರದಿಂದ ಹೊಯ್ಯಲಿದ್ದಾಗೆ ಅದು ಮೂಲೆಗೆ ಬಿದ್ದಾಯಿತು, ಅದು ಮರವೇ ಆಯಿತು, ಜನರಿಗೆ ಮತ್ತೆ ಕಾಣುವ ಯೋಗವು ಸಿಗುತ್ತಿಲ್ಲ. ಹಾಗಾಗ್ತದೆ. ಹಾಗೆಲ್ಲ ಅದನ್ನು ಒಳ್ಳೆಯ ಅಚ್ಚುಕಟ್ಟಾಗಿ ಆ ಪರಂಪರೆ ಎನ್ನುವುದನ್ನು ನಾವು ನಡೆಸಲೇಬೇಕು. ಅಲ್ಲ, ಹೇಗೆ ಅದನ್ನು ನಾವು ಉಳಿಸ್ಕೊಳ್ಬಹುದು? ಅದಕ್ಕೆ ಏನಾದರೂ ಈಗ ಕಾಲಮಿತಿಯಲ್ಲೇ ಅದಕ್ಕೊಂದು ಅರ್ಧ ಗಂಟೆ ಸೀಮಿತ ಮಾಡಿ ಅಥವಾ 1 ಗಂಟೆ ಇಟ್ಟು, ಈಗ ಸಮಯವೇ ಇಲ್ಲದ ಸಮಯಕ್ಕೆ ಆಗಿ ಕಾಲಮಿತಿ ಬಂದದ್ದು. ಈಗ ಇಂತಹ ಸಂದರ್ಭದಲ್ಲಿ ನಾವು ಈ ಒಡ್ಡೊಲಗ ಕ್ರಮಗಳನ್ನು ಉಳಿಸಿಕೊಳ್ಳುವುದಕ್ಕೆ ಏನು ಮಾಡಬಹುದು? ಒಡ್ಡೊಲಗ ಕ್ರಮದಂತೆ ಒಡ್ಡೊಲಗ ಅಂತ ಮಾಡಿದ್ರೆ 1 ಗಂಟೆ ಹೆಚ್ಚಾಗಿ 1.5 ಗಂಟೆ ಬರೇ ಒಡ್ಡೊಲಗಕ್ಕೆ. ಆದರೂ ಈಗ ಕಾಲಮಿತಿ ಯಕ್ಷಗಾನದಲ್ಲಿ ಕೆಲವು ದೇವೇಂದ್ರ ಒಡ್ಡೊಲಗೆಲ್ಲ ಬರುವಾಗ ನಮ್ಮ ದರಿಗಳು ಚಾಮಟ್ಟ ಹೇಳ್ತಾರೆ, ಒಂದು ಸಭಾ ಕ್ಲಾಸ್ ಆದರೂ ಮಾಡುವುದು ಹೇಳಿದ್ದುಂಟು, ನಾನು ಮಾಡಿದ್ದೇನೆ. ಅಂತಹ ಸಭಾ ಕ್ಲಾಸು, ತೆರೆಕುಣಿತಗಳು ಸೂಕ್ಷ್ಮವಾಗಿ ಆದರೂ ಇದ್ರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಹಾಗೆ ಮುಂದುವರಿಸಿಕೊಂಡು ಹೋದಲ್ಲಿ ಕಾಲಮಿತಿಗೂ ಕೊರತೆ ಆಗೋದಿಲ್ಲ, ಅದನ್ನು ಉಳಿಸಿದ ಹಾಗೂ ಆಗ್ತದೆ. ಅತಿ ಉದ್ದ ಪದಗಳು, ಅತಿ ಉದ್ದ ಸಂಗೀತದ ಆಲಾಪನೆ, ಇದೆಲ್ಲ ಯಕ್ಷಗಾನದ ಒಂದು ವೇಷಧಾರಿಯಾಗಿ ನಾಟ್ಯಕ್ಕೆ ಎಷ್ಟರ ಮಟ್ಟಿಗೆ ಹಿತ ಆಗ್ತದೆ ಅಥವಾ ಅದರಿಂದ ಉಪದ್ರ ಅಂತ ನಿಮಗೆ ಅನಿಸಿದ್ದುಂಟ ಯಾವತ್ತಾದ್ರೂ? ಭಾಗವತರು ಸಂಗೀತ ಅಭ್ಯಾಸ ಮಾಡಿದರೆ ಬಹಳ ಒಳ್ಳೆಯದು, ಸಂಗೀತ ಬೇಕು ಬೇಡ ಅಂತಲ್ಲ. ಆದರೆ ನೀವು ಕೇಳಿದ ಹಾಗೆ ಅತಿ ಉದ್ದ ಪದಗಳು, ಈಗ ಒಂದೇ ಪದದ ಒಂದು ಪ್ರಾಸವನ್ನು ಒಂದು 4-5 ಸರ್ತಿ ಹೇಳ್ತೇನೆ, ನೋಡಿದನು, ಎಷ್ಟು ನೋಡಿದನು ಅಂತ ಹೇಳ್ಬೋದು. ಈ ಕಲಾವಿದ ಅಭಿನಯ ಮಾಡುವುದು ಯಾವುದನ್ನು, ಅವ ಯಾವುದನ್ನು ನೋಡ್ತಾ ಇರುವುದು ಅಂಥದ್ದೆಲ್ಲ ಈಗ ಇಳಿದಿದೆ. ಆದ್ರೆ 1 ಅಥವಾ 2 ಬಾರಿ, ಅದಕ್ಕಿಂತ ಎಷ್ಟುಂಟಾದ್ರೆ ನೋಡುವವರಿಗೂ ಕೇಳುವವರಿಗೂ ಅದರಲ್ಲಿ ಆಸಕ್ತಿ ಇರುವುದಿಲ್ಲ. ಕಲಾವಿದನಿಗೂ ಕಷ್ಟವೇ, ಅವ ಯಾವ ಭಾವನೆ ಕೊಡುವುದು. ಹೋದನು ಅಂತ ಹೇಳುವಾಗ 1 ಅಥವಾ 2 ಅಥವಾ 3, ಇದು ಹೋದನು ಇವ ಎಲ್ಲಿ ಹೋದನು, ಹೀಗೆಲ್ಲ ಬರ್ತಾರೆ. ಅತಿ ಉದ್ದ ಅಂತ ಆದ್ರೆ ಅದು ಅಶ್ಲೀಲ ಅಂತ ನನ್ನ ಅಭಿಪ್ರಾಯ. ಸರಿ, ಈ ಕಲಾ ಪ್ರದರ್ಶನಗಳಿಗೆ ಕಲಾ ವಿಮರ್ಶೆ ಅನ್ನುವಂಥದ್ದು ಬೇಕಾ ಅಥವಾ ಬೇಡವಾ? ನಿಮ್ಮ ಅಭಿಪ್ರಾಯ ಹೇಗೆ? ಬೇಕು, ಕಲಾ ವಿಮರ್ಶೆ ಬೇಕು, ಅದು ಒಳ್ಳೆಯ ರೀತಿಯಾಗಿರಬೇಕು. ಬರೇ ಕಲಾವಿದನನ್ನು ಅಥವಾ ಕಲೆಯನ್ನು ಟೀಕಿಸುವುದಲ್ಲ, ಅದು ಈ ರೀತಿಯಾಗಿ ಹೋಗ್ಬೇಕೆಂದು ತಿಳಿಯಪಡಿಸುವ ಸಾಮರ್ಥ್ಯ ಅವನಿಗೆ ಬೇಕು. ಈಗ ನಾನೊಂದು ಕುಡಿದೆ ಅಥವಾ 2 ಮಾತಾಡಿದೆ, ನೀವು ಅದನ್ನು ಹೇಳ್ತೀರಿ, ಅದು ಹಾಗಲ್ಲ ಹೀಗೆ ಅಂತ ನೀವು ಹೇಳಬೇಕು. ಬರೇ ಅದ ಒಳ್ಳೇದಾಗಲಿಲ್ಲ ಅಂತ ಹೇಳಿದ್ರೆ ಸಾಕು, ಅದು ಹೀಗೆ ಹೋಗ್ಬೇಕೆಲ್ಲ ಆ ಭಾವನೆಯೂ ಬೇಕು ಆ ಕೇಳುವವರಿಗೆ. ಅಂದ್ರೆ ಕೇವಲ ಒಳ್ಳೇದಾಗಲಿಲ್ಲ ಅಂತ ಹೇಳುದು ಮಾತ್ರ ಅಲ್ಲ, ಒಳ್ಳೇದು ಹೇಗೆ ಮಾಡಬೇಕು ಅಂತ ಹೇಳೋದು ತೋರಿಸ್ಬೇಕು, ಅದು ಬೇಕಾ.
ಈಗ ಹಾ, ಹರಕೆ ಬಯಲಾಟಗಳಲ್ಲಿ ಹೌದು. ಈ ಬ್ಯಾಂಡ್ ಸೆಟ್ಟು, ಸಿಡಿಮದ್ದು, ರಂಗಸ್ಥಳದ ಅತಿಯಾದ ಅಲಂಕಾರ ಹಾ. ಇತ್ಯಾದಿ ಆಡಂಬರ ಅನಿವಾರ್ಯವೇ ಅಥವಾ ಇದು ಅವಶ್ಯಕತೆ ಉಂಟಾ? ನಿಮ್ಮ ಅಭಿಪ್ರಾಯ ಏನು? ಹರಕೆ ಆಟ ಆಡಿಸುವವರ ಬಗ್ಗೆ ಅದೆಲ್ಲ ಆಸಕ್ತಿ ಹೆಚ್ಚವರಿಗೆ. ಹಾ. ನಾವು ಆಡಿಸುವ ಈ ಹರಕೆಯ ಆಟ ಬಹಳ ವಿಜೃಂಭಣೆಯಿಂದ ಆಗಬೇಕು. ಒಬ್ಬ 10,000 ಖರ್ಚು ಮಾಡಿದ್ರೆ ಇನ್ನೊಬ್ಬ 15,000, ಮತ್ತೊಬ್ಬ 20,000 ಅಂದ್ರೆ ಅವನಿಗಿಂತ ನೀನು ನಾನು ಆಗಬೇಕು. ಹೌದು. ನಮಗೆ ಕಾರ್ಕಳದಲ್ಲೊಂದು ಉಕ್ಕು, ಈಗಲ್ಲ, ನಾನು ಕಟೀಲು ಮೇಳದಲ್ಲಿರುವಾಗ ಒಂದು 10-15 ವರ್ಷ ತಿರುಗಾಟ ಆದ ಮೇಲೆ ರಾಘು ಶೆಟ್ರು ಅಂತ ಇದ್ರು, ಕಥೆ ಹೇಳುದು ನಾನು. ಹೌದೌದು. ಅಲ್ಲಿ ಬಹಳ ವಿಜೃಂಭಣೆಯ ಆಟ. ಆನೆ ಇತ್ತು, ಬಂದು 5 ಗಂಟೆಗೆ ಮೆರವಣಿಗೆಯಲ್ಲಿ ದೇವರ ಬಿಟ್ಟು ಆನೆ ಮೇಲೆ ಕುತುಕುಳಿಸಿ ಎಲ್ಲ ತಂದು. ಆಗ ನಮ್ಮ ಮೇಳದ ಒಂದು ಪರಂಪರೆ ಹೇಗೆ ಅಂತ ಹೇಳಿದ್ರೆ ಒಂದು 5 ಲೀಟರ್ ಎಣ್ಣೆ ಕೊಡಬೇಕು, ಸೀಮೆ ಎಣ್ಣೆ. ಹೋಗಿ ಚೌಕಿ ಕೇಳಿದ, ಅದಕ್ಕೆ ಅವರು ಹೇಳಿದ ಬೇಡ ಬೇಡ 7 ಡೈನಮ್ ಉಂಟು, ಈ 7 ಡೈನಮ್ ನಿಮಗೆ ಇದು ಸೀಮೆಣ್ಣೆ ಹಾಕಿ ಪೆಟ್ರೋಲ್ ಬೇಡ, ಅಗತ್ಯ ಇಲ್ಲ ಅಂತ ಹೇಳಿದ್ರು. ಪೀಟಿಗೆ ಆಗುವಾಗ 1 ಬೆಳಿಗ್ಗೆ ದೇವಿ ಪ್ರತ್ಯಕ್ಷ ಆಗುವಾಗ ಆಗಲಿಲ್ಲ, ಅದಕ್ಕಿಂತ ಮೊದಲು ಈ 7 ಡೈನಮ್ ಹಾಳಾಯಿತು. ಇದು ನಾನು ಕಿವಿ ಕೇಳಿದ್ದು, ಕಣ್ಣಲ್ಲಿ ಕಂಡ. ಕೊನೆಗೆ ಕಾರ್ಕಳ ಪೇಟೆಗೆ ಹೋಗಿ ಒಂದು ಡಬ್ಬಿ ಎಣ್ಣೆ ತರಿಸಿ, ಎಲ್ಲೆಲ್ಲೋ ಪೆಟ್ರೋಲ್ ತರಿಸಿ ಆಟದ್ದು. ಹಾಗೆಯೇ ಕೆಲವೆಲ್ಲ ಬಹಳ ಅಧಿಕವಾಗಿ ವಿಜೃಂಭಿಸ್ತಾರೆ. ಅಂದ್ರೆ ಹಣದ ನಾನು ಅವರಿಗಿಂತ ಮಿಗಿಲಾಗಬೇಕು ಈ ರೀತಿ ಅಲ್ಲದೆ ನಮ್ಮ ಪೌರಾಣಿಕ ದೇವಾಲಯಗಳಲ್ಲಿ ಯಾವುದೇ ಆಗಲಿ ಪೌರಾಣಿಕ ಪ್ರಸಂಗಗಳಿಗೆ ಈ ಸಿಡಿಮದ್ದು, ಆಮೇಲೆ ಈ ಬ್ಯಾಂಡು, ಬಾಲಕ ಇದೆಲ್ಲ ಬಹಳ ಕಷ್ಟ. ಆಟ ಕಥೆ ಕೇಳುವವರಿಗೆ, ನೋಡುವವರಿಗೆ ಇದು ಕರ್ಕಶ. ಅದು ಏನೋ ಒಂದು ಆಗ್ತದೆ ಕೇಳುವವರಿಗೆ ಅಥವಾ ನೋಡುವವರಿಗೆ. ಹಾಗಾದ್ರೆ ಕಲಾವಿದರಾದ ನಮಗೂ ಹಾಗೆ ರಂಗದಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗುವುದಿಲ್ಲ. ಈ ಡುಮ್ ಹೇಳುವಾಗ ಇಲ್ಲಿ ತಾಳ ತಪ್ಪಿ ಹೋಗ್ತದೆ, ಕೆಂಡೆಯ ಗತ್ತು ನಮಗೆ ಸಿಗುವುದಿಲ್ಲ. ಅದು ಮಾಡಿದ್ರೆ ಕರ್ಕಶ, ಮತ್ತೇನು ಪ್ರಯೋಜನ ಇಲ್ಲ. ಇದು ದೇವರ ಸೇವೆ, ಅದಕ್ಕೆ ಬೇಕಾಗಿ ಅವರು ಬೇಕಾದಷ್ಟು ಖರ್ಚು ಮಾಡ್ತಾರೆ ಹೊರತು ಕಲೆಯ ಬೆಳವಣಿಗೆ ಅದರಲ್ಲಿ ಆಗುವುದಿಲ್ಲ. ಕಲಾವಿದನಿಗೆ ಪ್ರಯೋಜನ ಸಿಗುವುದಿಲ್ಲ. ಭಾರತೀಯ ಸೂಚಿ ಬಿಟ್ಟು ಹೋಗ್ತದೆ ಪದ್ಯ ಹೇಳುವಾಗ. ನನ್ನ ಅನಿಸಿಕೆ ಅದು ದೇವರ ಒಂದು ಪ್ರೀತಿಯಿಂದ ಅವರು ಇಷ್ಟೆಲ್ಲ ಸಹಕಾರವನ್ನು ಮಾಡ್ತಾರೆ ಹೊರತು ಕಲೆಗಾಗಿ ಏನೋ ಪ್ರಯೋಜನ ಇಲ್ಲ. ಈ ಹರಕೆ ಬಯಲಾಟಗಳು ಯಕ್ಷಗಾನದ ಅಭಿವೃದ್ಧಿಗೆ ಪೂರಕ ಅಂತಾದ್ರೆ ಎಷ್ಟು ಇದರಿಂದ ಯಕ್ಷಗಾನದ ಅಭಿವೃದ್ಧಿ ಎಷ್ಟು ಹೇಗೆ ಆಗಬಹುದು? ಈಗ ಉದಾಹರಣೆಗೆ ನಮ್ಮ ಕ್ಷೇತ್ರದ ಕಟೀಲು ದೇವಿಯ ಹರಿಕೆಯ ಆಟ ಅಂತ ಇಟ್ಟುಕೊಳ್ಳುವ. ಹರಿಕೆಯ ಬಯಲಾಟಗಳಲ್ಲಿ ಕಲಾವಿದರಿಗೆ ತುಂಬಾ ಪ್ರಯೋಜನ ಉಂಟು ನನ್ನ ಅಭಿಪ್ರಾಯ. ಯಾಕಂದ್ರೆ ಹರಿಕೆ ಬಯಲಾಟ, ಈಗ ಕಟೀಲ್ಮೇಳದ ಆಟವನ್ನೇ ಉದಾಹರಣೆಗೆ ನಾವು ತೆಗೆದುಕೊಂಡ್ರು ನೋಡಿ, ರಂಗ ಚೌಕಿ ಪೂಜೆ ಆಗಿ ರಂಗಸ್ಥಳಕ್ಕೆ ಬರುವಾಗ ಕೋಡಂಗಿಯ ವೇಷ, ಆನಂತರ ನಿತ್ಯ ವೇಷ ಅಂದ್ರೆ ವೇಷ, ದೇವರ ಪೂಜೆಯನ್ನು ಮಾಡುವಾಗ ಆಯ್ತಲ್ಲ ರಂಗವೇಷ. ಆನಂತರ ಅಲ್ಲಿಂದ ಸ್ತ್ರೀ ವೇಷ ನಂತರ ಪೀಠಿಗೆ ವೇಷ. ಈ ಪೀಠಿಗೆ ವೇಷ ಆಗುವಲ್ಲಿವರೆಗೆ ಕಲಾವಿದನಿಗೆ, ತನ್ನ ಹುಡುಗರಿಗೆ ತನ್ನ ಅಭಿನಯ ಹಾಗೆಯೇ ನಾಟ್ಯ ತಿದ್ದಿಕೊಳ್ಳುವುದಕ್ಕೆ ಬಹಳ ಪೂರಕ. ನಿಮ್ಮ ಈ ಟೆಂಟ್ ಮೇಳಗಳಲ್ಲಾಗಲಿ ಅಥವಾ ಇತರ ಮೇಳಗಳಲ್ಲಿ ಕೆಲವರಲ್ಲಿ ಇಲ್ಲವೇ ಇಲ್ಲ. ಇಲ್ಲ ಅಂತಂದ್ರೆ ಕುಡಿಯುವುದು ಯಾವಾಗ ಈ ಹುಡುಗ ಅಭ್ಯಾಸ ಮಾಡುವುದೇ. ಹಾಗೆ ಕಲೆಯಲ್ಲಿ ನೃತ್ಯಾಭ್ಯಾಸವನ್ನು ಮುಂದುವರಿಸಿಕೊಂಡು ಹೋಗುವುದಕ್ಕೆ ಇಂತಹ ಮೇಳಗಳು ಬಹಳ ಪೂರಕ. ಈಗ ಭರವಸೆ ಯುವ ಕಲಾವಿದರು ಯಕ್ಷಗಾನ ವಲಯದಲ್ಲಿ ರೂಪುಗೊಳ್ಳದೇ ಇರಲಿಕ್ಕೆ ಕಾರಣ ಏನು ಅಂತ ನಿಮ್ಗೆ ಅನಿಸ್ತದೆ? ಈಗ ಮುಂಚಿನದೆಲ್ಲ ನಾವು ನೋಡಿದ್ರೆ ಒಂದು ಉದ್ದ ಪಟ್ಟಿ ನಾವು ಕೊಡುವುದು ಶ್ರೇಷ್ಠ ಕಲಾವಿದರದ್ದು. ಈಗ ಶ್ರೇಷ್ಠ ಕಲಾವಿದರು ಅಂತ ಅನ್ನಿಸಿಕೊಳ್ಳುವ ಪಟ್ಟಿ ಬಹಳ ಕಿರಿದು. ಹೊಸ ಕಲಾವಿದರು ಒಳ್ಳೆಯ ಮಟ್ಟಕ್ಕೆ ಬೆಳೀತಾ ಇಲ್ಲ. ಇದಕ್ಕೆ ಕಾರಣ ಏನು ಅಂತ ನಿಮ್ಗೆ ಅನಿಸ್ತದೆ? ನನ್ನ ಅನಿಸಿಕೆ ಪ್ರಕಾರ ಈಗಿನ ಹುಡುಗರು ಕೆಲವರೆಲ್ಲ ಹೇಳೋದು ಮೊದಲಿನ ಹಾಗಿಲ್ಲ. ಕಲಾವಿದನಾಗಿ ಇಡದ ಮೇಲೆ ನಾನು ಹಾಗೆ ಹೇಳಿದ ಹಾಗೆ ಅದು ನಮ್ಮ ವೃತ್ತಿ, ಅದು ನಮ್ಮ ಒಂದು ಕೃಷಿ.
ಅದರಲ್ಲಿ ಬೇಕಾದಷ್ಟು ಆಸಕ್ತಿ ಬೇಕು ಅವನಿಗೆ. ಹ್ಮ್. ಕಲೆಯಲ್ಲಿ ನಾನು ಮೊದಲು ಹೇಳಿದ ಹಾಗೆ ಬರೀ ಕುಡಿದ್ರೆ ಸಾಲದು, 4 ಮಾತು ಇದೆಲ್ಲ ಕಲಿಯಬೇಕು. ನಂತರ ಆಟವನ್ನು ನೋಡುವ ಆಸಕ್ತಿಯೂ ಆ ಹುಡುಗನಿಗೆ ಬೇಕು. ಹೌದು ಹೌದು. ಕಲಿಯುವವನಿಗೆ ನನ್ನ ವೇಷ ಆಯಿತು, ನಾನಿನ್ನು ಹೋಗಿ ನಿದ್ದೆ ಮಾಡ್ತೇನೆ ಅಂತ ಹೇಳಿದರೆ ಅದಾಗಿರಲಿಲ್ಲ. ಯಾಕಂದ್ರೆ ನಮ್ಮ ಪೌರಾಣಿಕ ಪ್ರಸಂಗಗಳಲ್ಲಿ ಒಂದು ರಂಗಧರ್ಮ ಅಂತ ಇರ್ತದೆ. ರಂಗಸ್ಥಳ ಈಗ ಅರ್ಥ ಹೇಗೂ ಹೇಳಬಹುದು, ಏನು ಮಾಡಬಹುದು, ಕವನ ಅರ್ಥ ಇವತ್ತು ಹೇಳಿದ್ರೆ ಅದು ನಾಳೆ ಬೇರೆ ಇರ್ತದೆ. ಹಾಗೆ ಬಂದು ಹೇಳುವುದು ಅಲ್ಲಿಗೆ. ಇದು ರಂಗನಡೆ ಹಾಗಲ್ಲ, ಅದನ್ನು ನೋಡಿಯೇ ನಾವು ಕಲಿತಿದ್ದದ್ದು. ಈಗ ಒಂದು ಕರುಣಾರ್ಜುನರ ಉದಾಹರಣೆ, ಒಬ್ಬೊಬ್ಬ ರಥ ಹತ್ತಿದ, ಅವ ಹತ್ತಿದ ಮೇಲೆ ಇವು ಹತ್ತಿದ, ಅದು ಎಷ್ಟು ಹೊತ್ತಿಗೆ ನಮಗೆ ಗೊತ್ತಿರ್ಬೇಕಲ್ಲ. ಅರ್ಥಗಾರಿಕೆ ನಿಮ್ಮಲ್ಲಿ ಕೇಳಿ ಕಲಿಬಹುದು ನನಗೆ. ನೀವು ಹೇಳ್ತೀವಿ ಈ ಪದ್ಯಕ್ಕೆ ಈಗ ಹೇಳೋ ಮಗ, ಇದನ್ನು ನೋಡಿ ಹೇಳಬೇಕಲ್ಲ. ಅದಕ್ಕಾಗಿ ಕಲಾವಿದನಾಗುವ ಹುಡುಗರು ಅದನ್ನೆಲ್ಲ ನೋಡಬೇಕು, ಆಟ ನೋಡಬೇಕು. ಮತ್ತೆ ಹಿರಿಯ ಕಲಾವಿದರಲ್ಲಿ ಗೊತ್ತಿಲ್ಲದನ್ನು ಕೇಳಿ ರಂಗದಲ್ಲಿ ಪ್ರಯೋಗ ಮಾಡಿದರೆ ಬಹಳ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಯಕ್ಷಗಾನ ಉಳಿಸಿ ಬೆಳೆಸಬೇಕಾದ ಹೊಣೆ ಯಾರದು? ಅಂದ್ರೆ ಮೇಳದ ಯಜಮಾನರುಗಳದ್ದ ಅಥವಾ ಪ್ರೇಕ್ಷಕರದ್ದ, ಕಲಾವಿದರದ್ದ, ಯಾರದ್ದು ಅಂತ ನಿಮ್ಮ ಅಭಿಪ್ರಾಯ? 3 ಜನರದ್ದು. ಮೇಳಕ್ಕೆ ಬೇಕಾದ ಸಲಕರಣೆ, ಕಲಾವಿದರನ್ನೆಲ್ಲ ಸೇಕರಣೆ, ಇದೆಲ್ಲ ಯಜಮಾನರು ಮಾಡ್ತಾರೆ. ಯಜಮಾನರು ಹಾಗೆ ಮಾಡಿದ ಕಲಾವಿದರು ಅದನ್ನು ಮುಂದುವರಿಸಿಕೊಂಡು ಹೋಗಬೇಕು. ತನ್ನ ತಾನು ಮಾಡುವಂತಹ ಕರ್ತವ್ಯದಲ್ಲಿ ಅಂದರೆ ಯಕ್ಷಗಾನದ ರಂಗವೇದಿಕೆಯಲ್ಲಿ ತನ್ನತನವನ್ನು ತಾನು ತೊಡಗಿಸಿಕೊಳ್ಳುವುದಲ್ಲ, ಪಾತ್ರಕ್ಕೆ ಬೇಕಾದ ಅಭಿನಯ, ಪಾತ್ರಾಭಿವೃದ್ಧಿ, ಹಾಗೆಯೇ ಪಾತ್ರವನ್ನು ಬೆಳೆಸಿದ ಆದರೆ ಅಲ್ಲಿ ನೀವೀಗ ಹೇಳಿದ್ದೆ ಪ್ರೇಕ್ಷಕರ ಮನ ಸಂತೋಷ ಇರುತ್ತದೆ. ಅವ ಒಳ್ಳೆಯ ಅಭಿನಯ ಮಾಡಿದ್ದಾನೆ, ಒಳ್ಳೆಯ ಕೆಲಸ ಮಾಡಿದ್ದಾನೆ, ರಂಗನಡೆ ಒಳ್ಳೆಯದುಂಟು. ಹಾಗೆ ಏನಾಗ್ತದೆ, ಪ್ರೇಕ್ಷಕರ ಮನಸ್ಸಿಗೂ ಸಮಾಧಾನ ಆಗ್ತದೆ, ಸಂತೋಷ ಆಗ್ತದೆ. ಆಗ ಕಲಾವಿದರನ್ನು ಮಾಡಿದರೆ ಜಮಾತಿಗೂ ಒಳ್ಳೆಯ ಹೆಸರು ಬರ್ತದೆ. ಆದ್ರಿಂದ ಬರೀ ಕಲಾವಿದನೊಬ್ಬನಲ್ಲ, ಯಜಮಾನರದ್ದು ಅಲ್ಲ, ಕಲಾವಿದರು ಈ 3 ಜನರು ಒಟ್ಟಾಗಿ ಇದ್ರೆ ಮಾತ್ರ ನೋಡುವ ಅಥವಾ ಮಾಡುವ ಈ 3 ಜನರು ಒಂದೇ ರೀತಿಯಾಗಿದ್ದರೆ ಮಾತ್ರ ಯಕ್ಷಗಾನವನ್ನು ಉಳಿಸಲು ಸಾಧ್ಯ, ಅದನ್ನು ಬೆಳೆದು ಬರುವುದಕ್ಕೂ ಸಾಧ್ಯ ಅಂತ ನನ್ನ ಅಭಿಪ್ರಾಯ. ನಿಮ್ಮ ವೃತ್ತಿ ಜೀವನದಲ್ಲಿ ನಿಮಗೆ ಅತ್ಯಂತ ಖುಷಿ ತಂದುಕೊಟ್ಟ ಪಾತ್ರ ಯಾವುದು? ಒಂದು, ಮತ್ತೆ ಯಾವ ಪಾತ್ರವನ್ನು ಮಾಡಲು ನಿಮಗೆ ಬಹಳಷ್ಟು ಪರಿಶ್ರಮ ಪಡಬೇಕಾಗಿದೆ? ನನ್ನ ವೃತ್ತಿ ಜೀವನದಲ್ಲಿ ನಾನು ಸ್ತ್ರೀವೇಷ ಮಾಡಿದ್ದು ಬಹಳ ಕಡಿಮೆ. ಆಗಿಲ್ಲ ಅಂತಲ್ಲ, ಕಡಿಮೆ ರಜೆ ಬಂದ ಮೇಲೆ ಮಾಡಲೇ ಇಲ್ಲ. ಚೌಡೇಶ್ವರಿಗಿಲ್ಲ, ಅದಲ್ಲಿಯೂ ಇಲ್ಲ. ಅದೇ ನಾನು ಪ್ರಥಮ ಅಂದರೆ ಕುಂಡಮೇಳಲ್ಲ, ನಂತರ ಸುಬ್ರಹ್ಮಣ್ಯ ಮೇಳಕ್ಕೆ ಹೋದಲ್ಲಿ ಕೆಲವೆಲ್ಲ ಮಾಡಿದ್ದೇನೆ. ಅದು ಏನು ಗೊತ್ತಿಲ್ಲ ಅಂತ ಮಾಡಿದ್ದೇನೆ. ಆ ನಂತರ ನಾನು ಪ್ರಥಮ ಕಿರೀಟ ವೇಷಕ್ಕೆ ಬಂದೆ. ಕಿರೀಟ ವೇಷಕ್ಕೆ ಬಂದಾಗ ನನಗೆ ಬಹಳ ಖುಷಿ ಕೊಟ್ಟಿತ್ತು. ಕಿರೀಟ ವೇಷ ಸ್ವರಗಾಂಭೀರ್ಯದಲ್ಲಾಗಲಿ ಅಥವಾ ನನ್ನ ನಡೆಗಳಲ್ಲಾಗಲಿ ಜನರು ಮೆಚ್ಚಿದ್ರು, ಹಾಗೆಯೇ ನನ್ನ ಮನಸ್ಸಿಗೂ ಮೆಚ್ಚುಗೆಯಾಯಿತು, ಒಳ್ಳೆದುಂಟಾಯಿತು. ಅಲ್ಲಿಂದ ಪ್ರಾರಂಭ ಮಾಡಿದ್ದೇನೆ ಕಿರೀಟ ವೇಷ. ಅದರಲ್ಲಿ ಅತ್ಯಂತ ಖುಷಿ ಕೊಟ್ಟ ಪಾತ್ರ ಯಾವುದು ಕಿರೀಟ ವೇಷಗಳಲ್ಲಿ? ಕಿರೀಟ ವೇಷಗಳಲ್ಲಿ ಅತ್ಯಂತ ಖುಷಿ ಕೊಟ್ಟ ಪಾತ್ರ ಅರ್ಜುನ, ದೇವೇಂದ್ರ, ರಕ್ತವಿಜಾಸುರ, ಇಂದ್ರಜಿತು, ಹಿರಣ್ಯಾಕ್ಷ ಇತ್ಯಾದಿ ರಂಗದಲ್ಲಿ ಕೆಲಸ ಮಾಡುವಂತಹ ಪಾತ್ರಗಳೇ ಖುಷಿ ಕೊಟ್ಟದ್ದು ನನಗೆ. ಯಾಕಂದ್ರೆ ನಾನು ವಿದ್ಯಾವಂತನಲ್ಲ, ಅವಿದ್ಯಾವಂತ. ಮಾತುಗಾರಿಕೆ ನಮ್ಮಲ್ಲಿ ಕಡಿಮೆ. ಕೆಲಸ ಸಾಧ್ಯವಿದ್ದಷ್ಟು ಪ್ರಾಮಾಣಿಕವಾಗಿ ಈಗಲೂ ಮಾಡ್ತೇನೆ. ಆದರೆ ನನಗೆ ಖುಷಿ ಪಟ್ಟದ್ದು ಕೆಲಸ ಮಾಡುವಂತಹ ವೇಷಗಳು ಯಾವುದು ಸಿಕ್ಕಿದ್ರು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇನೆ ಎನ್ನುವಂತಹ ಒಂದು ವಿಶ್ವಾಸ, ಆ ಸಂತೋಷ ನನ್ನನ್ನು ಈಗಲೂ ಹೊರತುಂಬಿಸ್ತಾ ಇದೆ. ಮತ್ತೆ ಯಾವ ಪಾತ್ರವನ್ನು ಮಾಡಲು ನಿಮಗೆ ಬಹಳಷ್ಟು ಪರಿಶ್ರಮ ಅಂತ ಅನಿಸ್ತು? ಖಳನಾಯಕನ ಪಾತ್ರ. ಅಂದ್ರೆ ಯಾವುದಾದ್ರೂ ಹೆಸರಿಸಬಹುದು? ಅದೇ ಇಂದ್ರಜಿತು, ರಕ್ತವಿಜಾಸುರ, ಮತ್ತೆ ಇಂದ್ರಕೀಲಕದ ಅರ್ಜುನ, ದೇವೇಂದ್ರ,
ಶಿಶುಪಾಲ, ಕಾರ್ತವೀರ್ಯ ಇತ್ಯಾದಿ ವೇಷಗಳೆಲ್ಲ ನನಗೆ ಬಹಳ ಖುಷಿ. ನಿಮ್ಮ ಅನಿಸಿಕೆಯಲ್ಲಿ ಇಂದಿನಿಂದ ಸುಮಾರು 10-20 ವರ್ಷಗಳಲ್ಲಿ ಯಕ್ಷಗಾನ ಕ್ಷೇತ್ರದಲ್ಲಿ ಯಾವ ಯಾವ ಬದಲಾವಣೆಗಳು ಕಂಡು ಬಂದಿದೆ? ನಾಟ್ಯದಲ್ಲಾಗಲಿ, ಬಣ್ಣಗಾರಿಕೆಯಲ್ಲಾಗಲಿ ಅಥವಾ ವೇಷಭೂಷಣಗಳಲ್ಲಿ ಆಗಲಿ, ನಿಮ್ಮ ಒಂದು ಅಭಿಪ್ರಾಯದಲ್ಲಿ? ಬಣ್ಣಗಾರಿಕೆಗಳಲ್ಲಿ ವ್ಯತ್ಯಾಸ ಕಂಡು ಬಂದಿದೆ, ವೇಷಭೂಷಣಗಳಲ್ಲಿಯೂ ವ್ಯತ್ಯಾಸ. ಮೊದಲೆಲ್ಲ ಬರೀ ಕೋಟಲ್ ಬಾಲ್ ಆಗಲಿ, ಸೋಗಲಿ ಆಗಲಿ, ನಿಮ್ಮ ಈಗಿನ ಹಾಗೆ ನೈಲೆಕ್ಸ್ ಇದೆಲ್ಲ ಬರಲಿಲ್ಲ. ಕೋಟಲ್ ಬಾಲ್ ಆ ನಂತರ ಆಗ ಇದ್ದದ್ದು ಬೆಟ್ರ್ಮೆಂಟ್ ಲೈಟ್, ಗ್ಯಾಸ್ ಲೈಟ್. ಈ ಲೈಟ್ ಅಲ್ಲ, ಈ ಕೋಟನ್ ಬಾಲ್ಕೊಂಡು ಸೋಗುವಲ್ಲಿಗೂ ಈ ಪೆಟ್ರೋಮೆಂಟ್ ಲೈಟ್ನ ಬೆಳಕಿಗೂ ಬಹಳ ಹೊಂದಾಣಿಕೆ ಆಗ್ತಿತ್ತು. ಈಗಿನ ಲೈಟ್ ಅದಕ್ಕಾಗಿ ಈಗಿನ ಕಾಲಕ್ಕನುಸಾರವಾಗಿ ಈಗ ನೋಡಿದ ಟೆಕ್ನಿಕ್ ತಳಿಸುವಂತದ್ದು ಬಂತು. ಹಾಗೆಯೇ ಈಗ ಕರೆಂಟ್ ಅದು ಲೈಟ್. ಹಾಗಾಗಿ ಅಲ್ಲಿ ಸ್ವಲ್ಪ ಬದಲಾವಣೆ ಕಾಣ್ತಾ ಉಂಟು. ಬಣ್ಣಗಾರಿಕೆಯಲ್ಲಿಯೂ ಹಾಗೆ ನಾವು ಹೇಳಬಾರದು, ಕಲಾವಿದರನ್ನು ದೂಷಣ ಮಾಡಿದ್ದೇವೆ ಅಂತ ಆಗ್ತದೆ. ನಾವು ಹಾಗೆ ತಿಳ್ಕೊಳ್ಳುವುದರಿಂದ ನಾವು ತಿಳ್ಕೊಂಡ್ರೆ ನಮಗೆ ಅದರಲ್ಲಿ ತೊಂದರೆ ಇಲ್ಲ, ನಾವು ಇದ್ದದನ್ನ ಹೇಳೋದು. ಈಗ ಒಂದು ಇಂದ್ರಜಿತ್ತು ಪಾತ್ರ 1 ಗಂಟೆ ಬೇಕು ಅವನಿಗೆ ಸರಿಯಾಗಿ ಆ ವೇಷ ಮಾಡಬೇಕಾದ್ರೆ, ಆ ಬರವಣಿಗೆ ಮಾಡಬೇಕಾದ್ರೆ 1 ಗಂಟೆ ಬೇಕೇ ಬೇಕು. ಅಷ್ಟು ತಾಳ್ಮೆ ಈಗ ಕೆಲವರಿಲ್ಲ, ಎಲ್ಲರಿಲ್ಲ ಅಂತಲ್ಲ, ಕೆಲವರಿದ್ದಾರೆ ಇಲ್ಲ. ಒಂದು ಹಾಗೆ ಆ ಬರವಣಿಗೆ ಕೆಲವರಿಗೆ ಗೊತ್ತೂ ಇರುವುದಿಲ್ಲ. ಅದಕ್ಕೆ ಏನು ಮಾಡ್ತಾರೆ ಅಂತ ಹೇಳಿ ಅಡ್ಡನಾಮ ಹಾಕಿದ್ದು ಮಧ್ಯಕ್ಕೊಂದು ಕೊಟ್ಟ ಹಾಕಿ ವೇಷ ಆಯ್ತಲ್ಲ. ಹಾಗಲ್ಲ, ನನ್ನ ಅನಿಸಿಕೆ ಪ್ರಕಾರ ನಮಗೊಂದು ಪರಂಪರೆ ಅಂತ ಕೊಟ್ಟಿದ್ದಾರೆ ಹಿರಿಯವರು. ಅದು ಆ ಕಾಲದಲ್ಲಿ ವಿಜೃಂಭಿಸುವುದು ಈಗಲೂ ಜನರಿಗೆ ಬೇಕು. ಹಾಗಾಗಿ ಆ ಬಣ್ಣಗಾರಿಕೆಯನ್ನು ಅದೇ ರೀತಿ ಮಾಡಿದರೆ ಮಾತ್ರ ಚಂದ. ಈಗ ನೋಡಿ, ಕೇಶವರಗಟ್ಟಿ ಕಟ್ಟಿದಂತ ರಾವಣ ಮುಂದೆ ಬರ್ತಾನೆ, ಇವನು ಸಣ್ಣ ಕಿರೀಟ ಕಟ್ಟಿಕೊಂಡು ನಿಲ್ತಾನೆ. ಆ ವೇಷಕ್ಕೆ ವ್ಯತ್ಯಾಸ ಆಲೋಚನೆ ಮಾಡಿದೀವಿ. ಅವ ಇಷ್ಟುದ್ದ ಚಿಟ್ಟಿ ಇಟ್ಟುಕೊಂಡು ಬರ್ತಾನೆ ಮುಖಕ್ಕೆ. ಇದು ಗೋಡು ಬಣ್ಣ, ಒಂದು ಬಣ್ಣ ಒಂದು ಪೌಡರ್ ಆಗಿದ್ದು ಬಣ್ಣ ಹಾಕಿ ಅದಕ್ಕೆ ಇದಕ್ಕೇನು ಹೊಂದಾಣಿಕೆ. ಹಾಗಾದ್ರೆ ಈ ಹಸಿ ಬಣ್ಣದ ಬರವಣಿಗೆಗೂ ಆ ಚಿಟ್ಟಿ ಇಟ್ಟ ವೇಷಕ್ಕೂ ಅಲ್ಲಿ ಹೊಂದಾಣಿಕೆ ಬೇಕು. ನಾವು ಹಾಕುವಂತ ನಗಲೆ ಆಗಲಿ, ಸೊಗಲೆ ಆಗಲಿ, ಭಾವಂತ ಆಗಲಿ, ಅಲ್ಲಿಗೂ ಇಲ್ಲಿಗೂ ಹೊಂದಾಣಿಕೆ ಬೇಕು. ಅದು ಇರುವುದಿಲ್ಲ ನೋಡಿ ಕೆಲವರಲ್ಲಿ. ಹಾಗಿದ್ರೆ ಮಾತ್ರ ರಾವಣ ಇದು ಇಂಥದ್ದು ಅಲ್ಲಿ ಪ್ರತ್ಯೇಕ ಗೊತ್ತಾಗ್ತದೆ. ಇಂಥದ್ದು ನಾವು ತುಳುವಿನಲ್ಲಿ ಮಾತಾಡೋದು ಕಟ್ಟನ ಗಂಜಿ ಅಂತಲ್ಲ, ಹಾಗಾಗಬಾರ್ದು. ಈ ರೀತಿಯ ಬಣ್ಣಗಳು ಅದು ಅಳಿಯಬಾರದು. ಈಗ ಕೆಲವು ಹಿರಿಯವರು ಹೇಳೋದು ಕೇಳಿದ್ದನು, ಸುಮ್ಮನೆ ಯಾರು ಅದನ್ನು ಹಾಗೆಲ್ಲ ಅದನ್ನು ಉಳಿಸಬೇಕು ನಾವು ಸಾಧ್ಯ ಇದ್ದಷ್ಟು. ನನ್ನ ಅಭಿಪ್ರಾಯ. ಭರತನಾಟ್ಯ ಅಥವಾ ಬಡಗುತಿಟ್ಟಿನ ನಾಟ್ಯಗಳು ಅಥವಾ ಇನ್ನು ಯಾವುದೇ ಬೇರೆ ಕಲೆಯ ಕುಣಿತದ ಶೈಲಿಗಳು ನಮ್ಮ ತೆಲುಗುತಿಟ್ಟು ಯಕ್ಷಗಾನಕ್ಕೆ ಅವಶ್ಯಕ ಉಂಟು ಅಂತ ನಿಮಗೆ ಅನ್ನಿಸ್ತದ? ಜ್ಞಾನವಾಗಿ ಅಭ್ಯಾಸ ಮಾಡಿದ ಕಲಾವಿದರಿಗೆ ಬಡಗು ತಿಟ್ಟಿನ ಅಗತ್ಯ ಇಲ್ಲ. ತಿಟ್ಟು ಬಡಗು ತೆಂಕು ಅಂತ ನಾವು ಮಾಡಿಕೊಂಡದ್ದೇ ಹೊರತು ತಾಳಲಯಗಳೆಲ್ಲ ಒಂದೇ. ನಮ್ಮ ಅಭಿಪ್ರಾಯ, ನಾವು ಅದನ್ನು ಭೇದ ಮಾಡಿಕೊಂಡಿದ್ದೇವೆ. ಅದು ಬಡಗು, ಇದು ತೆಂಕು. ಅಲ್ಲಿಗೆ ಸರಿಯಾಗಿ ಅವರ ಹೊಂದಾಣಿಕೆ, ಇಲ್ಲಿಗೆ ಸರಿಯಾಗಿ ನಮ್ಮ ಹೊಂದಾಣಿಕೆ, ಇಷ್ಟೇ ಹೊರತು ಅವರಿಗೂ ನಮಗೂ ಭೇದ ಏನೂ ಇಲ್ಲ. ನಾಟ್ಯಗಳಲ್ಲಾಗಲಿ, ಹಾಡುಗಾರಿಕೆಗಳಲ್ಲಾಗಲಿ ಅವರು ಸ್ವಲ್ಪ ಅಭಿನಯಕ್ಕೆ ಹೆಚ್ಚು ಒತ್ತು ಕೊಡ್ತಾರೆ. ನಾವು ಸ್ವಲ್ಪ ವೀರರಸಕ್ಕೆ ಹೆಚ್ಚು ಒತ್ತು ಪ್ರಾಧಾನ್ಯ ಕೊಡ್ತೇವೆ. ನಾನು ಕಂಡದ್ದು ಭೇದ ಎಷ್ಟೇ ಹೊರತು ಮತ್ತೆ ಯಾವುದೇ ಇಲ್ಲ. ಅಂದ್ರೆ ಬೇರೆ ಭರತನಾಟ್ಯದ್ದು ಅದರದ್ದೆಲ್ಲ ನಾಟ್ಯ ನಮ್ಮಲ್ಲಿ ಬಂದ್ರೆ ತೊಂದರೆ ಧಾರಾಳ ಉಂಟು, ನಮ್ಮಲ್ಲಿಯೇ ಸರಿಯಾದಂತಹ ನಾಟ್ಯಗಳು ಉಂಟು. ಅದಕ್ಕೆ ನಾವು ಹೊಂದಿಸಿಕೊಳ್ಬೇಕು ಅಂತ ಏನೂ ಇಲ್ಲ. ಈಗ ಒಂದು ನಾವು ಜಲಕ್ರೀಡೆ ಆಡುವುದಕ್ಕೆ ಹೋಗುವಾಗ ಆ ಸ್ತ್ರೀ ಪಾತ್ರಗಳಿಗೆ ಬೇರೆ ಬೇಕಾದ ಪಾತ್ರಗಳು ಮಾಡುವುದಕ್ಕೆ, ಅಲ್ಲಿ ಅಭಿನಯಿಸುವುದಕ್ಕೆ ಅವಕಾಶ ನಮ್ಮ ತೆಂಕುತಿಟ್ಟಿನ ಉಂಟು, ಇಲ್ಲ ಅಂತಲ್ಲ. ಆದ್ರೆ ಇನ್ನು ಈಗ ಕೆಲವರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಸ್ವಲ್ಪ ಬಡಗು, ಸ್ವಲ್ಪ ಏಕತಾಳ, ಸ್ವಲ್ಪ ತ್ರಿವಿಧ ತಾಳ, ಅದನ್ನು ಇದನ್ನು ಕಲಸಿ ಯಾವುದು ಆಯಿತು ಒಂದು, ಅದು ಒಳ್ಳೇದು, ನೋಡ್ಲಿಕ್ಕೆ ಒಳ್ಳೇದು, ಕೇಳಲಿಕ್ಕೆ ಒಳ್ಳೇದು ಅಲ್ವ ಹೇಳಿ. ಯಕ್ಷಗಾನದ ರಂಗಭೂಮಿ ಆಧುನಿಕತೆಯ ದಾಳಿಗೆ ಒಳಗಾಗಿ ಕೂಡ ತನ್ನ ಸಂತವನ್ನು ಇನ್ನೂ ಕೂಡ
ಹೌದು. ಅದು ಇನ್ನೂ ಮುಂದಕ್ಕೆ ಇದೇ ರೀತಿ ಬೆಳೆಯಬೇಕು ಅಂತಾದ್ರೆ ಏನ್ ಮಾಡಬಹುದು ನಾವು, ಅಥವಾ ಏನಾದರೂ ಮಾಡುವಂತಹ ಅವಶ್ಯಕತೆ ಉಂಟು ಅಂತ ನಿಮಗೆ ಅನಿಸ್ತದೆ? ಸ್ವಾಮೀಜಿಗೆ ಯಕ್ಷಗಾನ ಮೊದಲಿಗಿಂತ ತುಂಬಾ ಬೆಳೆದಿದೆ. ಅದು ಅದರಷ್ಟಕ್ಕೆ ಬೆಳೆಯುತ್ತಾ ಹೋಗ್ತದೆ. ಇನ್ನು 1000 ವರ್ಷ ಹೋಗಿ ನೀವು ಹಬ್ಬದ ಮೊತ್ತ ನೋಡಿ, ಯಕ್ಷಗಾನ ಅಳಿಯುವುದಿಲ್ಲ, ಯಕ್ಷಗಾನ ಉಳಿಯುತ್ತದೆ, ಇನ್ನೂ ಬೆಳೆಯುತ್ತದೆ ನನ್ನ ಅಭಿಪ್ರಾಯ. ಯಾಕಂದ್ರೆ ಈಗ ಹೆಚ್ಚು ಆಸಕ್ತಿ, ಪ್ರತಿಯೊಬ್ಬರಿಗೂ ಒಳ್ಳೆಯ ಆಸಕ್ತಿ ಉಂಟು. ಹುಡುಗರಿಂದ ಹಿಡಿದದ್ದು ನನ್ನ ಹಾಗೆ ವೃದ್ಧರವರೆಗೂ ಯಕ್ಷಗಾನ ತುಂಬಾ ಆಸಕ್ತಿ ಉಂಟು ನನ್ನ ಅಭಿಪ್ರಾಯ. ಅದರಿಂದ ಯಕ್ಷಗಾನ ರಂಗ ಖಂಡಿತವಾಗಿ ಇನ್ನು ಮುಂದೆ ಬಹಳ ವಿಜೃಂಭಿಸ್ತಾ ಇದೆ. ಯಾಕೆ ಬರೀ ಯಕ್ಷಗಾನ ಡಾಕ್ಟರೇಟ್ ಮಾಡಿದವರು ಇದನ್ನೆಲ್ಲ ಗಮನಿಸುವ ಯಕ್ಷಗಾನ ಇನ್ನು ಬೆಳೆದಿರುವ ಬೆಳೀತದೆ. ಚೌಕಿಯ ವಾತಾವರಣದಲ್ಲಿ ಈಗಿನ ಚಕ್ಕು ಅಥವಾ ಒಂದು 10-20 ವರ್ಷ ಹಿಂದಿನ ಒಂದು ಚೌಕಿಯ ವಾತಾವರಣಕ್ಕೂ ನೀವು ಗಮನಿಸಿದ ಹಾಗೆ ಏನಾದರೂ ಗಮನೀಯವಾದಂತಹ ವ್ಯತ್ಯಾಸಗಳೇನಾದರೂ ಉಂಟಾ? ಸ್ವಲ್ಪ ವ್ಯತ್ಯಾಸ ಇದೆ ಅಷ್ಟೇ. ತುಂಬಾ ಅಂತ ಒಂದು ಸ್ವಲ್ಪ. ಈಗ ಮೊದಲೆಲ್ಲ ಚಮಕಿ ಅಂತ ಹೇಳಿದ್ರೆ ಒಂದು 4 ತಟ್ಟಿ ಕಟ್ಟಿ ಒಂದು ಬಣ್ಣದ ಬಟ್ಟೆ ಅಂತ ಹೇಳ್ತಿದ್ರು ಅದಕ್ಕೆ. ಮೊದಲ ಭಾಷೆ ಬಣ್ಣದ ಬಟ್ಟೆ ಬಣ್ಣದ ಕೊಟ್ಟೆ ಅಲ್ಲ, ಕಲಾವಿದರೊಂದು ಒಂದು ರಾತ್ರಿಯ ಮನೆ ಅದು. ನಾವು ಅದರ ಒಳಗೆ ಹೋದ ಮೇಲೆ ನಮ್ಮ ಮನೆಗಿಂತಲೂ ಅದು ಒಂದು ದೇವಾಲಯದ ಒಂದು ಗುಡಿ ನನ್ನ ಅನಿಸಿಕೆ ಪ್ರಕಾರ. ಯಾಕೆಂತ ಹೇಳಿದ್ರೆ ನಾವು ಚೌಕಿಗೆ ಪ್ರವೇಶ ಮಾಡುವಾಗ ದೇವರಿಗೆ ಕೈ ಮುಗಿತೇವೆ ಅಲ್ವಾ ಹೇಳಿ, ಕ್ರಮ ಹಾಗೆ ನನ್ನ ಅಭಿಪ್ರಾಯ. ನಾವು ಚೌಕಿಗೆ ಪ್ರವೇಶ ಮಾಡುವಾಗ ಅಲ್ಲಿ ದೇವರನ್ನು ಇಡ್ತಾರೆ, ಅವರಿಗೆ ಕೈ ಮುಗಿದು ಆ ಚಾಪೆಗೆ ಕೂತ ಜಾಗಕ್ಕೂ ನಮಸ್ಕಾರ ಮಾಡಿ ಆಮೇಲೆ ನಮಗೆ ಅದನ್ನು ಕಲಾವಿದರು ಇಟ್ಟುಕೊಳ್ಳಬೇಕು ಅಂತ ನನ್ನ ಅಭಿಪ್ರಾಯ. ಯಾಕಂದ್ರೆ ಒಂದು ರಾತ್ರಿಯ ಮನೆಯ ಮೊದಲು ಅದು ದೇವಾಲಯ. ಸಹಸ್ರ ಸಂಖ್ಯೆಯಲ್ಲಿ ಬಂದು ಆ ಇಟ್ಟ ಆ ದೇವರಿಗೆ ಹರಿಕೆ ಹಾಕಿ ಪ್ರಸಾದ ಸ್ವೀಕರಿಸಿಕೊಂಡು ಹೋಗ್ತಾರೆ. ಅಲ್ಲಿ ನಾವು ಕೂತ್ಕೊಂಡಿರ್ತೇವೆ. ಅಲ್ಲಿ ನಮ್ಮ ಅಶ್ಲೀಲ ಶಬ್ದಗಳು ಅಥವಾ ಬೇಡದ್ದು ಯಾವುದನ್ನೂ ನಾವು ಮಾತನಾಡಬಾರದು. ಯಾರಾದ್ರೂ ಹಾಗೆ ಹುಡುಗರು ಮಾತನಾಡಿದ್ರು ಅವರನ್ನು ನಾವು ಗಮನಿಸಬೇಕು. ಇನ್ನು ಮುಂದೆ ಹಾಗೆ ಹೇಳಬಾರ್ದಪ್ಪ, ಇದು ದೇವರಿಗೆ ಸಮಾನವಾದಂತಹ ಆಗ ಇಲ್ಲಿಂದಲೇ ನಮ್ಮ ವೇಷ ಹೋಗೋದು. ಇದನ್ನು ನಾವು ಆ ರೀತಿಯಾಗಿ ಉಪಯೋಗ ಮಾಡಬಾರದು ಅಂತ ಅವರಿಗೆ ಬುದ್ಧಿ ಹೇಳಬೇಕು. ಈಗ ಪೀಠಿಗೆ ವೇಷಕ್ಕೆ ಸಂಬಂಧಪಟ್ಟ ಪಾತ್ರಗಳು ಯಾವುವು? ಪೀಠಿಕೆ ವೇಷ, ಎದುರು ವೇಷ ಅಂತ 2 ವೇಷಗಳು. ಹೌದು. ಒಬ್ಬ ಅರ್ಜುನ ಆದ್ರೆ ಇನ್ನೊಬ್ಬ ಕರ್ಣ. ಹೌದು. ಕರ್ಣ ಎದುರು ವೇಷದವ ಮಾಡುವ, ಅರ್ಜುನ ಪೀಠಿಕೆ ವೇಷ. ಹೌದು. ಹಾಗೆಯೇ ಆಚೆಯಿಂದ ಭಾನುಗೋಪ ದೇವೇಂದ್ರ, ಭಾನುಗೋಪ ಎದುರು ವೇಷ ಮಾಡುವ, ದೇವೇಂದ್ರ ಪೀಠಿಕೆ ವೇಷ ಮಾಡುವ. ಪೀಠಿಕೆ ವೇಷಕ್ಕೂ ಎದುರು ವೇಷಕ್ಕೂ ಇರುವ ವ್ಯತ್ಯಾಸಗಳು. ಪೀಠಿಗೆ ವೇಷದವ ಸ್ವಲ್ಪ ಮಾತುಗಾರ, ಹಾಗೆ ಎದುರು ವೇಷ ಮಾತುಗಾರನೂ ಹೌದು. ಬರೀ ಮಾತುಗಾರ ಮಾತ್ರ ಅಲ್ಲ, ಅವನಲ್ಲಿ ಸ್ವಲ್ಪ ಗಂಭೀರತೆ ಹೆಚ್ಚು. ರಂಗದ ನಡೆಯಲ್ಲಿಯೂ ಹಾಗೆ. ಇದು ಕರ್ಣಾರ್ಜುನರಲ್ಲಿ ವ್ಯತ್ಯಾಸ ಏನು ಅಂತ ಕೇಳಬಹುದು. ಅರ್ಜುನನ ಪಾತ್ರದ ಹಾಗೆ ಕರ್ಣನ ಪಾತ್ರದ ನಡೆ ಅಲ್ಲ, ಸ್ವಲ್ಪ ವ್ಯತ್ಯಾಸ. ಸ್ವಲ್ಪ ಗಂಭೀರ ಹೆಚ್ಚು ಕರ್ಣನ ಪಾತ್ರದಲ್ಲಿ. ಅರ್ಜುನನ ಪಾತ್ರ ಅಷ್ಟಲ್ಲ, ಒಂದು ಹದದಲ್ಲಿ. ಹಾಗೆ ಅಂತ ಅವತ್ತು ಹುಡುಕುವುದು ಅಲ್ಲ, ಒಂದು ಹದಗತಿಯಲ್ಲಿ ಅರ್ಜುನನ ಪಾತ್ರ. ಇದರಲ್ಲಿ ವ್ಯತ್ಯಾಸ ಆ ರಂಗ ನಡೆಯಲ್ಲಿ, ಹಾಗೆಯೇ ಭಾಗವತರು ಹಾಡುವಂತಹ ಹಾಡುಗಾರಿಕೆಯಲ್ಲಿಯೂ ವ್ಯತ್ಯಾಸಗಳು. ಇದನ್ನು ನಾವು ಗಮನಿಸಬಹುದು. ಇಷ್ಟು ವ್ಯತ್ಯಾಸಗಳನ್ನು ನಾವು ನೋಡಿದ್ದೇವೆ. ಈಗ ಅರ್ಜುನ ಮತ್ತೆ ದೇವೇಂದ್ರ 2 ಪೀಠಿಕೆ ವೇಷಗಳು ಅಂತ ಆದಾಗ 2 ಪೀಠಿಕೆ ವೇಷಗಳಲ್ಲಿ ಅಂತರವನ್ನು ತೋರಿಸಿಕೊಳ್ಳುವ ಒಂದು ಇದು ಹೇಗೆ? ಅಂದ್ರೆ ಮುಖವರ್ಣಿಕೆಯಲ್ಲಿ ಆಗಲಿ, ವೇಷಗಾರಿಕೆಯಲ್ಲಿ ಆಗಲಿ, ಅಥವಾ ನಾಟ್ಯದಲ್ಲಿ ಆಗಲಿ, ಅದರ ಕ್ರಮ ಹೇಗೆ? ನೋಡಿ, ಮುಖವರ್ಣಿಕೆಯಲ್ಲಿ ಅರ್ಜುನನ ಮುಖವರ್ಣಿಕೆಯಲ್ಲಿ ಕೆಲವರೆಲ್ಲ ಕೆಂಪು ಹಾಕಿ ಆ ನಂತರ ಅರಸಿನ ಕೊಟ್ಟು ನಂತರ ಒಂದು ಹಸುರು ಗೆರೆ ಎಳೆಯುವುದನ್ನು ನಾವು ನೋಡಿದ್ದೇವೆ, ನಾವು ಮಾಡಿದ್ದೇವೆ. ದೇವೇಂದ್ರನ ಪಾತ್ರದಲ್ಲಿ ಅದೇ ಕೆಂಪು, ಆ ನಂತರ ಅರಸಿನ, ಆ ನಂತರ ಕಪ್ಪು.
ನಂತರ ಬಿಳಿ, ನಂತರ ಕೆಂಪು, ಈ ರೀತಿಯ ವ್ಯತ್ಯಾಸಗಳು ಉಂಟು. ದೇವೇಂದ್ರನ ಪಾತ್ರಗಳಲ್ಲಿ ಒಂದು ಚಕ್ರ ಬರೀತೇವೆ ನಾವು ಕೆನ್ನೆಗೆ. ಹೌದು. ಅರ್ಜುನನ ಪಾತ್ರದಲ್ಲಿ ಅದೇ ಚಕ್ರವನ್ನು ಬಳಸ್ತೇವೆ ನಾವು. ಆದ್ರೆ ಆ ಬಣ್ಣಗಾರಿಕೆಯಲ್ಲಿ ಅದರಲ್ಲಿ ಹಾಗೆ ಕೆಂಪು, ಹಳದಿ, ಆಮೇಲೆ ಹಸಿರು, ಆಮೇಲೆ ಬಿಡಿ ಹಾಕಿ ಕೆಂಪು. ನಾಮದಲ್ಲಿಯೂ ಈ ಚಕ್ರದಲ್ಲಿ ಇಲ್ಲಿ ಗಲ್ಲಕ್ಕೊಂದು ಚಕ್ರ ಬಿಡಿಸ್ತೇವೆ, ಅದರಲ್ಲಿಯೂ ಹಾಗೆ. ಆದ್ರೆ ಗಲ್ಲಕ್ಕೆ ಅಲ್ಲಿ ಗಲ್ಲ ಬರೆಯುವುದು ಅಂತ ಉಂಟು. ಎಣ್ಣೆ ಮಸಿಯಲ್ಲಿ ಗೆರೆ, ಕಪ್ಪು ಗೆರೆ ಇಲ್ಲಿ ಬರೀತೇವೆ. ಆ ನಂತರ ಇಲ್ಲಿಗೆ ಬಿಳಿ ಗೆರೆ, ಬರೀ ಕಪ್ಪು ಗೆರೆ ಕೊಡ್ತೇವೆ. ಅದು ಗಲ್ಲ. ಯಾಕಂದ್ರೆ ನಮ್ಮ ಮುಖವರ್ಣಿಕೆಯಲ್ಲಿ ಈ ಮುಖ ಉಬ್ಬಿ ಕಾಣುವುದಕ್ಕೆ, ಗಲ್ಲ ಉಬ್ಬಿ ಕಾಣುವುದಕ್ಕೆ ಇಲ್ಲಿ ನಾವು ಗಲ್ಲ ಬರೆಯುವುದು ಅಂದ್ರೆ ಎಣ್ಣೆ ಮಸಿ ಕಪ್ಪು ಬರೆಯುವುದು. ಆ ಇಲ್ಲಿ ಹತ್ರ ಕಾಣ್ತದೆ, ಹೀಗೆ ವ್ಯತ್ಯಾಸ. ಆಮೇಲೆ ನಾಟ್ಯದಲ್ಲಿ ಆದ್ರೆ ಹೇಗೆ ದೇವೇಂದ್ರ ಮತ್ತೆ ಅರ್ಜುನ ಒಂದೇ ರೀತಿ ನಾಟ್ಯವ ಅಥವಾ ನಾಟ್ಯಗಳೆಲ್ಲ ಸಾಮಾನ್ಯ ಹೆಚ್ಚಾಗಿ ಒಂದೇ. ಅದು ಸ್ವಲ್ಪ ಗಂಭೀರ ಹೆಚ್ಚು, ಇದು ಸ್ವಲ್ಪ ಅಷ್ಟೇ. ನಾಟ್ಯ ಎಲ್ಲ ಒಂದೇ ರೀತಿ, ಗಂಭೀರತೆ ಹೆಚ್ಚು ಕಾರಣನಲ್ಲಿ. ಅಂದ್ರೆ ಪಾತ್ರಕ್ಕೆ ಅನುಕೂಲವಾಗಿ ನಡೆಯನ್ನು ನಾವು ಬದಲಾಯಿಸಿಕೊಳ್ಳೋದು ಅಷ್ಟೇ. ಕುಂಡು ವೇಷದಲ್ಲಿ ಕುಣಿತವೇ ಪ್ರಾಧಾನ್ಯವ ಹೇಗೆ? ಈಗ ಹೆಚ್ಚಿನ ಅಥವಾ ಅಭಿನಯಕ್ಕೂ ಕೂಡ ಅದಕ್ಕೆ ಪ್ರಾಶಸ್ತ್ಯ ಕೊಡ್ಬೇಕಾ? ಕುಂಡು ವೇಷದವ ಅಂತ ಹೇಳಿದ್ರೆ ಚುರುಕು ಹೆಚ್ಚು. ಈಗ ನಾವು ತುಳುವಿನಲ್ಲಿ ಹೇಳ್ತೇವೆ ಜೋಕಾಟಿಗೆ ಅಂತ. ಕುಂಡು ವೇಷ ಅಂತ ಹೇಳಿದ್ರೆ ಸ್ವಲ್ಪ ಹುಡುಗಾಟಿಗೆ ಹೆಚ್ಚು. ಆದ್ರೆ ಎಲ್ಲವನ್ನೂ ತಿಳಿದಿರ್ಬೇಕು. ಕುಂಡು ವೇಷದವ ಇವತ್ತು ಚನ್ನಮುಂಡರ ಒಂದು ಅಭಿಮನ್ಯುವಿನ ಹಾಗೆ ಬಬ್ರುವಾಹನ ಅಲ್ಲ. ಹೌದು ಹೌದು. ಅದಕ್ಕೆ ಇದಕ್ಕೂ ವ್ಯತ್ಯಾಸ. ಯಾರೇ ಇರಲಿ, ಯಾವ ಕುಂಡುವೇಷ ಪ್ರವೇಶ ಮಾಡಿದ್ರು ಆ ವ್ಯತ್ಯಾಸಗಳು ಕಾಣಬೇಕು. ಈಗ 4ನೇ ಜಾವದಿಂದ ನಂತರ ಹೊರಡುವ ವೇಷಕ್ಕೂ ಪ್ರೀತಿಗೆ ಹೋಗುವ ವೇಷಕ್ಕೂ ವ್ಯತ್ಯಾಸ ಇರುವ ಈಗಿನ ಕಾಲದಲ್ಲಿ ಇಲ್ಲ, ಕೆಲವರು ತೆಕ್ಕೊಳ್ಳುವುದಿಲ್ಲ. ನಮ್ಮ ಕಾಲಾವಧಿಯಲ್ಲಿ ಅಂತೂ ಇಲ್ಲ. ಮೊದಲು ಹಾಗೆಲ್ಲ 1ನೇ ಕಾಲ, 2ನೇ ಕಾಲ, 3ನೇ ಕಾಲ, 4ನೇ ಕಾಲ ಅಂತ ಹೇಳಿದ್ರೆ 4 ಗಂಟೆ ಕಳೆದ ನಂತರ ಮತ್ತೆ 4ನೇ ಕಾಲ ಜಾವ, ಬೆಳಿಗ್ಗೆ ಜಾವ. ಅದರಲ್ಲಿ ವ್ಯತ್ಯಾಸ ಆ ನಾಟ್ಯದಲ್ಲಿ, ಆ ನಡೆಯಲ್ಲಿ, ಹಾಗೆಯೇ ರಂಗದ ಆ ಕೆಲಸದಲ್ಲಿ ಎಲ್ಲ ಇತ್ತು. ಈಗ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಕುಂಡು ವೇಷದ ಹುಡುಗರು ಬಹಳ ಸುಲಭ ಮಾಡಿಕೊಂಡಿದ್ದಾರೆ. ಅವ ಪ್ರವೇಶ ಮಾಡುವಾಗಲೇ ಕೆಂಡೆಯವರಿಗೆ ಕೈ ಬಚ್ಚಬೇಕು. ಅಂದ್ರೆ ಅಷ್ಟು ಸ್ಪೀಡ್ ಕೊಡ್ಬೇಕು. ಇಲ್ಲ ಅಂತಂದ್ರೆ ಆ ಕೆಂಡೆ ಹೊಟ್ಟೆ ಗೊತ್ತಿದ್ಯಾ? ಹಾಗಲ್ಲ. ಆ ಕುಂಡು ವೇಷ ಮಾಡಿ ಯಾವುದೇ ಇರಲಿ ಹೋದ ದಸ್ತು ಕೊಡ್ಬೇಕು. ಅದಕ್ಕೆ 3 ಆವರ್ತ ದಸ್ತು ಕೊಟ್ಟು ಆ ನಂತರ ಸಿಂಗಲ್ ಕೊಟ್ಟು ನಂತರ ಬಡಬಡಿ ಹೋಗ್ಬೇಕು. ಒಂದು ಈಗ ಹಾಗಲ್ಲ, ಹೋದಕ್ಕೆ ಮಾಡಿ ಚೆಂಡೆಯನ್ನು ಬಾರಿಸದಿದ್ರೆ ಅವರಿಗೆ ಬೈಗಳು ಎಂದಲ್ಲ ಎಂತ ಗಂಟೆ ಹಾಗೆಲ್ಲ. ಹಾಗೆ ಮಾಡಿದ್ರೆ ಅದು ದೇಶಕ್ಕೆ, ಅದು ರಂಗಕ್ಕೆ ಪೂರಕ ಆಗುವುದಿಲ್ಲ, ನೋಡುವವರ ಕಣ್ಣಿಗೂ ಒಳ್ಳೆಯದಾಗುವುದಿಲ್ಲ. ಎಲ್ಲ ಒಂದೇ ರೀತಿ, ಅದರಲ್ಲಿ ವ್ಯತ್ಯಾಸಗಳು ಬೇಕು ಅಂತ ನನ್ನ ಅಭಿಪ್ರಾಯ. ಈ ಇಂದ್ರಜಿತು ಖಳ ಪಾತ್ರ, ಹೌದು. ಅತಿಕಾಯ ಸಾತ್ವಿಕ ಪಾತ್ರ, ಹೌದು. ಆದರೂ ಕೂಡ ಇಂದ್ರಜಿತು ಪೀಠಿಕೆ ವೇಷ ಯಾಕಾಯಿತು ಮತ್ತು ಅತಿಕಾಯ ಎದುರು ವೇಷ ಯಾಕೆ ಆಯಿತು? ಅಂದ್ರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅದರ ಪೂರ್ಣತೆ ಹೇಳಲಿಕ್ಕೆ ನನಗೆ ಗೊತ್ತಿಲ್ಲ. ನನ್ನ ತಿಳುವಳಿಕೆ ಅಂತ ಹೇಳಿದ್ರೆ ಮೊದಲು ಅವರು ಹಾಗೆ ಮಾಡಿಕೊಂಡಿದ್ರು. ಪೀಠಿಕೆ ವೇಷ ಇಂದ್ರಜಿತು, ಎದುರು ವೇಷ ಅತಿಕಾಯ ಅಂತ ಮೊದಲಿಂದಲೇ ಹಾಗೆ ನಡೆದುಕೊಂಡು ಬರ್ತಿರ್ತಾರೆ. ಹಾಗೆ ಈಗಲೂ ಹಾಗೆ ನಡೀತಾ ಉಂಟು. ಅದರ ಎಂಥದ್ದು ಹಿನ್ನೆಲೆ ಅಂತ ಈಗಲೂ ಗೊತ್ತಾಗಲಿಲ್ಲ. ಈಗ ಬಹಳಷ್ಟು ಜನ ಹೇಳ್ತಾರೆ 1ನೇ, 2ನೇ, 3ನೇ ಪೀಠಿಕೆ ವೇಷ ಅಂತ ಉಂಟು, ಆಮೇಲೆ 1ರಿಂದ 7ರವರೆಗೆ ಎದುರು ವೇಷಗಳು ಉಂಟು ಅಂತ ಹೇಳ್ತಾರೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅದು ಉಂಟಾ ಆ ರೀತಿ, ಅಥವಾ ಯಾವ ಒಂದು ಆಧಾರದಲ್ಲಿ ಹಾಗೆ ಹೇಳುವಂಥದ್ದು? ಈಗ ನಿಮ್ಮ ಅನುಭವದಲ್ಲಿ ಅಂಥದ್ದೇನಾದ್ರೂ ನೀವು ಕಂಡಿದ್ದೀರಾ? 3 ಪೀಠಿಕೆ ವೇಷ ಉಂಟು ಅಥವಾ 7 ಎದುರು ವೇಷ ಉಂಟು ಅಂತ ಹೇಳುವುದನ್ನು ನೀವು ಕೇಳಿದ್ದೀರಾ ನಿಮ್ಮ ಅನುಭವದಲ್ಲಿ? ಸ್ವಾಮಿ ಮೇಳಕ್ಕೆ ಸೀಮಿತವಾದ ಜನ ಮೊದಲೆಲ್ಲ. ಹೌದು. ಅಲ್ಲ, ಮೊದಲಲ್ಲ, ಈಗಲೂ ಅಷ್ಟೇ. 1-2 ಜನ ಹೆಚ್ಚಿರಬಹುದು ಅಷ್ಟೇ. ಈಗ ನಿಮ್ಮಲ್ಲಿ ನಾನು ಕೇಳ್ತೇನೆ, ಪೀಠಿಕೆ ವೇಷ 4 ಅಂತಾದ್ರೆ ಬಾಕಿ ವೇಷಗಳೆಷ್ಟು? ಎದುರು ವೇಷ 4 ಅಂತಾದ್ರೆ ಬಾಕಿ ವೇಷಗಳೆಷ್ಟು? ಅದಿಲ್ಲ. ನನ್ನ ಅನುಭವ ಪ್ರಕಾರ ಮೊದಲು ಇರಲಿಲ್ಲ. ಪೀಠಿಕೆ ವೇಷ, ಎದುರು ವೇಷ ಅಂತ ಹೇಳುವುದು ಅವರು ಚೌಕಿಯಲ್ಲಿ ಕೂತುಕೊಳ್ಳುವಾಗಲೂ ಎದುರು ಇದೆ.
ಹೌದು. ಹಾ. ಅದು ಪೀಠಿಗೆ ಇದು ಎದುರುವೇಷ. ಹಾ. ಮೊದಲು ಒಂದನೇ ಬಣ್ಣ, ಎರಡನೇ ಬಣ್ಣ, ಹೌದು. ಎರಡು ಬಣ್ಣದ ವೇಷಗಳು. ಒಂದನೇ ಗುಂಡು ವೇಷ, ಎರಡನೇ ಗುಂಡು ವೇಷ, ಇದು ಒಂದನೇ ಸ್ತ್ರೀವೇಷ, ಎರಡನೇ ಸ್ತ್ರೀವೇಷ, ಹಾ. ಒಂದನೇ ಗುಂಡು, ಎರಡನೇ ಗುಂಡು, ಹೀಗೆ ಬರ್ತಿದ್ದೆ ಹೊರತು ಪೀಠಿಗೆ ವೇಷ 4 ಅಥವಾ ಎದುರು ವೇಷ 6 ಅಂತ ನಾನು ಕೇಳಲಿಲ್ಲ. ಪೀಠಿಗೆ ವೇಷಕ್ಕೆ ಧರಿಸಬೇಕಾದ ಉಡುಪುಗಳ ಬಣ್ಣ ಯಾವುದು? ಅಂದ್ರೆ ದಗಲೆ ಮತ್ತು ಸೋಗವಲ್ಲಿ ಇದರಲ್ಲೆಲ್ಲ ದೇವೇಂದ್ರ ಇತ್ಯಾದಿಗಳು ಕೆಂಪು ಸೋಗಲಿಯು ದಗಲೆಯು ಹಾಕ್ತಾರೆ, ಅರ್ಜುನನಿಗೂ ಹಾಕ್ತಾರೆ. ಯಾವ ಅರ್ಜುನನಿಗೆ? ಒಂದು ಕೃಷ್ಣಾರ್ಜುನ ಅರ್ಜುನನಿಗೆ, ಒಂದು ಇಂದ್ರಕೀಲಕದ ಅರ್ಜುನನಿಗೆ ಕೆಂಪು ಹಾಕ್ಬೋದು ಅಂತ ನನಗಿಂತ ಹಿರಿಯವರಲ್ಲಿ ನಾನು ಕೇಳಿದ್ದೇನೆ, ಹೇಳಿದ್ದಾರೆ. ನಾನು ಇಂದ್ರಕೀಲಕದ ಅರ್ಜುನನಿಗೆ ಹಸಿರು ಬಣ್ಣದ ದಗಲೆ ಹಾಕಿದ್ದಕ್ಕೆ ನನಗೆ ಬೈದಿದ್ದಾರೆ. ಇಂದ್ರಕೀಲಕದ ಅರ್ಜುನಿಗೆ ಹಾಕಬಾರ್ದು, ಅದು ಕೆಂಪೆ ಹಾಕಬೇಕು. ಕೃಷ್ಣಾರ್ಜುನ ಕಾಲದ ಅರ್ಜುನನಿಗೂ ಕೆಂಪೆ ಹಾಕಬೇಕು. ಆದರೆ ಅರ್ಜುನ ದೇವೇಂದ್ರನಿಗೂ ಹಾಗೆ ಹಸುವಿಗೆ ಹಾಕಬೇಕು ಅಂತಿಲ್ಲ. ದೇವೇಂದ್ರನಿಗೆ ಕೆಂಪು ಹಾಕಿದ್ರೆ ಅಪರಾಧ ಅಲ್ಲ. ಕಪ್ಪು ದಗಲ ಸೋಗಲಿ ಮಾತ್ರ ಹಾಕಬಾರದು. ಕೆಂಪು ದಗಲೆ ಹಾಕಿ ಬಿಳಿಯ ಸೋಗಲಿ ಮೇಲೆ ಒಳಗಿನ ಸೋಗಲಿ ಮತ್ತು ಇದು ಅರಸಿನ ಒಳಗಿನ ಸೋಗಲಿಯು ದೇವೇಂದ್ರ ಅರ್ಜುನಿಗೆ ಕಪ್ಪು ಹಾಕುವ ಕ್ರಮ ಇಲ್ಲ, ನಾನು ನೋಡಲಿಲ್ಲ, ನಾನು ಹಾಕುವುದಿಲ್ಲ. ಎದುರು ವೇಷಗಳಿಗೆ ಧರಿಸಬೇಕಾದ ಉಡುಪುಗಳ ಬಣ್ಣ ಅಂದ್ರೆ ದಗಲೆ ಮತ್ತು ಸೋಗವಲ್ಲಿ ದಗಲೆ ಕಪ್ಪು, ಕಪ್ಪು ಸೋಗ. ಈಗ ಎಲ್ಲ ವೇಷಗಳಿಗೂ ಸೋಗಲಿ ಬಿಳಿ, ಮೇಲೆ ಬಿಳಿ. ಆದರೆ ಎದುರು ವೇಷಗಳಿಗೆ ಕಪ್ಪು ದಗಲೆ ಕೆಂಪು ಸೋಗಲಿ ಹಾಕುವ ಕ್ರಮ ಉಂಟು ಕೆಲವು ವೇಷಗಳಿಗೆ. ಆದರೆ ಕಪ್ಪು ದಗಲೆ ಕಪ್ಪೆ, ಸೋಗಲಿ ಈಗ ಬಿಳಿ. ಕೆಲವು ಕಡೆ ಕೆಂಪು ಹಾಕ್ತಾರಲ್ಲ ಎದುರು ವೇಷಕ್ಕೆ. ಎದುರು ವೇಷಕ್ಕೆ ಕೆಂಪು ಹಾಕುವುದು ಅಂತ ಹೇಳಿದರೆ ಕೆಲವು ವೇಷಗಳ ಬದಲಾವಣೆ. ವೇಷ ಮಾಡುವ ವೇಷದ ಬದಲಾವಣೆಗೆ ಮತ್ತೆ ಹೇಗೆ ಅಂತ ಹೇಳಿದ್ರೆ, ಈಗ ನಮಗೆ ನಮ್ಮ ಆಟದ ಭಾಷೆಯಲ್ಲಿ ಪಿಂಡಿ ಅಂತ ಹೇಳುವುದು. ಆ ಬಟ್ಟೆಗಳು ತುಂಬಿಸುವ ಚೀಲಕ್ಕೆ ನನ್ನ ಪಿಂಡಿಯಲ್ಲಿ ಅದು ಬರಲಿಲ್ಲ, ಹಾಗೆ ಹೋಗ್ತದೆ. ಇದ್ದದನ್ನು ಹಾಕಿಕೊಂಡು ಹೋಗ್ತಾರೆ. ಆಯ್ತಾ, ಕೆಂಪು ಹಾಕಬಾರ್ದು ಅಂತ ಏನೂ ಇಲ್ಲ. ಹಾಗೆ ಈ ಬಲರಾಮ, ಶಿಶುಪಾಲ ಮತ್ತೆ ಯಾವುದು ಕಾಸವೀರ, ಇವುಗಳ ಬಣ್ಣಗಾರಿಕೆ ಸ್ವಲ್ಪ ವಿಶೇಷವಾಗಿ ಇದೆ. ಹೌದೌದು. ಈ ಬಣ್ಣಗಾರಿಕೆ ಮತ್ತೆ ಇದರ ವೇಷಭೂಷಣದ ಬಗ್ಗೆ ಸ್ವಲ್ಪ ತಿಳಿಸ್ತೀರಿ? ವೇಷಭೂಷಣ ಈ 3 ವೇಷಗಳಿಗೂ ದಗಲೆ ಕಪ್ಪು, ಆಮೇಲೆ ಈಗ ಬೆಳಿಗ್ಗೆ ಭೂಷಣಗಳು. ವೇಷದ ಮುಖವರ್ಣಿಕೆ ಶಿಶುಪಾಲನಿಗೆ ಬಣ್ಣ ಒಳಗೆ ಹಸಿ ಬಣ್ಣ ಬರೆಯುವುದು ಲೆಕ್ಕ ಪ್ರಕಾರ ಮೊದಲೆಲ್ಲ ನಮ್ಮಲ್ಲಿ ಹಿರಿಯವರೆಲ್ಲ ಹೇಳಿ ನಾನು ಬರೆದದುಂಟು. ಅಂದರೆ ಏನಿಂದ ಬರೀಕೆ ಸೈಡಿ ಎಣ್ಣೆನ ಸಿಗದೆ ಮಧ್ಯದಲ್ಲಿ ಕೆಂಪಿನ ಒಂದು ಮುತ್ತ ಹಾಕೋದು, ಮೇಲೆ ಚಿಕ್ಕಬಟ್ಟೆ ಹತ್ರ ಒಂದು ಬಿಳಿ, ಕೆಳಗೆ ಬಿಳಿ, ಆ ನಂತರ ಹಸು, ನಂತರ ಕೆಂಪು ಗೆರೆ.
ಈ ರೀತಿಯಾಗಿ ಬರೆಯುವ ಕ್ರಮ ಉಂಟು. ಕಾರ್ತಾಳಿಗೂ ಮಧ್ಯದಲ್ಲಿ ನಾವು ಕೆಂಪು ಒಂದು ಗೆರೆ ಎಳೆದು ನಂತರ ಹಳದಿ ಕೊಟ್ಟು ನಂತರ ಅಲ್ಲಿಂದ ಬಿಳಿ ತಲೆಯಿಂದಲೇ ಒಂದು ನಾವು ಅದರ ಬದಿಗೆ ನಾವು ಕೆಂಪು ಕೊಟ್ಟು ಅದಾದ್ಮೇಲೆ ಹಣೆಯಲ್ಲಿ ಮಧ್ಯದ ಒಂದು ಚಕ್ರ ಬಿಡಿಸುವ ಕ್ರಮ ಉಂಟು. ಅದಕ್ಕೆ ಒಂದು ಕೆಂಪು ಕೊಟ್ಟು ಅದರ ಸೈಡಿಗೆ ಒಂದು 3-4 ಬಿಳಿ ಅದನ್ನು ಕುಂದಿಸುವ ಕ್ರಮ. ಅಂದ್ರೆ ಅದು ಅವ ಚಕ್ರ ಆಯುಧವಾಗಿದ್ದವ ಅಂತ ಲೆಕ್ಕ. ಯಾರ ಹರಿಯ ಆ ಚಕ್ರಕ್ಕೆ ಅವ ಸಿಕ್ಕಿದ ಅವನಿಗೆ ಸಿಕ್ಕಿದ ಶಾಪದ ಪರಿಣಾಮವಾಗಿ ಅವ ಕಾರ್ತಾಳಿಯನಾಗಿ ಹುಟ್ಟಿಕೊಂಡ ಅಂತ. ಅದಕ್ಕೆ ಈ ಚಕ್ರ ಎಡಬಲದಲ್ಲಿ ಹಣೆಯಲ್ಲಿ 2 ಚಕ್ರ, ಮೂಗಿನ ಮಧ್ಯದಲ್ಲಿ 1 ಚಕ್ರ, ಎಡಬಲ ಕೆನ್ನೆಯಲ್ಲಿ 1 ಚಕ್ರ, ಗಾಲದಲ್ಲಿ 1 ಚಕ್ರ. ಈ ರೀತಿಯ ಚಕ್ರ ಬಿಡಿಸುವ ಕ್ರಮ ಉಂಟು ಕಾರ್ತಾಳಿಗೆ. ಬಣ್ಣವತ್ತ ಒಳಗೆ ತುಂಬಿಸುವುದೇ ಅಲ್ಲ, ಹಸುರು ತುಂಬಿಸುವುದು. ಬಲರಾಮನಿಗೆ ಅದೆಲ್ಲ ಇಲ್ಲ, ಆ ಚಕ್ರ ಏನಿಲ್ಲ. ಆ ಬಲರಾಮ, ಶಿಶುಪಾಲ ಇತ್ಯಾದಿಗಳೆಲ್ಲ ಬಣ್ಣ ಒಂದೇ ರೀತಿಯಾಗಿ ಮಾಡ್ತೇವೆ ನಾವು. ಬಣ್ಣ ದಸರೆಯ ಸೋದರೆಲ್ಲ ಬಿಳಿ ಮತ್ತು ಕಪ್ಪು ಇಷ್ಟೇ. ಕೃಷ್ಣನ ಮೈ ಬಣ್ಣ ನೀಲಿ, ಹೌದು. ಬಟ್ಟೆಯ ಬಣ್ಣ ಪೀತಾಂಬರ. ಬಲರಾಮನ ಮೈ ಬಣ್ಣ ಪೀತ ಬಣ್ಣ, ಬಟ್ಟೆಯ ಬಣ್ಣ ನೀಲಾಂಬರ. ಹೌದು. ಆದರೂ ಕೂಡ ಇತ್ತೀಚೆಗೆ ಬಲರಾಮನ ಪಾತ್ರಧಾರಿಗಳು ನೀಲಿ ಬಣ್ಣ ಯಾಕೆ ಹಾಕ್ತಾರೆ ಮುಖವರ್ಣಿಕೆಗೆ? ನಾವು ಹಿರಿಯವರ ಹಾಗೆ ಮಾಡಿಕೊಂಡು ಬಂದಿರಬೇಕು. ಅದರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳುವುದೇ ಹೊರತು ಅದು ಹೀಗೆ ನಿರ್ಣಯ ಮಾಡಲಿಕ್ಕೆ ನನಗೂ ಆಗುದಿಲ್ಲ. ಹಾಗೆ ಮೊದಲು ನಡ್ಕೊಂಡು ಬಂದಿದೆ ಅಷ್ಟೇ ಹೊರತು ಅದು ಹೀಗೆ ಆಗಲಿಕ್ಕೆ ನಿರ್ಣಯ ನನಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಾನು ನೋಡಿದ್ದಿಲ್ಲ, ಮಾಡಿದ್ದಿಲ್ಲ. ರಾಜಬಣ್ಣ ಮತ್ತು ಕಾಡು ಬಣ್ಣ ಅಂದರೆ ಏನು, ಮತ್ತೆ ಅದಕ್ಕೆ ಸಂಬಂಧಿಸಿದ ಪಾತ್ರಗಳು ಯಾವುವು? ರಾಜಬಣ್ಣ ಅಂದ್ರೆ ರಾವಣ, ಶೂರಪದ್ಮಾಸುರ, ಚಿಟ್ಟಿಟ್ಟ ಬಣ್ಣಗಳನ್ನು ನೀವು ಕೇಳಿದ್ದು ಅದೇ ರಾಜಬಣ್ಣ. ಒಂದು ರಾವಣ, ಆಮೇಲೆ ಶೂರಪದ್ಮಾಸುರ, ಇದು ರಾಜಬಣ್ಣದು. ಆ ಬಣ್ಣದಲ್ಲಿ ಏನು ದೋಷ ಇಲ್ಲ, ಬಹಳ ನೋಡುವವರಿಗೆ ಬಹಳ ಚಂದ ಬಣ್ಣ, ಒಂದು ಶೃಂಗಾರ ಬಣ್ಣಗಳಾದ್ರು. ಘೋರ ಬಣ್ಣ ಅಲ್ಲ, ಶೃಂಗಾರ ಬಣ್ಣ. ಶೂರಪದ್ಮಾಸುರ ಇತ್ಯಾದಿಗಳೆಲ್ಲ ಶೃಂಗಾರ ಬಣ್ಣ ಅಂತ ಹೇಳ್ತಾರೆ. ಬಣ್ಣದವು ನಮಗೆ ಅಷ್ಟು ಬಣ್ಣದ ಮಾಹಿತಿ ಕಡಿಮೆ ಆಯ್ತಲ್ಲ. ಮತ್ತೆ ಕಾಟ ಬಣ್ಣ ಅಂತ, ಕಾಟ ಬಣ್ಣ ಮತ್ತೆ ಒಂದು ಚಿಟ್ಟಿ ಇಟ್ಟು ಅದಕ್ಕೊಂದು ಉಂಡೆ ಇಟ್ಟು ಬದಿಗೆ ಸುತ್ತ ಚಿಟ್ಟೆ ಇಟ್ಟು ಆಮೇಲೆ ಚಿಟ್ಟಿ ಇಟ್ಟು ಸ್ವಲ್ಪ ಕ್ರೂರತನ ಹೆಚ್ಚು ಅದಕ್ಕೆ. ಆ ಬಣ್ಣ ಅದು ಕಾಟ ಬಣ್ಣ ಅಂತ ಹೇಳ್ತಾರೆ. ಅದಕ್ಕೆ ಸಂಬಂಧಿಸಿದ ಪಾತ್ರಗಳು ಕಾಡು ಬಣ್ಣಕ್ಕೆ ಕೆಲವೆಲ್ಲ ಈ ಇದು ಅಂತ ಹೇಳಿದ್ರೆ ಕೆಲವು ಬಣ್ಣಗಳೆಲ್ಲ ಬರ್ತವೆ. ಯಾವುದು ನನಗೆ ಜ್ಞಾಪಕ ಬರುವುದಿಲ್ಲ. ಕಾಟ ಬಣ್ಣಗಳು ಶೂರಪದ್ಮಾಸುರ ರಾಜಬಣ್ಣ, ರಾವಣ ರಾಜಬಣ್ಣ. ಆಮೇಲೆ ಯಾವುದು ಬಣ್ಣದ ವೇಷಗಳು ಕೆಲವೆಲ್ಲ ನನಗೆ ಯಾವುದು ಈಗ ಸರಿ ಬರುವುದಿಲ್ಲ. ಕೆಲವು ಕಾಟ ಬಣ್ಣಗಳಂದ್ರೆ ಎಡೆ ಬಣ್ಣಗಳು. ಎಡೆ ಬಣ್ಣ ಪ್ರಧಾನ ಬಣ್ಣ ಅಲ್ಲ, ಎಡೆ ಬಣ್ಣಗಳು ಅಂತ ಹೇಳುವುದು. ಚೌಕಿಯಲ್ಲಿ ಪೀಠಿಗೆ ವೇಷಧಾರಿ, ಎದುರು ವೇಷ, ಕುಂಡು ವೇಷ, ಬಣ್ಣದ ವೇಷ ಮತ್ತು ಸ್ತ್ರೀ ವೇಷ ಇದೆಲ್ಲ ಎಲ್ಲೆಲ್ಲಿ ಹೇಗೆ ಅಂದ್ರೆ ಇದಕ್ಕೊಂದು ಕ್ರಮ ಅಂತ ಉಂಟು. ಈಗ ನನಗೆ 3 ರೀತಿಯ ಕ್ರಮಗಳು ಉಂಟು ಅಂತ ನಾನು ತಿಳ್ಕೊಂಡಿದ್ದೇನೆ. ನಾನು ಹೆಚ್ಚು ತಿರುಗಾಟ ಮಾಡಿದ್ದೇನೆ ಮೇಳ ಕಟೀಲು. ಕಟೀಲು ಮೇಳದ ತಿರುಗಾಟದ ಬಗ್ಗೆ ಹೇಳ್ತೇನೆ ನಾನು ಹೇಗೆ ಅಂತ. 1ನೇ ಬಣ್ಣ, 2ನೇ ಬಣ್ಣ ಅಂದ್ರೆ ಈಗ ಪ್ರಸಂಗದಲ್ಲಿ ದೇವು ಮತ್ತು ಮಹಿಷಾಸುರ. ದೇವರನ್ನು ಹೀಗೆ ಎದುರಿಟ್ಟು ಎಡದ ಬದಿಗೆ ಪ್ರಧಾನ ಬಣ್ಣ, ಬಲದ ಬದಿಗೆ 2ನೇ ಬಣ್ಣ. ಪೀಠಿಗೆ ವೇಷ 1, ನಂತರ ಅದಕ್ಕೆ ಸರಿಯಾಗಿ ಎದುರು ವೇಷ. ಅಲ್ಲಿಂದ 1ನೇ ಸನ್ನಿವೇಶ ಪೀಠಿಗೆಯ ವೇಷದ ಬದಿಯಲ್ಲಿ. ಅದರ ನಂತರ 2ನೇ ಗುಂಡು ವೇಷ, 1ನೇ ಗುಂಡು ವೇಷ. ಆ ನಂತರ ಬಲಬದಿಗೆ 2ನೇ ಸನ್ನಿವೇಶ, ಅಲ್ಲ 2ನೇ ಗುಂಡು ವೇಷ, ನಂತರ 2ನೇ ಸನ್ನಿವೇಶ, ಅನಂತರ ಎಲ್ಲ ವೇಷಗಳು. ಹೀಗೆ ಮೊದಲನ್ನು 3-4 ರೀತಿಯ ವೇಷಗಳು ಇಂತಿಂತ ಜಾಗದಲ್ಲಿ ಕೂತುಕೊಳ್ಬೇಕಿರೋ ನಿರ್ಣಯ ಉಂಟು. ಮತ್ತೆ ಅವರವರ ವೇಷಕ್ಕೆ ಸರಿಯಾಗಿ ಪೆಟ್ಟಿಗೆ ಇರ್ತಾರೆ, ಅಲ್ಲಿ ಹೋಗಿ ನಾವು ಕೂತುಕೊಳ್ಳುವುದು.
ಭಾಗವತರಿಗೆ ಮತ್ತೆ ಹಾಸ್ಯಗಾರರಿಗೆ ಇರುವ ಹೊಣೆಗಾರಿಕೆ ಏನು ಅಂತ ನಿಮ್ಮ ಅಭಿಪ್ರಾಯ? ದೊಡ್ಡ ಹೊಣೆಗಾರಿಕೆ ಭಾಗವತರಿಗೆ. ಈಗ ಒಬ್ಬ ಆಟ ಆಡಿಸುವವ ಹರಿಕೆ ಆಟ ಅಂತ ಇಟ್ಟುಕೊಳ್ಳಿ, ಇಂಥ ಪ್ರಸಂಗ ಅಂತ ಮಕ್ಕಳು ಹೇಳ್ತಾರೆ. ನಾವು ಕೆಲವು 10 ಸಂವತ್ಸರ ಆಟ ಅಂತ ಇರ್ತದೆ, ಆ ಆಟಕ್ಕೆ ಮೊದಲೇ ಪ್ರಸಂಗ ನಿರ್ಣಯ ಕೆಲವು ಆಗ್ತದೆ, ಕೆಲವು ಆಗಿ ಇರುವುದಿಲ್ಲ. ನಾವೆಲ್ಲ ಬಂದ ಮೇಲೆ ಇಂಥ ಪ್ರಸಂಗ ಆಡುವ, ಭಾರತವ ರಾಮಾಯಣವ ಭಾರತವ ಯಾವುದಾದ್ರು ಅದರಲ್ಲಿ ಅದಕ್ಕೆ ಐಂದ್ರಜಿತ ಮೈರಾವಣ ಕಾಳಗ ಅಥವಾ ಯಾವುದಾದ್ರು ಒಂದು ನಿರ್ಣಯ ಆಗುವ ಅಂತ ಹೇಳಿ ಅವರು ನಿರ್ಣಯ ಮಾಡಿರ್ತಾರೆ. ಭಾಗವತರಿಗೆ ಆಯ್ತು ಹೇಳ್ತಾರೆ. ಅದರಲ್ಲಿ ಕೆಲವರೆಲ್ಲ ಸಾಯಂಕಾಲ ಬಂದ ಮೇಲೆ ನಾವು ಚೌಕಿ 8 ಗಂಟೆ ಬಂದ ಮೇಲೆ ಪ್ರಸಂಗ ಬದಲಾವಣೆ ಆಗುವುದು. ಆಗ ದೊಡ್ಡ ಜವಾಬ್ದಾರಿ, ದೊಡ್ಡ ಹೊಣೆ ಭಾಗವತರಿಗೆ. ಆ ಪ್ರಸಂಗ ಅವರಿಗೆ ಒಂದು ಪುಸ್ತಕ ಬೇಕು, ಇಲ್ಲ ಬಾಯಿಗೆ ಬರಬೇಕು ಅಂದ್ರೆ ಹರಿಗೆ ಅವರು ಹೇಳಿದ ಆಟವನ್ನು ಭಾಗವತರ ಆಡಿಸಬೇಕಲ್ಲ. ಹಾಗೆ ದೊಡ್ಡ ಜವಾಬ್ದಾರಿ ಭಾಗವತರಿಗೆ. ಹಾಸ್ಯಗಾರರ ಜವಾಬ್ದಾರಿ ಈಗ ಇಲ್ಲ ಬಿಡಿ. ಮೊದಲೆಲ್ಲ ಒಂದು ಜವಾಬ್ದಾರಿ ಇತ್ತು. ಹಾಸ್ಯಗಾರರು ಕುಳಿತರಿಂದ ಎಡಬಲದಲ್ಲಿ ಮುಂದೆ ಹಾಸ್ಯಗಾರರ ಮುಂದೆ ನಿತ್ಯ ವೇಷದ ಮಕ್ಕಳು ಕೂತುಕೊಳ್ಳಿ. 3-4 ಮಕ್ಕಳಿದ್ರೆ ಆ ಮಕ್ಕಳು. ಮತ್ತೆ ಹಾಸ್ಯಗಾರಿಗೆ ಪ್ರಧಾನ ಚೌಕಿಯಲ್ಲಿ ಏನಾದ್ರು ಒಂದು ಇಲ್ಲ ಅಥವಾ ಏನಾದ್ರು ಇಂಥದ್ದು ಆಗ್ಬೇಕು ಹೇಳಿದ್ರೆ ಅದನ್ನು ಭಾಗವತರ ಹತ್ರ ಹೇಳುವ ಒಂದು ಕ್ರಮ ಇತ್ತು ಹಾಸ್ಯಗಾರಲ್ಲಿ ಪ್ರಧಾನ ಚೌಕಿಯಲ್ಲಿ. ಹಾಸ್ಯಗಾರಿಗೆ ಜವಾಬ್ದಾರಿ ಹುಡುಗರಿಂದ ಬಿಚ್ಚಿ ವೇಷಕ್ಕೆ ಕರ್ಕೊಂಡು ಅವರು ಹೋಗ್ಬೇಕು. ಈಗ ಒಂದು ವನಪಾಲಕರು ಬಂತು, ಈ ಹುಡುಗರೆಲ್ಲ ಕರ್ಕೊಂಡು ಹೋಗಿ ಅವರನ್ನು ಅಲ್ಲಿ ರಂಗದಲ್ಲಿ ಮಾತಾಡಿಕೆಲ್ಲ ಅನುಕೂಲತೆ ಎಲ್ಲ ಹಾಸ್ಯಗಾರ ಮಾಡಿ ಕೊಡಬೇಕು. ಮೊದಲೆಲ್ಲ ಜವಾಬ್ದಾರಿ ಇತ್ತು ಹಾಸ್ಯಗಾರರಿಗೆ. ಈಗ ನಮಗೆಲ್ಲ ಒಂದೇ ರೀತಿ ಇಟ್ಟುಕೊಳ್ಳಿ, ನಮಗೆ ಹೇಳಲಿಕ್ಕಿಲ್ಲ. ಯಾಕೆಂದ್ರೆ ಊರಿಗೆ ಹೇಳಿದ್ರೆ ಆಗುವುದಿಲ್ಲ, ಅವನಿಗೆ ಹೇಳಬೇಕಾಗಿದ್ದಾನೆ, ಇವತ್ತು ಹಾಗೂ ಬರ್ತದೆ. ಅದಕ್ಕಾಗಿ ಈಗ ಯಾರು ಮಾತಾಡುವುದಿಲ್ಲ. 1 ವರ್ಷ 2 ವರ್ಷ ತಿರುಗಾಟ ಆದಮೇಲೆ ಹುಡುಗರಲ್ಲಿ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ. ಮಧ್ಯದಲ್ಲಿ ಕುಂತಾಗ ಅವ್ರು ಮುನಿರ್ಬೇಕು. ಹೌದು, ಆ ರೀತಿಯನ್ನು ಆಗ್ತದೆ. ಆದ್ರೆ ಪ್ರಧಾನ ಭಾಗವತರು ನಂತರ ತಮ್ಮ ಈ ಎಲ್ಲಾ ರೀತಿಯ ಸಾಧನೆಗಳಿಗೆ ತಮ್ಮ ಕುಟುಂಬ ವರ್ಗದ ಸಹಕಾರ ಹೇಗೆ? ಪ್ರಥಮ ನನ್ನ ತಂದೆ ನನಗೆ ಯಕ್ಷಗಾನದಲ್ಲಿ ಬಹಳ ಆಸಕ್ತಿ ಇದೆ ಅಂತ ಹೇಳಿ ನಾನು ತಿಳಿದವರು ನನ್ನ ತಿರುಗಾಟ ಅಂದ್ರೆ ಶಾಲೆಗಳು ನಿಂತೋಯ್ತು. ಮಳೆಗಾಲದಲ್ಲಿ ಮನೆಯ ಕೆಲಸ ಮಾಡಿಕೊಂಡು ನಾನಿದ್ದೆ. ಆದ್ರೆ ನನಗೆ ಪದ್ಯ ಕೇಳುವುದು ಅಥವಾ ಪದ್ಯ ನೋಡುವುದು, ಪದ್ಯ ಹೇಳುವುದು ಇದೆಲ್ಲ ಬಹಳ ಆಸಕ್ತಿ ಇತ್ತು. ಪಂಚವಟಿ ಪ್ರಸಂಗವನ್ನು ಮೊದಲು ಕೊಟ್ಟು ನನ್ನ ಕೈಯಲ್ಲಿ ಇದನ್ನು ಸರಿಯಾಗಿ ಓದುವುದನ್ನು ನಿನ್ನ ಕನ್ನಡ ಅಕ್ಷರ ಅದು ಸ್ವಲ್ಪ ತಿದ್ದಿಕೊಳ್ಳುವುದು. ಹಾಗೆ ನನ್ನ ತಂದೆ, ಹಾಗೆ ತಾಯಿಯೂ ನನಗೆ ತುಂಬಾ ಸಹಕಾರ ಕೊಟ್ಟವರು. ಆಮೇಲೆ ನನ್ನ ತಮ್ಮಂದಿರು ಅವರೆಲ್ಲ ಸಂದರ್ಭದಲ್ಲಿ ಆಗುವುದು ತಮ್ಮಂದಿರು. ನಾನು ಯಕ್ಷಗಾನಕ್ಕೆ ಹೋಗುವ ಬಗ್ಗೆ ಏನು ಅಡ್ಡಿ ಮಾತಾಡುತ್ತ ಯಾರು ನನಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಚೆನ್ನಾಗಿ ನೋಡಿಕೊಂಡು ಬಂದಿದ್ದಾರೆ. ಅಣ್ಣ ಹೋಗಿ ಚೆನ್ನಾಗಿ ನೋಡಿಕೊಳ್ಳುವಂತೆ ಹೇಳಿದ್ದಾರೆ. ನಂತರ ಮದುವೆ ಆಯಿತು. ಮದುವೆ ಆದ ಮೇಲೆ ಗಂಡನಿಗೆ ಐಗಳಿದ್ದಾಗ ಸ್ವಲ್ಪ ಅವರಿಗೆ ಪ್ರಾಯವಾಯಿತು. ಪಾಪ ಅವರ ಆರೋಗ್ಯದ ಬಗ್ಗೆ ನಾವು ನೋಡಿಕೊಳ್ಬೇಕಾಯಿತು. ಮತ್ತೆ ಹೆಂಡತಿ ನಾನು ಈ ಆಟದ ಬಗ್ಗೆ ಬಹಳ ಸಂತೋಷ ಪಡ್ಕೊಂಡಿದ್ದೆ. ನಮ್ಮ ಸಂತೋಷಕ್ಕಿಂತ ಅವರ ಸಂತೋಷವನ್ನು ನಾವು ಹಂಚಿಕೊಳ್ಬೇಕು. ಯಾಕಂದ್ರೆ ನಾವು ಆಟಕ್ಕೆ ಹೋಗ್ತೇವೆ, ನಿದ್ದೆ ಕೆಟ್ಟು ಬರ್ತೇವೆ, ಬಂದು ನಿದ್ದೆ ಮಾಡ್ತೇವೆ. ಅವರ ಜವಾಬ್ದಾರಿ ದೊಡ್ಡದು. ಈಗ ನನ್ನ ಹೆಂಡತಿ ಎದುರಿದ್ದ ಅವರು ಹಾಗೆ 4 ಗಂಟೆಗೆ ನೀವು ಮನೆಯಿಂದ ಹೋಗಬೇಕು ಅಂತಾದ್ರೆ 3 ಗಂಟೆಗೆ ಮಾಡ್ತಾರೆ. ಹೊತ್ತಾಯ್ತು. ಆಮೇಲೆ ನಾವು ಆಟದಲ್ಲಿ ದೊಡ್ಡ ಸಂಪಾದನೆ ಮಾಡುವುದು ಬಟ್ಟೆ ಮತ್ತೆ ಬರುವಾಗ ಅದನ್ನೆಲ್ಲ ಹೋಗುದು, ಬಟ್ಟೆ ಇತ್ಯಾದಿಗಳನ್ನು ನಾವು ಹೊರಡಿಕೆಲ್ಲ ಬೇಕಾದ ಸಿದ್ಧತೆಯನ್ನು ಮಾಡಿ ಆಮೇಲೆ ಸಮಯಕ್ಕೆ ಮೊದಲೇ ಕರೆದು ನಾವು ಹೊರಡುವಲ್ಲಿವರೆಗೂ ಪ್ರಾಮಾಣಿಕತೆ ಇರುವುದು ನೆನಪಿಕೊಳ್ಳಬೇಕು. ಹಾಗೆ ನನ್ನ ಹೆಂಡತಿ ನನಗೆ ಇಷ್ಟರವರೆಗೂ ಆಟಕ್ಕೆ ಹೋಗುವಲ್ಲಿ ಯಾವ ತಡೆಗಳಿಲ್ಲ, ನನಗೆ ಬೇಕಾದ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಆಮೇಲೆ ಮಕ್ಕಳು, ಹೆಣ್ಣುಮಕ್ಕಳು, ಗಂಡು ಮಗ ಒಬ್ಬನೇ ಜಯರಾಮ. ಈ ಮಕ್ಕಳಿಂದ ನನಗೆ ತುಂಬಾ ಸಹಕಾರ ಸಿಕ್ಕಿದೆ. ನನಗೇನು ತೊಂದರೆ ಮಾಡಲಿಲ್ಲ. ಚೆನ್ನಾಗಿ ಆಟಕ್ಕೆ ಹೋಗೋದಕ್ಕೆ ಬೆಳೆಸಿಕೊಂಡು ಹೋಗೋದಕ್ಕೆ ನನಗೆ ತುಂಬಾ ಸಹಕಾರ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಇನ್ನು ಮುಂದೆ ನಿಮ್ಮ ಯೋಜನೆ ಅಂದ್ರೆ ಇನ್ನು ಎಷ್ಟು ವರ್ಷ
ವರ್ಷ ನೀವು ಮೇಳದಲ್ಲಿ ತಿರುಗಾಟ ಮಾಡ್ತೀರಿ ಅಂತ ನಿಮ್ಮ ಒಂದು ಅಭಿಪ್ರಾಯ? ಅದು ಹೇಳಲಿಕ್ಕೆ ಬರುವುದಿಲ್ಲ ಸ್ವಾಮಿ. ಪ್ರಾಯ 72 ವರ್ಷ ಆಯ್ತು. ನನಗೆ ಇನ್ನೂ ಆಸಕ್ತಿ ಇತ್ತು, 4-5 ವರ್ಷ ಕೆಲಸ ಮಾಡಬೇಕು. ನನ್ನ ಕೈ ಕಾಲಿಗೆ ಬಲ ಇರುವಲ್ಲಿವರೆಗೆ ಯಕ್ಷಗಾನ ಕ್ಷೇತ್ರದಲ್ಲಿ ದುಡಿಬೇಕು ನನಗೆ ಆಸಕ್ತಿ. ಯಾಕೆ ದುಡಿಬೇಕಂದ್ರೆ ಅದೇ ಸಂಪಾದನೆಯ ಉದ್ದೇಶವೂ ಅಲ್ಲ, ಕಲೆಯ ಮೇಲಿನ ಒಂದು ಪ್ರೀತಿ. ಕಲಾದೇವಿ ನಮಗೆ ಬೇಕಾದಷ್ಟು ಕೊಟ್ಟಿದ್ದಾರೆ, ಏನು ಧನ್ಯವಾದ. ಈಗ ಕೆಲವರೆಲ್ಲ ಹೇಳ್ತಾರೆ ಯಾರಾದರೂ ಪೂರ ಏನು ಹಾಳಾಗಲಿಲ್ಲ. ಒಂದನೇ ಸಂಪತ್ತು ಯಾವುದು ಅಂತ ಹೇಳಿದ್ರೆ ನಿಮ್ಮಂಥವರ ಹಾಗೂ ದೊಡ್ಡ ದೊಡ್ಡ ವಿದ್ವಾಂಸರ ಒಡನಾಟ, ಪರಿಚಯ ನಮಗೆ ದೊಡ್ಡ ಸಂಪಾದನೆ. ಹಣ ಇತ್ಯಾದಿಗಳಿಂದಲೂ ಇದು ದೊಡ್ಡ ಸಂಪಾದನೆ. ನಾನು ಸಂತೋಷ ಪಡ್ತೇನೆ ಅವರಿಗೆ. ಇಲ್ಲದಿದ್ದರೆ ಯಕ್ಷಗಾನ ರಂಗದಲ್ಲಾದ್ರೆ ಬೇರೆ ರಂಗದಲ್ಲಿ ಇಷ್ಟು ದೊಡ್ಡ ಸಂತೋಷ ಸಿಗಲಿಕ್ಕಿಲ್ಲ ನಮಗೆ. ಇನ್ನೊಂದು ಹೇಗೆ ಹೇಳಿದ್ರೆ, ಯಕ್ಷಗಾನ ನನಗೆ ಇಷ್ಟು ಪ್ರಾಯ ಆದರೂ ನಾವು ಬಣ್ಣ ಹಚ್ಚುವ ಚೌಕಿಗೆ ಹೋದ ಮೇಲೆ ಮನೆ ವ್ಯವಹಾರ ಎಲ್ಲ ಬಿಡ್ತೇವೆ. ನಮ್ಮ ಹೊಣೆ ಜವಾಬ್ದಾರಿ ಅಲ್ಲಿರ್ತದೆ. ಯಾವಾಗ ಆವತ್ತಿನ ವೇಷ ಮಾಡುವ ಮತ್ತು ಆ ರಂಗದ ಮೇಲೆ ಇರ್ತದೆ. ಹಾಗೆ ಇದೆಲ್ಲ ಮರ್ತೋಗ್ತದೆ. ಇಲ್ಲಿ ಇರುವ ಮನೆಯ ಕಷ್ಟ ಯಾವುದಿದ್ರೆ ತಲೆಗೆ ಹೋಗುವುದಿಲ್ಲ ನೋಡಿ. ಅದು ಕಲಾವಿದರಿಗೆ ದೊಡ್ಡ ಸಂಪತ್ತು. ಆ ಸಂತೋಷ ಅಲ್ಲಿಂದ ಹೊರಡುವಲ್ಲಿವರೆಗೆ ಮನೆಯ ಯಾವ ನಾಪತ್ರೆ ಇದ್ರೂ ನಮಗೆ ಗೊತ್ತಾಗುತ್ತೆ, ನೆಮ್ಮದಿ ಬಂದಿರ್ತದೆ. ಅದು ದೊಡ್ಡ ಸಂಪತ್ತು. ಇಷ್ಟು ವರ್ಷ 72 ವರ್ಷ ಅಂದ್ರೆ ಒಟ್ಟು ಒಂದು 58 ವರ್ಷ ಇದ್ದೀರಿ. ಹೌದು. ಈಗಲೂ ಕೂಡ ನಿಮ್ಮ ವೇಷದಲ್ಲಿ ಅದೇ ಹಳೆಯ ಕಸುವನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ನಿಮ್ಮ ಈ ಆರೋಗ್ಯದ ಗುಟ್ಟೇನು? ಆರೋಗ್ಯ ಎಲ್ಲ ದೇವರ ಅನುಗ್ರಹ. ನಮ್ಮ ಆರೋಗ್ಯ, ನಾವು ಆರೋಗ್ಯಕ್ಕಾಗಿ ಏನಾದರೂ ಚಿಕಿತ್ಸೆ ನಾವು ಮಾಡಲಿಲ್ಲ. ಗಂಜಿಯೋ ಉಪ್ಪೋ ಎಂಥದೋ ಇದ್ದು ಸಿಕ್ಕಿದ್ದನ್ನು ನಾವು ತಿನ್ನೋದು ನೋಡಿ. ತಿರುಗಾಟದಲ್ಲಿ ನಮಗೆ ಕೆಲವು ಸಮಯ ಹೊತ್ತಿಗೆ ಸರಿಯಾಗಿ ಊಟ ಉಪಚಾರ ಎಲ್ಲ ಆಗ್ತದೆ. ಕೆಲವು ಸಮಯ ಸಿಕ್ಕಿದಲ್ಲಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗುವ 11 ಗಂಟೆ, ಆ ನಂತರ ಅಡಿಗೆ ಆಗಿ ಮತ್ತೆ ಊಟ ಆಗಿ 3 ಗಂಟೆ 4 ಗಂಟೆ ಆದದ್ದು ಉಂಟು. ಆದರೆ ನಮ್ಮ ಆರೋಗ್ಯದ ಬಗ್ಗೆ ನಾವು ಆದಷ್ಟು ಕಾಪಾಡಿಕೊಳ್ಳಬೇಕು. ರಾತ್ರಿ ಹೊತ್ತು ಸಿಕ್ಕಿದ್ದನ್ನೆಲ್ಲ ತಿಂದು ನಾವು ಹಾಗೆ ಏನಾದರೂ ನಾವು ಮಾಡಬಾರದು. ಹಾಗೆ ಹೊಟ್ಟೆಯು ಹಸಿವಾಗಿ ಬರಿದಾಗಿ ಇರಬಾರದು, ಏನಾದರೂ ತಿನ್ನಬೇಕು. ನಮ್ಮ ದನಿಗಳು ಹೇಳ್ತಿದ್ರು, ದಾನಜ್ಜನ ಮರ ಕೊಡಿ ಬಜ್ಜಿಗೆ ಒಂಚೂರು ಅಂಗಡಿ ತರ್ಕೊಳ್ತಿಲ್ಲ, ಬಜ್ಜಿ ಯಾರೋ ಗೊಪ್ಪ. ಹಾಗೆ ಹೊಟ್ಟೆಯಲ್ಲಿಯೂ ಬೇಕು. ಈ ಎಣ್ಣೆಯಲ್ಲಿ ಕಳಿಸಿದ ಮತ್ತೊಂದು ನಾವು ಆದಷ್ಟು ಕಡಿಮೆ ಮಾಡಿ ಯಾವುದು ಆರೋಗ್ಯಕ್ಕೆ ಒಳ್ಳೆಯದ ಅದನ್ನೇ ಉಪಯೋಗಿಸ್ತಾ ಬರಬೇಕು ಅಂತ ನಮ್ಮ ಅಭಿಪ್ರಾಯ. ಮತ್ತೆ ಬೇರೆ ಹೇಳಲಿಕ್ಕೆ ನಿಮಗೆ ಮತ್ತೆ ಎಲ್ಲ ಕಲಾಮಾತೆ ಅನುಗ್ರಹ ಅಂತ ನಂಬಿಕೆ. ನಿಮ್ಮ ಈ ಒಂದು ಯಕ್ಷಗಾನ ಜೀವನದಲ್ಲಿ ನಿಮಗೆ ಅತ್ಯಂತ ಸಂತೋಷ ಕೊಟ್ಟಂತಹ ಯಾವುದಾದ್ರೂ ಕ್ಷಣಗಳೇನಾದರೂ ಉಂಟಾ? ಅತ್ಯಂತ ಸಂತೋಷ ಕೊಟ್ಟ ಕ್ಷಣಗಳು ಏನು ಬೇರೆ ಯಾವುದೇ ಯಕ್ಷಗಾನವೇ. ಯಾಕಂದ್ರೆ 10 ಜನರ ಪರಿಚಯ ಅದು ದೊಡ್ಡ ಸಂಪತ್ತು. ಆನಂತರ ನಮಗೆ ಯಕ್ಷಗಾನದಲ್ಲಿ ನೋಡಿ ನಿಮ್ಮಂತವರ ಒಡನಾಟ ಇದೆಲ್ಲ ಸಿಕ್ಕಿದಂದ್ರೆ ಅದು ಸಂತೋಷ. ಮತ್ತೆ ನಾವೆಲ್ಲ ಸಣ್ಣದಿರುವಾಗ ಬಹಳ ಕಷ್ಟದಲ್ಲಿ ಜೀವನ ಕಳೆದವು. ಕಷ್ಟಕ್ಕೆ ಸರಿಯಾಗಿ ಸಿಕ್ಕಿಲ್ಲ, ಖರ್ಚಿಗೆ ಬೇಕಾದಷ್ಟು ಹಣ ಇಲ್ಲ. ಈಗ ಹಾಗಲ್ಲ. ಈಗಿನ ಕಾಲದಲ್ಲಿ ಹುಡುಗರಲ್ಲಿ ನಾನು ಹೇಳೋ ಪ್ರಮಾಣ ಒಮ್ಮೆ ಪ್ರಾಮಾಣಿಕವಾಗಿ ನಾವು ಕೆಲಸ ಮಾಡಬೇಕು. ವಂಚನೆ ಇರಬಾರದು, ಸುಳ್ಳು ಹೇಳಬಾರದು, ಕಳ್ಳತನ ಮಾಡಬಾರದು. ನಾವು ಪ್ರಾಮಾಣಿಕವಾಗಿ ನಾವು ದುಡಿದ್ರೆ ನಮ್ಮ ದುಡಿಮೆಗೆ ಸರಿಯಾದ ಫಲವನ್ನು ಆ ಯಕ್ಷಗಾನ ಮಾತಾ ತಾಯಿ ಕೊಡ್ತಾಳೆ ಎನ್ನುವುದಕ್ಕೆ ನಾನೇ ದೃಷ್ಟಾಂತ. ದೊಡ್ಡ ದೊಡ್ಡ ಕಷ್ಟಗಳೆಲ್ಲ ನನಗೆ ಬಂದಿದೆ ಜೀವನದಲ್ಲಿ, ಆದರೂ ನನಗೆ ಅದು ಕಷ್ಟ ಅಂತ ಗೊತ್ತಾಗಲಿಲ್ಲ. ಆ ತಾಯಿ ಅನುಗ್ರಹದಿಂದ ಅದನ್ನೆಲ್ಲ ನಿಭಾಯಿಸಿಕೊಂಡು ಬಂದಿದ್ದೇನೆ ಅಂತ ಹೇಳಿದ್ರೆ ನಾನು ಸಂತೋಷ. ಮತ್ತೆ ಈ ಇಷ್ಟು ವರ್ಷ ಇದರಲ್ಲಿ ನಿಮ್ಗೆ ಯಾವ್ದಾದ್ರು ದುಃಖ ಆಗಿರುವಂಥದ್ದು ಅಥವಾ ಬೇಜಾರಾಗಿರುವಂಥದ್ದು ಅಂತ ಏನಾದರೂ ಘಟನೆಗಳು ಉಂಟಾ? ನನ್ನ ಜೀವನದಲ್ಲಿ ಅಂಥದ್ದು ಏನು ಬರಲಿಲ್ಲ. ಕಲಾ ಜೀವನದಲ್ಲಿ ಏನು ಅಂಥದ್ದು ಬರಲಿಲ್ಲ ನನಗೆ. ಇಷ್ಟರವರೆಗೆ ಬರಲಿಲ್ಲ. ಒಬ್ಬನು ಭೇದ ಭಾವನೆ ನಾನು ಇಟ್ಟುಕೊಂಡದಿಲ್ಲ.
ದೊಡ್ಡ ಕಲಾವಿದರು ಸಣ್ಣ ಹುಡುಗರು ಆಚೆ ಹೋಗೋದು ಗದ್ದೆಗೆ ತಿಂತಿಲ್ಲ. ಯಾವ ಮಕ್ಕಳನ್ನು ನೋಡಿದ್ರೆ ಸಂತೋಷ ಮತ್ತೆ ಹೇಳಿದ್ದಿರ್ಬೋದು ನಾವು ಹೀಗೆ ಮಾಡಿ ಹೀಗೆ ಮಾಡಿ ಅಂತ ಹೊರತು ಯಾರಿಗೆ ದೇಶವೂ ಇಲ್ಲ, ಅಹಿತಕರ ಘಟನೆ ಏನು ನಡೆದದ್ದೂ ಇಲ್ಲ. ಈಗ ನಿಮಗೆ ನಿಮ್ಮ ಶಿಷ್ಯರು ಅಂತ ಹೇಳಿಕೊಳ್ಳಿಕ್ಕೆ ನೀವು ಎಷ್ಟು ಜನ ಇದ್ದಾರೆ, ಅಂದ್ರೆ ಎಷ್ಟು ಶಿಷ್ಯರನ್ನು ನೀವು ತಯಾರು ಮಾಡಿದ್ದೀರಿ? ಇಲ್ಲ ಸ್ವಾಮಿ, ನಮ್ಮ ಶಿಷ್ಯರು ಅಂತ ಯಾರನ್ನೂ ತಯಾರು ಮಾಡಿದ್ದಿಲ್ಲ. ಒಬ್ಬ ಹುಡುಗ ಇದ್ದಾನೆ, ಅರುಣ ಅಂತ ಒಬ್ಬ ಇದ್ದಾನೆ. ಈಗ ಧರ್ಮಸ್ಥಳ ಮಂಜುನಾಥ ಇದು ನೇತ್ಯರ ಚಿಕಿತ್ಸಾಲಯದಲ್ಲಿ ಇದ್ದಾನೆ, ಅರುಣ ಕುಮಾರ ಅಂತ. ಅವನನ್ನು ಕಟೀಲು ಮೇಳಕ್ಕೆ ಕರೆದುಕೊಂಡು ಬಂದದ್ದು ನಾನೇ. ಅವ ಮತ್ತು ಬೆಳ್ತಂಗಡಿ ರಾಧಾಕೃಷ್ಣ ಅಂತ ಹುಡುಗ ಒಬ್ಬ ಈಗ ನಮ್ಮ ಹೊಸ ಕನ್ನಡದಲ್ಲಿದ್ದಾನೆ. ಅವರಿಬ್ಬರನ್ನು ಮೇಳಕ್ಕೆ ಸೇರಿಸಿದರು ನಾನು. ನಾನು ಹೇಳಿಕೊಟ್ಟವ ಶಿಷ್ಯ ಅಂತಲ್ಲ, ಆದರೆ ಅವನು ಕೇಳ್ತಿದ್ದ ಬಂದು ನನ್ನನ್ನು ಹೇಗೆ ಮಾಡುವಂತ. ಅವ ಒಬ್ಬ ನನ್ನ ಶಿಷ್ಯ ಅಂತಲ್ಲ, ಅಂತೂ ನನ್ನ ಒಬ್ಬ ಒಡನಾಡಿ ಅಂತ ನಾನು ಇಷ್ಟು ಹೇಳ್ತೇನೆ ಹೊರತು ಮತ್ತೆ ಯಾರು ಶಿಷ್ಯ ಅಂದ್ರಿಲ್ಲ. ನಾನು ಇಬ್ಬರು ಶಿಷ್ಯ. ಹಾಗಲ್ಲ ಅಂದ್ರೆ ನೀವು ಯಾರನ್ನು ತಯಾರು ಮಾಡಿದ್ದು ಅಂತ ಇಲ್ಲ. ಇಲ್ಲ ಮತ್ತೆ ನನ್ನ ಮಗ ಇದ್ದಾನೆ, ಅವನು ಹವ್ಯಾಸ ವೇಷ ಮಾಡ್ತಾನೆ. ಈಗ ಅವನಿಗೆ ಹೇಳಿಕೊಟ್ಟದ್ದು ಏನಿಲ್ಲ, ನಾನು ಇಷ್ಟವರೆಗೂ ನಾಟ್ಯಾಭ್ಯಾಸ ಮಾಡಲಿಲ್ಲ, ಕೇಳಿ ಬೇರೆಯವರೆಲ್ಲ ಕಲ್ತಿದ್ದಾನೆ, ನಾನು ಹೇಳಿಕೊಟ್ಟಿಲ್ಲ. ಅವನಿಗೆ ತುಂಬಾ ಆಸಕ್ತಿ ಇತ್ತು, ನನಗೆ ಯೋಗ ಇಲ್ಲ ಅಷ್ಟೇ. ಅವ ಶಾಲೆ ಬಿಟ್ಟು PUC ಪಾಸ್ ಆಗಿ ನಾನು ಕಲಿತೇನೆ ಹೇಳಿದೆ, ನಾನೇ ಬೇಡ ಅಂತ ಹೇಳಿದ್ದೆ. ಯಾಕೆ ಅದಕ್ಕೆ ಕಾರಣ? ಅಂದ್ರೆ ನಾವೆಲ್ಲ ಕಷ್ಟಪಟ್ಟರು ಸಾಕು. ಹೌದು ಹೌದು. ಇನ್ನು ಮುಂದೆ ಯಕ್ಷಗಾನದಲ್ಲಿ ಬೆಳೆದ್ರೆ ಬಹಳ ಕಷ್ಟ ಉಂಟು, ಜೀವನಕ್ಕೆ ಕಷ್ಟ. ಹೌದು ಹೌದು. ನಮ್ಮ ಕಾಲ ಕಳೆದೋಯ್ತು. ಅದು ಹೇಳಿ ಬಯಸಿ ಆಯಿತು. ಇನ್ನು ಹುಡುಗರಿಗೆ ಇಷ್ಟು ನಿದ್ದೆ ಬಹಳ ಕಷ್ಟ ಆಗಿತ್ತು ಆರೋಗ್ಯದ ದೃಷ್ಟಿಯಿಂದ. ಕಲೆಬೇಡ ಅಂತಲ್ಲ, ಅವರು ವೇಷ ಮಾಡ್ತಾರೆ, ಸಂತೋಷವೇ. ಇನ್ನು ಮೇಲೆ ಬರಬೇಕು, ಕಲೆಬೇಡ ಅಂತಲ್ಲ, ವೃತ್ತಿ ಜೀವನಕ್ಕೆ ಕಷ್ಟ. ಯಾಕಂದ್ರೆ ಈಗ ಒಂದು ವೃತ್ತಿ ಜೀವನ ಮಾಡಿ ಒಂದು ಕುಟುಂಬವನ್ನು ಹೆಂಡತಿ ಮಕ್ಕಳನ್ನು ಸಾಕಬೇಕಾದ್ರೆ ಬಹಳ ಕಷ್ಟ ಉಂಟು. ಈ ರಂಗದಲ್ಲಿ ಒಂದು 2, 3, 4 ಜಾಗ ಉಂಟು, ಅಲ್ಲಿವರೆಗೆ ಅವ ಹೋದ್ರೆ ಮಾತ್ರ ಸಾಧ್ಯ ಆಗಿದೆ. ಒಂದು 2 ವೇಷ, ಇಲ್ಲದ್ರೆ ಬಿಟ್ಟಿಗೆ ವೇಷ, ಒಂದು 1ನೇ ಶ್ರೀವೇಷ, 2ನೇ ಶ್ರೀವೇಷ, ಅಥವಾ ಒಬ್ಬ ಹಾಸ್ಯಗಾರ ಅಥವಾ ಒಬ್ಬ ಭಾಗವತ ಎಲ್ಲ ಬಾಕಿದವರಿಗೆ ಸಾಧ್ಯ ಇಲ್ಲ ಅಂತಲ್ಲ. ಇಲ್ಲಿವರೆಗಾದ್ರೂ ಹೋದ್ರೆ ಒಂದು ಹಾಗೆ. ನಂತರ ಈಗ ಕಲಾವಿದನಾದವ ತನ್ನ ವ್ಯಕ್ತಿತ್ವವನ್ನು ಉಳಿಸಿಕೊಂಡು ಅವನು ಮುಂದೆ ಬಂದ್ರೆ ಗೌರವ ಇದೆ, ಸಂಭಾವನೆಯೂ ಉಂಟು. ಈಗ ಮೊದಲ ಮಾತಲ್ಲ, ಏನಂತೇನೆ ನೀವು, ಬರೀ ಬೇಸಿಗೆಯಲ್ಲಿ ಮೇಳದ ತಿರುಗಾಟ ಮಾತ್ರ ಅಲ್ಲ, ಮಳೆಗಾಲದಲ್ಲಿ ಬೇಕಾದಷ್ಟು ಕಾರ್ಯಕ್ರಮಗಳು ಸಿಗ್ತವೆ. ಹಾಗಾಗಿ ಯಕ್ಷಗಾನದಲ್ಲಿ ಏನೂ ಯಾರೂ ಸೋತದ್ದಿಲ್ಲ, ಸೋಲುವುದಿಲ್ಲ. ಯಕ್ಷಗಾನವು ಹಾಗೆ ಬೀಳುವುದಿಲ್ಲ, ಅದು ಇನ್ನೂ ಮೇಲೆ ಹೋಗ್ತಾ ಉಂಟು. ಜನರಿಗೆ ಬೇಕು ಅಂತ ಉಳಿಯುತ್ತದೆ, ಬೆಳೀತದೆ. ಇಷ್ಟು ಹೊತ್ತು ನಮ್ಮೊಂದಿಗೆ ಬಹುಶಃ 1-1.5-2 ಗಂಟೆ ಆಗಿರ್ಬೋದು. ನಮ್ಮ ಎಲ್ಲ ಪ್ರಶ್ನೆಗಳಿಗೆ ನೀವು ಬಹಳ ಹೆಚ್ಚು ಮನಸ್ಸಿನಿಂದ ಉತ್ತರ ನಿಮಗೆ ತುಂಬಾ ಅನಂತ ಕೃತಜ್ಞತೆಗಳು.
ಹಾಗೆಂದು ಕಳವಾಗುದು ಅನೇಕವಿದೆ. ಈ ಹರಿ ಅಯೋಧ್ಯ ರಾಜಧಾನಿಯ ಅರಸನಾಗಿ ಪ್ರಜಾ ರಂಜಕನಾಗಿ ಈ ಹೊತ್ತು ಸರಿಯಾದ ಭೂಪ ಆಳ್ವಿಕೆ ನಡೆಸಿಕೊಂಡು ಬರ್ತಾ ಇದ್ದಾನೆ. ಜನತೆ ಬಾಯಿಂದ ಈ ರೀತಿಯಾದಂತಹ ಸಂತೋಷದ ವಾಕ್ಯವನ್ನು ಕೇಳಿದಾಗ ಆನಂದವಾಗುತ್ತಾ ಇದೆ. ಕಳವು ಕೊಲೆ ದರೋಡೆ ಇತ್ಯಾದಿ ಅವಕಾಶವನ್ನ ಕಲ್ಪಿಸಿಕೊಡುವ ಹಾಗಿಲ್ಲ. ಮಾನವರು ಯಾವ ರೀತಿಯಾಗಿ ಮುನ್ನಡೆಯಬೇಕು, ಯೋಗ್ಯ ಪದವಿಯನ್ನು ಅನುಸರಿಸಬೇಕು, ಹೊಂದಿಕೊಳ್ಳಬೇಕು ಎನ್ನುವುದನ್ನು ಮನೋಹರಾದರೆ ಈ ಇಳಗೆ ತೋರಿಸುವಂತಹ ದಾರಿ. ಅದನ್ನು ಅನುಸರಿಸಿಕೊಂಡೇ ನಾವು ಹೋಗಬೇಕಾದ ಕರ್ತವ್ಯ. ಅಂತೆಯೇ ಅರಸರಾಗಿ ಪ್ರಜಾ ರಂಜಕನಾಗಿ ಯಾವ ಲೋಪದೋಷಗಳಿಲ್ಲದಂತೆಯೇ ಕಾರ್ಯವನ್ನು ನಿರ್ವಹಿಸಿಕೊಂಡು ಬರ್ತೇನೆ ಎಂಬಲ್ಲಿಗೆ ಮನಸ್ಸಿಗೆ ತುಂಬಾ ನೆಮ್ಮದಿ. ಅರಸನಾದರೆ ಸಾಕೆ ಆಳ್ವಿಕೆಯಲ್ಲಿ ಅವರೆಲ್ಲ ಹೇಳಿಕೊಂಡು ಬಂದರು. ಶರಿಯಾತಿ ಮಹಾರಾಜ ಭಯಪ್ರಬುದ್ಧನಾಗಿದ್ದಾನೆ. ಈ ಹೊತ್ತಿನಲ್ಲಿ ಮದುವೆಯಾಗಿ ಗೃಹಸ್ಥಾಶ್ರಮಿಯಾಗಬೇಕು. ಆದರೆ ಸಮಾನ ಕೈ ಮುಗಿಬೇಕು. ಸರಸ ಸಂಭಾಷಣೆ ಸಮರಗಳಿಗೆ ಅಂತೆಯೇ ನಮ್ಮ ರೂಪ ಗುಣ ವಿದ್ಯೆ ಸಂಪತ್ತು ಇವುಗಳಿಗೆ ಯೋಗ್ಯವಾದ ತರುಣಿ ಕನ್ಯೆಯ ಸುಶೀಲೆ ಎನ್ನುವಂತಹ ಕನ್ಯಾರತ್ನವನ್ನು ವಿವಾಹವಾದಿ. ಆದರೆ ಕೆಲವು ಸಮಯಗಳು ಜಗದಂಬೆ ಜಗದೋ ಮಕ್ಕಳನ್ನು ಹೊಡೆಯದೇ ಇದ್ದವನು ಶ್ರೀದೇವಿಯನ್ನು ಅನನ್ಯ ಭಕ್ತಿಯಿಂದ ಆರಾಧಿಸಿ ಆ ಜಗದಂಬೆಯ ಪರಿಪೂರ್ಣವಾದ ಅನುಗ್ರಹ ನಮ್ಮ ಮೇಲೆ ಆಯಿತು ಎನ್ನುವುದಕ್ಕೆ ಸಾಕ್ಷಿ ಮಗಳಪ್ಪಳನ್ನು ಪಡೆದೆ. ಹೆಣ್ಣು ಎನ್ನುವ ಆಸಾರ ಭಾವನೆ ನಮ್ಮಲ್ಲಿ ಇಲ್ಲ. ಹೆಣ್ಣಾದ್ರೆ ಏನು, ಗಂಡಾದ್ರೆ ಏನು,
ದೇವರ ಪ್ರಸಾದ ಎಂದು ಸ್ವೀಕರಿಸಿದ್ದೇವೆ. ಅವಳಿಗೆ ಸುಕನ್ಯೆ ಎನ್ನುವ ರೀತಿಯಲ್ಲಿ ನಾಮಕರಣವನ್ನು ಮಾಡಿದ್ದಾಯಿ. ಗುರುಕುಲವನ್ನು ಸೇರಿ ವಿದ್ಯಾರ್ಜನೆಯನ್ನು ಮುಗಿಸಿ ಮೊನ್ನೆ ಅರಮನೆ ಪ್ರವೇಶ ಮಾಡಿದ್ದಾಳೆ. ಗಾಯಕವನ್ನಂತಹ ಹುಡುಗಿ ಆಟ ಪಾಠಗಳಿಂದಲೂ ಅವಳ ಆ ಸೆಲವಿಕೆಯನ್ನು ನೋಡಿ ನಿತ್ಯವೂ ಆನಂದ ಪಡೆಯುವಂತಹ ಅವಕಾಶವನ್ನು ಪರಮಾತ್ಮೆಯು ಹೊತ್ತು ಕಲ್ಪಿಸಿಕೊಟ್ಟ ಎಂಬಲ್ಲಿಗೆ ಮನಸ್ಸಿಗೆ ತುಂಬಾ ನೆಮ್ಮದಿ. ಆದರೆ ನಾಳೆ ಹೌದಲ್ಲ, ನಾರದ್ರು ಹೊರಟು ಹೋದ್ರು, ಆದ್ರೆ ನನ್ನ ತಲೆಗೊಂದು ಹುಳ ಒಗಿಸಿ ಹೋದ್ರು. ಇನ್ನು ನಾನೆಂತ ಮಾಡುವುದು ಅಂತ ಯೋಚನೆ ಮಾಡುದು. ಯಾವುದಕ್ಕೂ ನಮ್ಮ ಅಣ್ಣನ ಬಳಿಗೆ ಹೋಗ್ತೇನೆ. ದೈನಂದಿನ ಪದ್ಧತಿಯಂತೆ ಆಸ್ಥಾನ ಪ್ರವೇಶ ಮಾಡುವುದಕ್ಕಿಂತ ಮೊದಲು ರಂಗನಾಥ ಸ್ವಾಮಿಯ ಪೂಜಾ ಮಂದಿರವನ್ನು ಸೇರಿ ಪೂಜಾದಿಗಳನ್ನು ನೆರವೇರಿಸಿ ಗ್ರಂಥ ಪ್ರಸಾದವನ್ನು ಮುಡಿದು ಸಭಾ ಪ್ರವೇಶ ಮಾಡಿದ್ದೇನೆ. ನೋಡಬಾರದೆ, ಆಸ್ಥಾನ ಪ್ರವೇಶ ಮಾಡುತ್ತಿದ್ದಂತೆಯೇ ಬಲರಾಮ ದೇವರಿಗೆ ಜಯವಾಗಲಿ, ಮಗಳು ಭಟ್ಟರ ಜಯಘೋಷ
ಕೇಳುತ್ತಿದ್ದಾಗ ಆನಂದವಾಗುತ್ತಾ ಇದೆ. ಸಮಸ್ತರು ಸಭ್ಯ ರೀತಿಯಿಂದ ವರ್ತಿಸ್ತಾ ಇದ್ದಾರೆ. ಯಾದವ ತಿತ್ತಿಣಿಯೇ ನಾನು ಆಸ್ಥಾನ ಪ್ರವೇಶ ಮಾಡಿದಾಗ ಎತ್ತರಿತ್ತು ಗೌರವ ಸೂಚಿಸ್ತಾ ಇದ್ದಾರೆ. ಇದು ನೋಡಿ ನಮ್ಮ ಗೌರವ. ಅವಲಕ್ಷಣ ಯಾರ ಅವಲಕ್ಷಣ ಅಲ್ಲ, ಅವ ಲಕ್ಷಣ ಅದೇ ಅವನ ಯಾರು ಅಂತ ಗ್ರಹಿಸಿಕೊಂಡದ್ದು. ಅವನಿಗೆ ಕೊಡುವುದು ಈಗ ಕೊಡುವುದು ತೀರ್ಮಾನ ಮಾಡಿ ತೀರ್ಮಾನ ಆಗಿದೆ. ಅದೇ ತೀರ್ಮಾನ ಹೌದು. ಮೂರು ಮಾತಿಗೆ, ಮೂರಲ್ಲ 1000 ಮಾತಿಗೂ. ಹೌದಾ? ಹಾಗಾದ್ರೆ ಕೊಡುವುದು ಅಲ್ಲ, ನನಗೊಂದು ನೋಡ್ಬೇಕು ಅಂತ ಈಗ. ಮದುವೆ ತಂದ ಬಂದು ಮದುವೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬಹುದು. ಅಲ್ಲ, ನನ್ನ ಮಗ ಅಭಿಮನ್ಯು ಯಾಕೆ ಆಗುವುದಿಲ್ಲ, ಆ ಲಕ್ಷಣನೇ ಯಾಕೆ ಆಗಬೇಕು ಅದೊಂದು ಕೇಳಿಬಿಡುವ. ಏನು ಅದು ಯಾಕೆ ಆಗಬೇಕು ಅಂತ ನನಗೆ
ಭಕ್ತಿಯೊಳಗೆ ಶತ್ರುಗ ಕನಿಕರದಿ ಮಲ್ಲಿಸುತ್ತ ಬೇಗದಿ ಮನದೊಳೇರಿದೆ ಹೇಳಲದನ ಕೈವಿರು ಪ್ರಕೃತಿಗ ನಾ ಕೈವಿರು ಉಪಕೃತಿಗ ರಣಕ್ಕೆ ನಿಲ್ಲ ಪರಾದ ಕ್ಷಮಿಸಿಗೆ ರಣಕ್ಕೆ ನಿಲ್ದ ಪರಾದ ಕ್ಷಮಿಸಿಗೆ ಎರಲು ಯೋಗಿನಿ ಕರವ ಮುಗಿಗಿಯೇ ಮನದುಳ್ಗೆ ಕೇಳಲನ ಕೈವೇನು ಪ್ರಕೃತಿಗ ಶತ್ರುಗ ಕನಿಕರದಿ ಮಲ್ಲಿಸುತ್ತಾಗ ತರುಣಿಯರಿಗೆ ನಾನು ಯಾರು ಈ ನೀರ ಮಧ್ಯೆ ಹುಟ್ಟಿಕೊಂಡಿದ್ದೇನೆ ಅರ್ಥವಾಗುತ್ತಾ ಇಲ್ಲ. ಇದನ್ನು ತಿಳಿಬೇಕಾಗಿದೆ. ಯಾರಾದರೂ ಈ ನೀರಲ್ಲಿ ಆ ಕಡೆ ಈ ಕಡೆ ಸುಳಿಯುತ್ತಾರೆ ಅಂತ ಹಾಗೆ ನೋಡುತ್ತಾ ನಡೆಯುತ್ತಾರೆ ಮುಂದೆ. ಈ ಕತ್ತಲೆಯ ಪ್ರದೇಶದಲ್ಲಿ ನಾನು ಯಾರು? ನನ್ನ ಮೊಣಕಾಲು ಪರ್ಯಂತ ನೀರಿದೆ ಹೊರತು ಬೇರೆ ಏನೂ ಇಲ್ಲ. ಈ ನೀರ ಮೇಲೆ ನಾನು ಯಾರು? ಯಾಕಾಗಿ ಹುಟ್ಟಿಕೊಂಡೆ? ಮುಂದೆ ಮಾಡಬೇಕಾದದು ಏನು? ಯಾರೆಲ್ಲಾದರೂ ಕೇಳುವಂತೆ ಎಲ್ಲಿಯೂ ಯಾರೂ ಕಾಣುವುದಿಲ್ಲ. ಇರಬಹುದೇ ಈ ಸಂದೇಹವನ್ನು ನೀಗಾಡುವುದಕ್ಕಾಗಿ ನೋಡುವ ನೀರ ಮೇಲೆ ಅಲೆದಾಡುತ್ತಾರೆ. ಎಲ್ಲವೋ ಏನೋ
ಸಾಧ್ಯ? ನೀನು ಎಲ್ಲಿಂದ ಬಂದೆ? ಅದು ಗೊತ್ತಿಲ್ಲ. ಯಾಕಾಗಿ ಬಂದೆ? ಯಾರಾದ್ರೂ ಕೇಳು. ಮುಂದೆಲ್ಲಿಗೆ ಹೋಗುವೆ? ನನಗೆ ಗೊತ್ತಿದ್ರಲ್ಲ ಅಡಿಗೆ ಹೇಳೋದು. ಈಗ ನನ್ನ ಸ್ಥಿತಿಯು ಹಾಗಾಯಿತು. ನಾನು ಯಾರು ನನಗೆ ಗೊತ್ತಿಲ್ಲ. ನಾನು ಮಾಡಬೇಕಾದವು ಏನು ಅದು ಮೊದಲೇ ತಿಳಿದದ್ದಿಲ್ಲ. ಸರಿ, ಹಾಗಾದ್ರೆ ನಾನು ನೀನು ಒಂದೇ ತೆರನಾದೆವು. ಆದರೆ ಯಾರಾದರೂ ಇರಬಹುದೇ? ಹೀಗೆ ಹುಡುಕುತ್ತಾ ಬರುವಾಗ ನನ್ನ ಕಣ್ಣಿಗೆ ಬಿದ್ದವ ನೀನು. ಆದ್ರಿಂದ ಕೇಳ್ತೇನೆ, ಏನು ನೀನು ನನ್ನ ಮುಂದೆ ಹೀಗೆ ಬರಬೇಕಾದ್ರೆ ನಾನು ನಿನ್ನಲ್ಲಿಗೆ ಬರಬೇಕಾದ್ರೆ ಏನು ಉದ್ದೇಶ? ನೀನು ನನ್ನಲ್ಲಿಗೆ ಬರಬೇಕಾದ್ರೆ ಏನು ಉದ್ದೇಶ ಎಂಬ ಹಾಗೆ ಕೇಳುವುದು ಯಾರಲ್ಲಿ, ಹೇಳುವುದು ಯಾರು? ನಾನು ನಿನ್ನಲ್ಲಿ, ನೀನು ನನ್ನಲ್ಲಿ. ನಮ್ಮೊಳಗೆ ತೀರ್ಮಾನ ಮಾಡಿಕೊಳ್ಬೇಕು ನಾವು. ಹೇಗೆ? ಎಲ್ಲಿಂದಲೋ ಹೇಗೋ ಬಂದವರು ಒಂದಾಗಿದ್ದೇವೆ. ನಿನ್ನನ್ನು ನೋಡುವಾಗ ವಾತ್ಸಲ್ಯ ಭಾವನೆ ನನಗೆ ಮಣಿದಾರಿದೆ. ಏನು ವಾತ್ಸಲ್ಯ ಭಾವನೆ? ನಿನ್ನನ್ನು ಕಂಡಾಗ ನನಗೆ ಭಕ್ತಿಯ ಭಾವನೆ. ಬಿಡು. ವಾತ್ಸಲ್ಯ ಭಾವನೆ ಅಂದ್ರೆ ಕಿರಿಯರಲ್ಲಿ ಹಿರಿಯರಿಗೆ, ಭಕ್ತಿಯ ಭಾವನೆ ಅಂದ್ರೆ ಹಿರಿಯರಲ್ಲಿ ಕಿರಿಯರಿಗೆ. ನಾನು ಹಿರಿಯ, ನೀನು ಕಿರಿಯ. ನಮ್ಮ ಈ ಭಾವನೆಯಿಂದ ವ್ಯಕ್ತವಾಗುತ್ತಾ ಇದೆ. ಬರೇ ಹಿರಿಯ ಕಿರಿಯ ಸಾಕ? ಅಣ್ಣ, ತಮ್ಮ. ಅಣ್ಣ ಯಾರು, ತಮ್ಮ ಯಾರು? ನಾನು ಅಣ್ಣ ಹಿರಿಯ, ನಾನು ತಮ್ಮ. ನೀನು ತಮ್ಮ ಕಿರಿಯ. ತಮ್ಮ ಅಣ್ಣ ತಮ್ಮ ಇಬ್ರು ಸಂಬಂಧ ಮಾತ್ರ. ನಮ್ಮಲ್ಲಿ ಹೆಸರು ಏನು ಎಂಬ ಹಾಗೆ ಇದುವರೆಗೆ ತೀರ್ಮಾನ ಆಗಿಲ್ಲ. ಗೊತ್ತಿಲ್ಲ. ಹುಟ್ಟಿದವರಿಗೆ ಹೆಸರಾಗಬೇಕಲ್ಲ. ಹೆಸರು ಹೇಗೆ ಗೊತ್ತಾ? ನನ್ನ ಮೈಯನ್ನು ಮೇಬಿಟ್ಟು ನೋಡು. ನೀನು ಹಾಗಲ್ಲ. ನಿನ್ನ ಮೈ ಬಣ್ಣ ಕರ್ರಗಾಗಿದೆ, ಮೈ ಕಠಿಣವಾಗಿದೆ. ಮೃದುವಾಗಿ ಬಿಳಿಯಾಗಿ ಇದ್ದಂತ ನಾನು ಮಧು, ಕಪ್ಪಾಗಿಯೂ ಕಠಿಣವಾಗಿ ಇದ್ದಂತಹ ನೀನು ಕೈತಮ್ಮ. ಯಾ ತಮ್ಮ ಹಸಿವಾಗ್ತಾ ಇದೆ. ಜಲಚರ ಪ್ರಾಣಿಗಳು ನೀರೊಳಗಿರ್ತಾವೆ. ಆ ಪ್ರಾಣಿಗಳೇ ಬಿಸಿಯಾದಾಗ ಮೇಲೆ ಬರ್ತಾವೆ. ಬೇಕಾದಷ್ಟು ತಿಂದು ನಮ್ಮ ಈ ಹಸಿವೆಯನ್ನು ನೀಗಾಡಬಹುದು.
ಒಗೆದ ಭುವನ ಸಗರನು ಖ್ಯಾತಿ ಜಾತಿರೆ ಭುವನ ಶೂರ ಮಹಾರಾಜನಿಂದಲೇ ಸೂರ್ಯವಂಶದೋತ್ಪನ್ನ ಅಂತಹ ಮನುವಿನಿಂದಲೇ ಹುಟ್ಟಿಕೊಂಡಂತಹ ಈ ಸೂರ್ಯವಂಶದಲ್ಲಿ ನಮ್ಮಪ್ಪ ಬಾಹುಜ ಮಹಾರಾಜರು ಹುಟ್ಟಿಕೊಂಡು ಅರಸತ್ತಿಗೆಯನ್ನು ಕೈಯಲ್ಲೇ ಹಿಡಿದು ಸತ್ಯ ಧರ್ಮ ನ್ಯಾಯಯುತವಾಗಿ ರಾಜ್ಯವನ್ನು ಪರಿಪಾಲಿಸುತ್ತಾ ಬಂದರು. ಅವರಿಂದಲಾಗಿಯೇ ನನ್ನ ಜನನವಾಯಿತು. ಯಾದವಿ ಎನ್ನುವ ಹೆಣ್ಣೊಬ್ಬಳಿಂದ ಅವಳ ಗರ್ಭಾಂಬುದಿಯನ್ನೇ ಪವಿತ್ರಗೊಳಿಸಿ ಮನೋಹರಾದರಿಂದ ಹುಟ್ಟಿಕೊಂಡವ ಸಗರ ಎನ್ನುವ ನಾಮಧೇಯಕ್ಕೊಳಗಾದಿನ ಅವಳ ಸೌಂದರ್ಯ ರೂಪದಿಂದ ನಾನು ಮನಸಂತೋಷ ಪಡಿಸಿಕೊಳ್ಬೇಕು, ಆಕೆಯ ಶರೀರ ಸುಖವನ್ನ ಪಡೆಯಬೇಕು ಎನ್ನುವಂತೆ ತಾವು ಬಯಸಿದ್ದೀರಿ. ಪ್ರಭಾ, ಇದು ಕನಸಿನ ಗಂಟಾಗಬಹುದೇ ಹೊರತು ನಿಮ್ಮ ನಿಲುವಿಗೆ ಬರುವವಳಲ್ಲ. ಪ್ರಭು, ಸಾಮಾನ್ಯ ಹುಡುಗಿಯ ಹುದುಂತಾದ್ರೆ ರಕ್ಕತರ ಅಟ್ಟಹಾಸ ಕೇಳಿದಾಗ ಎದೆಗಳು ಸಾಯಬೇಕಾಗಿತ್ತು. ಆ ಬಗ್ಗೆ ಧೈರ್ಯ ಸ್ಥೈರ್ಯದಿಂದ ಆಕೆ ಒಪ್ಪಾಕೆಯಲ್ಲಿ ಕುಳಿತಿದ್ದಾಳೆ. ಪ್ರಭಾ, ನಮ್ಮನ್ನೆಲ್ಲ ಆ ಕಡೆ ಎಳೆಯುತ್ತಾ ಇದ್ದಾಳೆ. ಮಾರಿ ದೇವಿಯ ಗುಡಿಯ ಬಳಿಗೆ ತುರಿಗಳನ್ನೆಲ್ಲ ಎಳೆದುಕೊಂಡು ಹೋಗಿ ಅವುಗಳ ರಕ್ತದ ರಕ್ತಮಾಂಸ ಚೆಲ್ಲಾಟ ಮಾಡುವಂತಹ ಸಿದ್ಧತೆಯಲ್ಲಿ ಆಕೆ ಇದ್ದಾಳೆ ಎನ್ನುವುದಕ್ಕೆ ಈ ಹಿಂದೆ ತಾವು ಕಳುಹಿಸಿದಂತಹ ವೀರ ಯೋಧರೇ ಸರಿ, ಧೂಮ್ರಾಕ್ಷರನ್ನು ಕೊಂದಳು. ಪ್ರಭುವೇ, ತನ್ನ ದೇಹದಿಂದಲೇ ಬೇರೆ ಒಂದು ರೂಪವನ್ನು ಧಾರಣೆ ಮಾಡಿ ಆ ಚಣ್ಣ ಮುಂಡಾರೆ ಋಣಿದ್ದಾಳೆ. ಹಾಗಾದ್ರೆ ದುರುಳರ ಬದಗೆ ಕಾಲಕ್ಕೆ ಸರಿಯಾದ ರೂಪವನ್ನು ಅಳವಡಿಸಿಕೊಳ್ಳುವ ಸಾಮರ್ಥ್ಯ ತನಗಿದೆ ಎನ್ನುವುದನ್ನು ಲೋಕಕ್ಕೆ ತೋರಿಸಿಕೊಳ್ಳವಳು. ಪ್ರಭು, ಆದಿಮಾಯ ಸ್ವರೂಪಿಣಿ ಮೂರ್ತಿತ್ರರಿಗೆ ಜನ್ಮ ಕೊಟ್ಟವಳು ಅವಳು. ಅವಳ ಅನುಗ್ರಹ